ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ, ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ. ಸತ್ಯನಾರಾಯಣನ ಸತ್ಯನಾರಾಯಣನ ಧ್ಯಾನ ಮಂದಿರಕ್ಕೆ, ಧ್ಯಾನ ಮಂದಿರಕ್ಕೆ. ini aku ರಾತ್ರಿ ಸತ್ಯನಾರಾಯಣ ಪೂಜೆ ಉಂಟು. ಮೂಲಂಜಿ ವಿಜ್ಞಾನ ಅಂದರೆ ನಮ್ಮ ಮಹಾಂತಿಯಲ್ಲ ಭತ್ತ ಪೂಜೆ ಒಟ್ಟಿಗೆ ಇಂಥ ಕಾರ್ಯ ಅಂಚೆದು ಬಂದಾಗ ನಾನು ಐತೆ ಪ್ರತಿಷ್ಠೆ ಆಗಿರುವಾಗ ನನ್ನ ಮಿತ್ರ ಕೊನೆಯಿತ್ತು. ಅಂಚನೆ ನಾನು ತುಂಬ ಆತ್ಮಂಚಿನ ಬರ್ತುಡ್ಲ ಒಂದು ಕಥೆ ಬರ್ತುಡ್ಲ 3 ಬತ್ತ ಅಜ್ಜಾಡ ಪ್ರಾರ್ಥನೆ ಅಂತ ನಾವು ಓದು ಒಳ್ಳೆಯ ಕಾರ್ಯ ಅಂತ
ದಿನದ ಮಕರ ಸಂಕ್ರಾಂತಿ ಪರ್ವಕಾಲ ಪೌರ್ಣಮ್ಯಾಂ ಸಂಕ್ರಾಂತಿ ಸತ್ಯಪೂಜನವನ್ನು ಸತ್ಯನಾರಾಯಣ ದೇವರ ಪುಣ್ಯ ಎನ್ನ ಪೂಜನೆ ಪುಣ್ಯಮೇ ಸಂಕ್ರಾಂತಿ ಇತ್ಯಾದಿ ಪರ್ವಕಾಲ ದೇವನ ಪ್ರತಿಷ್ಠೆ ಯೋಗಲ ವೃತ್ತಿಯ ಬಗ್ಗೆ ಆಪಿಂಜಿನ ಮುಹೂರ್ತ ಆ ಮುಹೂರ್ತ ವಿಷವುಂಡ ಅಮೃತುಂಡ ವಾ ಜ್ಯೋತಿಷಾಸ್ತ್ರ ಪಂಡ ಸಾಧ್ಯಜಿಗೆ ಆಪಿಂಜಿನ ಮುಹೂರ್ತ ವಿಷಯತ್ತೆಲ್ಲ ಇನ್ನು ಅಮೃತವನ್ನು ಕುರಿತು ಪ್ರತಿಷ್ಠಾ ಲಗ್ನ ಸುಲಭದ ಕುರಿತು ದೇವರ ಸಾನ್ನಿಧ್ಯ ಇತ್ತಿದ್ದು ಆಪಿಂಜ ಭಜನಾ ಪೂಜೆ ಸತ್ಯನಾರಾಯಣ ಪೂಜೆ ಇತ್ಯಾದಿ ಪೂಜೆ ಸ್ವೀಕಾರ ತಂದು ಇಡೀ ಭಕ್ತರೆಲ್ಲರ ಕಷ್ಟಗಳು ಕೂಡ ಪರಿಹಾರ ಕುರಿತು ಪೋತಿನ ಉತ್ತರ ಕ್ಷೇತ್ರ ಬೆಳಗಾದ ಕೊರಲೆ ಪಡೆದು ನಮ್ಮ ಕುಲದೇವರಡ ಗ್ರಾಮ ದೇವರಡ ದೈವ ದೇವರಡ ನಮಸ್ಕಾರದಲ್ಲಿ ಜಾಗದ ಕಲ್ಲು ಪ್ರಾರ್ಥನೆ ಸತ್ಯನಾರಾಯಣ ದೇವರ ಪಾದಾರಂತೆ ಗೋವಿಂದಾನೆ ಗೋವಿಂದ
ಮಕರ ಸಂಕ್ರಾಂತಿ ಪೌರ್ಣಮಿಯ ಸತ್ಯಪೂಜನ ಸತ್ಯನಾರಾಯಣ ದೇವರನ್ನ ವೃತ್ತದ ಕಥೆ ಗೊತ್ತಿನ ಸಂಕ್ರಾಂತಿ ಪುಣ್ಯಮೆ ಇಂಚಿನ ಪರ್ವಕಾರುಡನ ಪೂಜೆ ಬರ್ತದೆ ನಾಡೇನ ಅಭಿಷ್ಟಡ ಪಾಲ್ಕೊಳ್ತೇನೆ ಪ್ರೇರಮಾನೇಶ ತ್ವಯಾ ಪ್ರೇರಿತ ಮಾಡ್ತಾ ಏಪ ಇಂಚಿನ ಆವಡ ಸಂಕಲ್ಪ ಆರ್ಮೇ ರೀತಿಯಾಗಿ ಭವ್ಯವಾಗಿದ್ದ ಮಂದಿರಗಳು ಇಲ್ಲಿ ದೇವರ ಪ್ರತಿಷ್ಠೆ ಬರ್ತದೆ ಆ ಪಿಂಜಿನ ಮುಹೂರ್ತ ಎಲ್ಲ ಆ ಸುಮುಹೂರ್ತ ಅವತ್ತು ಹೊರತು ದೇವತಾ ಸಾನ್ನಿಧ್ಯ ಪ್ರತಿಷ್ಠೆ ಬರ್ತದೆ ನನ್ನ ತುಂಬಗೂ ಈ ಕ್ಷೇತ್ರ ಪ್ರತಿನಿಧಿ ಸಮಸ್ತ ಭಕ್ತರಿಗೆ ಆವಡು ಅಗಲ ನಡೀತಿದೆ ಕೆಲಸವನ್ನು ನಡಪಾಡ್ಕೊಳ್ತು ಈ ಕ್ಷೇತ್ರ ಬೆಳಗಾದ್ಕೊರ್ಲೆ ಬಂದು ದೇವರ ಪ್ರಾರ್ಥನೆ ಬನ್ನಿ ಕರ್ನ 32 ವರ್ಷ నుంచి ఇన్న సేవ ఉంటుంది వైద్యం ఇన్న ఇచ్చేదాలి కానీ ఇంగ్లా అది ఒక కొంచెం ఎల్లి వాల్ కట్టా ఆ వాళ్ళు భజನೆ ಮನಪುಗಾಂದು ಎಂಕ್ಲಿ ಒಂಜಿ ಉಚ್ಚಿಲ ತಂತಿರ್ದಾರ ಒಂಜಿ ಪ್ರೇರಣೆ ಕೊರ್ನ ಲೆಕ್ಕನೆ ಎಂಕ್ಲು ಒಂಜಿ ಭಜನೆ ಮನಪೊಳ್ಳಿ ನಿಕ್ಲು ಎಡ್ಡೆ ಆಪುಣು ಕ್ಷೇತ್ರ ಅಂದ್ಕೊಂಡೇರು ಆ ಪ್ರಕಾರ ಎಂಕ್ಲು ಈತನೆಟ ಇತ್ತೊಂಜಿ 2 ವರ್ಷದ నుంచి ಹೈಟ್ ದಿನಾಲ ವಾರ ಶುಕ್ರವಾರ ವಯ್ಯಾಡು ಭಜನೆ ಮಂತ ಅಂಜನೆ ಎಂಕ್ಲ ಭಜನೆ ಮಂತನ ಎಂಕ್ಲು ಸಾರ್ವಜನಿಕ ಸೇವೆ ಎಲ್ಲ ಮನ್ಪುಡು ಉದ್ದೇಶಡು ಒಂಜಿ ಹಾಲ್ ಮನ್ಪುಡು ಬಣ್ಣದು ಎಂಕ್ಲು ತೀರ್ಮಾನ ಜತ್ತಿಂದ ಎಂಕ್ಲು ಅವಳು ದೇವರನ್ನ ಫೋಟೋ ತೀದು ಪೂರ ಈತನೆಟ ಭಜನೆ ಹಾಕಿದ ಕಾರ್ಯಕ್ರಮಗಳು ಪೂರ ಮಂತದ ಆಳ ಆ ದೇವರಿಗೆ ಊರು ಜಾಗ ದೀಪುಣಿ ಇಂದು ಬಣ್ಣದ ಎಂಕ್ಲ ಕಮಿಟಿಡ್ ಮಾತ ತೀರ್ಮಾನ ಚರ್ಚೆ ದೇವರಿನ ಗೋಲ್ ದೀಪುಣಿ ಇಂದು ಬಂಡ ಚರ್ಚೆ ನಮ್ಮ ಯಾನಕ್ಕೆ ಒಂಜಿ ಬಂಡೆ ನಮ್ಮ ಐತ ವಿಷಯಡು ಒಂಜಿ ವಾಸ್ತುದಾರಡ ಕೇನ್ಗ ಆ ಪ್ರಕಾರ ನಮ್ಮ ದುಂಬು ಪೋయింది ಅಂಚನೆ ವಾಸ್ತುದಾರ ಬತ್ತನಾರು ಬಂಡೇರು ನಿಕ್ಲೆಗೆ ಐಟ್ ಇದು ಸ್ವಲ್ಪ ಜಾಗ ಅಂತ ಅಗೆಲ್ಲ ಕಮ್ಮಿ ಏನು ಹಿಡಿದವರ ಐನು ಐಟು ಹಾಲ್ ಕಟ್ಟೆ ನಿಕ್ಲಿಗೆ ಈ ಸರ್ಕಾರದ ಇತ್ತದ ಕಾನೂನು ಪ್ರಕಾರ ಬಾರಿ ಬಂಗೊಂಡು ಐಕೆ ನಿಕ್ಲು ಎಲ್ಲಿಯ ಮಂದಿರ ಕಟ್ಟಲಿ ಅಂದು ಎಂಗ್ಲಿಗೆ ಭಾರಿ ಖುಷಿಯಾಡು ಎಂಗ್ಲ ಸುರೇಶ್ ಕೆಪಿ ಪಂಡಿರ ಅವು ನಮ್ಮ ಮನಪುಗ ಮಂದಿರ ಅಂತ ಆ ಪ್ರಕಾರನೇ ಎಂಗ್ಲ ಭಾರಿ ಇನಿಮುಟ್ಟ ಎಂಗ್ಲಿಗೆ ತನ್ನ ಬಾ ಕಷ್ಟ ಇತ್ತಲ್ಲ ಈಗ ಪೂರ ಬಾ ಕಷ್ಟನ ತೂ ಅಂದೆ ಪಂಡ ಎಂಗ್ಲ ಕಾರ್ಯಕರ್ತರ ಅಂತೆ ಬಂಗದಗಲೆ ಜಾಸ್ತಿ ಅಗಲು ರಾತ್ರಿ ಬಗೆಲು ಎಂಗಳೊಟ್ಟಿಗೆ ಬರ್ತದು ಈ ಮಂದಿರ ಸ್ಥಾಪನೆ ಅದು ಇತ್ತೆ ಮಂದಿರ ಆಂಡು ಇನಿ ಪ್ರತಿಷ್ಠಾಪನೆ ಆಂಡು ನನ್ನದಾದ ಮನ್ಪುಡಿ ಇಂದು ಬಂದು ತೀರ್ಮಾನ ಮನ್ಪುಡು ಅನ್ನಗ ಎಂಗ್ಲ ಸಮಿತಿದ ಅಭಿಪ್ರಾಯ ಲೆಕ್ಕ ಎಂಗ್ಲು ಈತೇಟ ಎಂಗ್ಲೆ ಪಂಡ ದಿಂಜ ನೆಟ್ಟು ಪೋಪುನಾಥ ತಾಕತ್ ಎಂಗಲ್ ಏಟಲಜ್ಜಿ ಐದು ಬಟ್ರೆನ ದೀವಡು ಪೂಜೆ ಮನ್ಪೋಡು ದಿನಾಲ ದೀಪ ದೀವಡು ಪನ್ಪುಣ ತಾಕತ್ ಎಂಗಲ್ ಏಟಲಜ್ಜಿ ಅಂಚಾನ ಹಿಡಿದು ಎಂಕುಲು ದುಂಬೆಂಚ ಭಜನೆ ಅಂತಂದ ಅವೇ ಪ್ರಕಾರ ಭಜನೆ ಮನ್ಪುಡಿ ಬೊಕ್ಕ ವಾರದ ಪೂಜೆ ಮನ್ಪುಣಿ ಐಟಿ ಏರಣ್ಣ ವಾರದ ಪೂಜೆ ಗೊರ್ಪೇರ್ದಂಡ ಆ ಪೂಜೆಲ್ಲ ಐತ ವಿಷಯ ಐತ ಒಟ್ಟಿಗೆ ಮನ್ಪುಣಿ ಬೊಕ್ಕ ಏರೆಗಾಳ ಸಾರ್ವಜನಿಕ ಏರೆಗಾಳ ಸತ್ಯನಾರಾಯಣ ಪೂಜೆ ಕೆಲದಕ್ಲಿಗೆ ಇಲ್ಲಲ್ಲಿ ಮನ್ಪುಣಾತು ಅನುಕೂಲ ಪೂಜೆ ಆ ಕ್ರಮ ಐದು ಮೂಲಿ ಏರೆಲ್ಲ ಮನ್ಪವರ್ದಂಡ ಎಂಕುಲು ಐತ ಖರ್ಚಿದು ಕೊಡ್ದು ಮನ್ಪಾಡು ನಮ್ಮನೆ ಬಟ್ಟೆ ಬೇತೆ ಪಿದಾಯದ ಬಟ್ಟೆನ ಕಣರಾಜಿ ಆ ಬಟ್ಟೆನ ಮುಖಾಂತರ ಮನ್ಪುಡಿಯಿಂದ ಬಂಡದು ತೀರ್ಮಾನ ಅಂತದುಂಟು ಶುಕ್ರವಾರದಾನಿ ಐನು ಪೂರ ಈ ಕಾರ್ಯಕ್ರಮ ಪೂರ ಈತನೆಟ್ಟು ಎಂಕುಲು ಮಂತನೆಟ್ಟು ಎಂಕುಲು ಜೋಕುಲು ಎಂಕ್ಲಿಗೆ ಇರ್ನೈದು ಎಂಕುಲು ದಾಲತ್ತು ಎಂಕುಲು ಬಂಡ ಎಂಗಳ ಕಾರ್ಯಕರ್ತರು ಮತ್ತು ಎಡ್ಡೆ ಶುದ್ಧ ಮನಸ್ಸದ ಕಾರ್ಯಕರ್ತರು ಅಕ್ಲೆಗೆಲ್ಲ ಪೂಜೆ ಮನ್ಪುಣ ಅಂಚಿನ ಎಡ್ಡೆ ಶುದ್ಧೋಡು ಬತ್ತದು ಪೂಜೆ ಮನ್ಪುಣ ಅಂಚಿನ ಅವಕಾಶಲ ಕೊರೋಡು ಬೊಕ್ಕ ದುಂಬುಗು ಈತನೆಟ ಎಂಗಳಡ ಈ ಕಾರ್ಯಕ್ರಮ ಪೂರ ಮನ್ಪಾಯರು ನನ್ನ ದುಂಬುಗಳ ಅಪಕೀರ್ತಿ ಜಂದೆ ಈ ಕಾರ್ಯಕ್ರಮಗಳನ್ನು ಪೂರ ಯಶಸ್ವಿಯಾದ ನಡಪಾದ ಕೊರದು ಎಂಗಳಿನ ಉತ್ತರೋತ್ತರ ಅಭಿವೃದ್ಧಿ ಮಂತು ಕೊರಡು ಬಂದು ಇದನ್ನ ಕಾರಣದಲ್ಲಿ ನಟ್ಟು ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ
ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ
ಸಮರ್ಪಯಾಮಿ. ದೇವರನ್ನ ಪ್ರಸನ್ನ ಕಾಲ ದೇವರು ಪ್ರಾರ್ಥನೆ ಬಂದುಂಡ ಅಪಗ ನಮ್ಗೆ ಕೊಡಿತ ಫಲ ದೇವರ ಕೊರಪರೆ ಶಾಸ್ತ್ರ ವಿಶೇಷವಾದ ಮಹಾವಿಷ್ಣು ದೇವರ ಪ್ರಾರ್ಥನೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಂ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಪ್ಪೆಯೇ ಬಂಧು ಈಯೇ ಬಳಗಿ ಜಗತ್ತಿನ ವಿಶೇಷವಾದ ಚಕ್ರಾಬ್ಜ ಮಂಡಲಗಳು ಅದೇ ರೀತಿ ಅಗ್ನಿಮಧ್ಯರು ಆವಾಹನೆ ಮತ್ತೊಂದು ಅಗ್ನಿಮಧ್ಯರು ಕೊಡ್ತೀನಿ ಪರಮಾನ್ನ ಸಾವಿರ ಸ್ವೀಕಾರ ಮತ್ತೊಂದು ಸ್ಥಳಕ್ಕಾಡು ನಂಕಾಡು ಕ್ಷೇತ್ರಗಾಡು ಸಾನ್ನಿಧ್ಯಗಾಡು ನಿರ್ಮಾಣ ಕುರಿತು ಈ ಕ್ಷೇತ್ರನ ತುಂಬ ಬೆಳಗಾದ ಕುರಿತು ನಮ್ಮ ಇಷ್ಟಾರ್ಥವಾದ ಕೊರಲೆ ಬಂದು ಮಹಾವಿಷ್ಣು ದೇವರ ಪ್ರಸನ್ನ ಕಾಡು ನಮ್ಮ ಮಾತಲ್ಲದೆ ಪ್ರಾರ್ಥನೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರ ಮಂಗಳಂ ಗರುಡಧ್ವಜ. ಮಹಾವಿಷ್ಣವೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಅಗ್ನೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ ಪುರುಷೋತ್ತಮ. ಮಹಾವಿಷ್ಣು ಗೋವಿಂದ ಗೋವಿಂದ. ಕರುಣಾಳುವ ಬೆಳಕೆ ಮನದ ಅಂಗಳಕ್ಕೆ ಇವತ್ತು ವಿಶೇಷ ಕಾರ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ಮುಂದೆ ಶೋಭಿಸಲಿಕ್ಕೆ ಆರಂಭ ಆಗಿದೆ. ಒಂದು ಬೀಜ ಹಾಕಿ ಆ ಬೀಜವನ್ನು ಹಾಕುವಾಗಲೂ ಸರಿಯಾದ ಮಣ್ಣಿನಲ್ಲಿ ಸರಿಯಾಗಿ ನಿರ್ವಹಿಸಿ ಬಿತ್ತಿದಂತಹ ಬೀಜ ಮೊಳಕೆ ಹೊಡೆದರೆ ಹೇಗೆ ಆ ಬೀಜ ಮೊಳಕೆ ಹೊಡೆದಂತಹ ಸಸಿಯಾದಂತಹ ಆ ಬೀಜವನ್ನು ಸಸಿಯನ್ನು ಹೇಗೆ ಅದರ ಬುಡಕ್ಕೆ ಬೇಕಾದ ಗೊಬ್ಬರಗಳನ್ನು ನೀರನ್ನು ಎಲ್ಲವೂ ಸೇರಿಸಿ ಅದನ್ನು ಪೋಷಿಸಿದರೆ ಅದು ಗಿಡವನ್ನು ಮರವಾಗಿ ಹೆಮ್ಮರವಾಗಿ ಅದು ನೆರಳನ್ನು ತಂಪನ್ನು ಹಾಗೆ ಫಲವನ್ನು ಹಣ್ಣನ್ನು ಯಾವುದು ಹೊಡೆದು ಅದರ ಪ್ರಯೋಜನ ನಮಗೆ ಹೆಚ್ಚು ಹೆಚ್ಚು ಸಿಗ್ತಾ ಹೋಗ್ತದೆ. ಹಾಗೆ ದೇವರ ಮಾತು ಹೀಗೆ ಗುರುಗಳನ್ನು ಆವತ್ತು ಪ್ರತಿಷ್ಠಾಪನೆ ಮಾಡ್ತೇವೆ. ಇನ್ನು ನಿತ್ಯವೂ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸತ್ಕರ್ಮಗಳಲ್ಲಿ ಅಂತಹ ರಸಗೊಬ್ಬರವನ್ನು ಕೂಡಿ ಈ ಬೀಜ ಮೊಳಕೆ ಹೊಡೆದು ಹೆಮ್ಮರಾಗಿದೆ. ನಮ್ಮ ವಿಸ್ತಾರವಾದಂತೆ ಬಹಳಷ್ಟು ನಮಗೆ ಬಹಳಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗುತ್ತದೆ. ಹಾಗೆ ಪ್ರಕೃತಿಗೆ ದೊಡ್ಡ ಕೊಡುಗೆ. ಹಾಗೆ ಒಂದು ಮಂದಿರ ಆ ರೀತಿಯಲ್ಲಿ ಬರಬೇಕಾದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಚೆನ್ನಾಗಿ ನಿರ್ವಹಿಸ್ತಾ ಅದರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸನ್ನಿಧಿಯಲ್ಲಿ ದೇವರನ್ನು ಆರಾಧಿಸಿ ಪೂಜಿಸಿ ತೃಪ್ತಿಪಡಿಸಿದರೆ ಏನಾಗುತ್ತದೆ? ಭಗವಂತನ ಅನುಗ್ರಹ ಆಗ್ತದೆ. ಭಗವಂತನ ಅನುಗ್ರಹ ಪ್ರಾಪ್ತಿಯಾದರೆ ಜೀವನ ಬೆಳೆಯುತ್ತದೆ. ನಮಗೆ ಯಾವ ಸಂಪತ್ತು ಇದ್ದರೂ ಸಹ ದೇವಿ ಸಂಪತ್ತು ನಮ್ಮದಲ್ಲ ಆದರೆ ಯಾವ ಸಂಪತ್ತು ಬೇರೆ ಆಗುತ್ತೆ. ಹಾಗಾಗಿ ಭಗವಂತನ ಪದವನ್ನು ಭಗವಂತನಿಗೆ ಕೊಟ್ಟು ಸಂತೋಷಪಡಿಸಿ ಇನ್ನಷ್ಟು ಭಗವಂತನ ಕೃಪೆಯ ಪ್ರಸಾದದ ಅನುಭವ ನಮ್ಮ ಕಾಣುವಂತಹ. ಹಾಗಾಗಿ ಎಲ್ಲವೂ ಭಗವಂತನಲ್ಲಿ ನಮ್ಮ ದೇಹದಲ್ಲಿರುವಂತಹ ಕಣಗಳು ಭಗವತ್ ಸೃಷ್ಟಿ. ಹಾಗಾಗಿ ನಮ್ಮದನ್ನು ನಾವು ಭಗವಂತನಿಗೆ ಕೊಡುವುದು ಅಂತ ಹೇಳಿಲ್ಲ. ಹೇಗೆ ಅವರು ಹಣ್ಣನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ, ಆ ಹಣ್ಣಿನ ರಸ ರುಚಿ ಎಲ್ಲ ಭಗವಂತನ ಸೃಷ್ಟಿ. ಹಾಗೂ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ, ಅದರ ಚಂದ್ರವೂ ಸುಗಂಧವೂ ಭಗವಂತನದೇ. ಹಾಗಾಗಿ ಭಗವಂತನ ಪದವನ್ನು ಭಗವಂತನಿಗೆ ಏನಾಗುತ್ತದಂದ್ರೆ ಅದು ಸಂತೋಷ ಪಡ್ತದೆ. ಭಗವಂತ ಇನ್ನಷ್ಟು ಹೆಚ್ಚು ಕೊಡೋಣ. ಭಗವಂತನಿಗೆ ಒಂದಿಷ್ಟು ಬೇಕಾದ ಭಗವಂತನಿಗೆ ಬೇಕಾದ ಭಕ್ತರ ಹೃದಯ, ಭಕ್ತರ ಪ್ರೀತಿ, ಭಕ್ತಿ ಇತ್ಯಾದಿ. ಹಾಗಾಗಿ ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡುವ ಮೂಲಕ ನೀವೆಲ್ಲರೂ ಸೇರಿಕೊಂಡು ಬಹಳಷ್ಟು ಭಗವಂತನ ಪದದ ಸರಿಯಾದ ಸದ್ವಿನಿಯೋಗ ಮಾಡಿದ್ದೀರಿ. ಸಂಪತ್ತು ಸದ್ಬಳಕೆ ಆದರೆ ಮತ್ತಷ್ಟು ಸಂಪತ್ತು ಭಗವಂತ ಗಮನಿಸ್ತಾರೆ. ಹಾಗೆ ಈ ಸನ್ನಿಧಿ ವೃದ್ಧಿಯಾಗಲಿ. ಈ ಪರಿಸರಕ್ಕೆಲ್ಲ ಧಾರ್ಮಿಕ ಶುಭಾಕೇಂದ್ರವಾಗಿ ನಮ್ಮ ಹಿಂದೂ ಧರ್ಮದ ಚಟುವಟಿಕೆ ಶುಭಾಕೇಂದ್ರವಾಗಿ ಬೆಳೆದನ್ನು ಎಲ್ಲರಲ್ಲಿ ಧರ್ಮಜಾಗೃತಿ, ಭಕ್ತಿಯ ಜಾಗೃತಿ ಇತ್ಯಾದಿ ಸಮಾಜದ ಸೇವೆಯ ಕೇಂದ್ರವಾಗಿ ಬೆಳೆದು ಇದು ಎಲ್ಲರಿಗೂ ಉತ್ತಮ ದೊಡ್ಡದಾದ ಹೆಮ್ಮರದಂತೆ ನೆರಳನ್ನು
ಅರುಣೋದಯ ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ ಮೂಡಣದೆ ಮೂಡುವುದೇ ಅರುಣೋದಯ ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ ಹೃದಯಾಂತರಂಗದಲ್ಲಿ ಸತ್ಯೋದಯ ಹೃದಯಾಂತರಂಗದಲ್ಲಿ ಸತ್ಯೋದಯ ಅಸತೋಮ ಸದ್ಗಮಯ ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ ಮನದ ಅಂಗಳಕ್ಕೆ ಭಕ್ತವತ್ಸಲ ನೀನು ಮಹೋದಯ ಮಮತೆಯ ಸಾಕಾರ ಕರುಣಾಮಯ ಭಕ್ತವತ್ಸಲ ನೀನು ಮಹೋದಯ ಮಮತೆಯ ಸಾಕಾರ ಕರುಣಾಮಯ ಕರಪಿಡಿದು
ಅಭಿಮಾನಿಗಳು ಕೂಡ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಜೆ ಇದೇ ಮಂದಿರದಲ್ಲಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಲಿಕ್ಕಿದೆ. ಆ ಪೂಜೆ ನಡೆದ ನಂತರ ಸಾರ್ವಜನಿಕ ಅನ್ನ ದೇಹನಾಥಂ ಸಾಧ್ಯ ಸಂತಿ ದೇವನ ಮಂತ್ರದಲ್ಲಿ ಪ್ರಕೃತಿ ಅನ್ನದಾನ ಪರ ಪ್ರತಿಷ್ಠಾಲಯ ಅನ್ನದಾನ ಪೂರ್ಣತೆ ಮತ್ತು ಕುರಿತು ಈ ಕ್ಷೇತ್ರ ಮತ್ತು ದಾದ ಸುಂದರಿತ ನಿರ್ಮಾಣ ಕುರಿತು ಮಾತಾ ಭಕ್ತರಲ್ಲ ಅಭಿಷ್ಟಪ ಕುರಿತು ತುಂಬಗಳ ಬೆಳಗಾದ ಕೊರಲೆ ಕೊಂಡು ಸತ್ಯನಾರಾಯಣ ದೇವರ ಪ್ರಾರ್ಥನೆ ಅನ್ನಪೂರ್ಣ ಪದಾರ್ಥ ಗೋವಿಂದಾನಿ ಗೋವಿಂದ. ಸತ್ಯನಾರಾಯಣನ ದಿವ್ಯ ಕಥನ, ಸತ್ಯನಾರಾಯಣನ ದಿವ್ಯ ಕಥನ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ. ಸತ್ಯನಾರಾಯಣನ ದಿವ್ಯ ಕಥನ, ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ. ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ. ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ. ಶ್ರೀಹರಿಯೇ ನೀಡು ಅಭಯ, ಶ್ರೀಹರಿಗೆ ನೀಡ ಭಯ ಎಂದುತ ಕೇಳಿದ, ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ಬೇಡಿದ.
ಭಕ್ತ ಜನ ಮಂದಾರ ಶ್ರೀ ವಿಷ್ಣುವಂದು ನಾರದರ ಸಂದೇಹ ನೀಗಲೆಂದು ನಸು ನಗುತ ಹೇಳಿದನು ಬಂಧು ಕೇಳೆಂದು ಜನಹಿತಕ್ಕೆ ತಾನಿಹುದು ವ್ರತರತ್ನವೊಂದು ಸತ್ಯನಾರಾಯಣನ ವ್ರತ ಶ್ರೇಷ್ಠವೆಂದು ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಪ್ರತಿ ಮಾಸ ಸಂಕ್ರಾಂತಿ ಪೌರ್ಣಮಿಯ ಪರ್ವದಿನವು ಸತ್ಯನಾರಾಯಣನ ವ್ರತಕ್ಕೆ ಶುಭ ದಿನವು ಧನಧಾನ್ಯ ಸಂತಾನ ಸೌಭಾಗ್ಯಪ್ರದವು ಸಪಾದ ಪ್ರಸಾದದಿ ಪೂರ್ಣ ಫಲವು सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिके पतैत्यकं नताशुभाशुनाशकं नमामि तं विनायकं जय गणेश पाहि मां जय गणेश रक्ष मां जय गणेश पाहि मां जय गणेश रक्ष मां जय गणेश रक्ष मां जय गणेश रक्ष मां ಕಳೆದ 32 ವರ್ಷಗಳಿಂದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು ಇನ್ನು ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಸತ್ಯನಾರಾಯಣ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಬಂದಿರುವ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಹಾಗೆ ಈಗಾಗಲೇ ಮಂದಿರಕ್ಕೆ ಆಗಮಿಸಿ ಆಶೀರ್ವಚನ ನೀಡಿ ತೆರಳಿರುವ ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇವರಿಗೆ ಗೌರವಪೂರ್ವ ಸ್ವಾಗತವನ್ನು ನೀಡಿರುತ್ತೇವೆ. ಅವರ ತುರ್ತು ಕಾರ್ಯ ನಿಮಿತ್ತದಿಂದ ಅವರು ತೆರಳಿರುತ್ತಾರೆ. ಬಹುಮುಖ ಪೂಜಾರಿ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪ್ರಬಂಧಕರು, ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ಶ್ರೀ ಬಹುಮುಖ ಪೂಜಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ತಮಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪ್ರಬಂಧಕರು ಸಮುದಾಯವಾದ ಕಳಿಸೋಣ. ಸಂಘಟನೆಯಲ್ಲಿ ಸದಾನುಭೂತಿ ಇರುವಂತವರು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿಯಾಗಿರುವಂತವರು, ಕಾರ್ಯದರ್ಶಿಯಾಗಿರುವಂತವರು, ಶ್ರೀಯುತ ಗಂಗಾಧರ ಶೆಟ್ಟಿ ಮಾಡೂರು ಗುತ್ತು ಹಾಗೂ ಇನ್ನೊಬ್ಬ ಮತ್ತೋರ್ವ ವ್ಯಕ್ತಿಯಾದ ಸುರೇಶ್ ಕೆಪಿ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಆಧಾರವಾಗಿ ಸ್ವಾಗತ ಬಯಸುತ್ತೇವೆ. ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ
ಈ 32 ವರ್ಷಗಳ ಈ ಪಯಣದಲ್ಲಿ ವಿಶೇಷವಾದ ರೀತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಏನೆಲ್ಲ ಆಗಿದೆ ಸಂಘಟನೆಯ ರೀತಿಯಲ್ಲಿ ಇರ್ಬೋದು, ಧಾರ್ಮಿಕ ವಿಚಾರವಾಗಿರ್ಬೋದು, ಸಾಮಾಜಿಕ ವಿಚಾರವಾಗಿರ್ಬೋದು, ಈ ಎಲ್ಲ ಚಟುವಟಿಕೆಗಳಲ್ಲಿ ಈ ಸಂಸ್ಥೆ ತನ್ನನ್ನು ತಾನು ತೊಡಗಿಸಿಕೊಂಡು ಮುಂದುವರಿತಾ ಇದೆ. ಈ 32 ವರ್ಷಗಳ ಪಯಣ ಹೇಗಾಯಿತು, ಏನೆಲ್ಲ ಆಯಿತು, ಈ ಮಂದಿರ ನಿರ್ಮಾಣದ ಹಂತದಲ್ಲಿ ಯಾವೆಲ್ಲ ಕಾರ್ಯಗಳು ನಡೀತು ಅನ್ನುವಂಥ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಶ್ರೀ ಶ್ರೀನಿವಾಸ್ ಶೆಟ್ಟಿ, ಕೋಶಾಧಿಕಾರಿಗಳು, ವಿಶ್ವಭಾರತಿ ಟ್ರಸ್ಟ್ ಮಾಡುವರು. ಇವರು ನಮ್ಮ ಹಿಂದುಳಿದು ಮಾತ್ರ ತಂದೆ ಆಗಲೇ ಒಂಜಿ ಕೇಂದ್ರ ಬಿಂದು ದಾಲ ಇದ್ದಾನೆ. ಆ ಟೈಮಡು ಸನ್ಮಾನ್ಯ ದಿವಂಗತ ಜಲಂಧರ್ ರೈಲು ದಾದನ ನಮ್ಮ ಪುಣ್ಯ ಆರು ಈ ಊರಿಗೂ ಬರ್ತೇರಿ. ಆ ಊರಿಗೂ ಈ ಊರಿಗೂ ಬರ್ತದೆ ಮೂಲಿತ್ತಿನ ಅಂಜಿನ ಕೆಲವು ಗಣ್ಯರೇನು ಗಂಗಾಧರ್ ಶೆಟ್ಟಿ, ದಾಮೋದರ ಶೆಟ್ಟಿ, ಸುರೇಶ್ ಕೆಪಿ ಬೊಕ್ಕ ಕೆಲವು ಉಲ್ಲೇರು ಹೆಂಗತೆ ಆಗಲ ಪುದ ಹೆಂಗುತ್ತು ಯಾಲ್ನ ಇಜ್ಜನ ಬಗ ಯಾಲ್ನ ಅಂತೆ ಮೈನಾರದಿತ್ತೆ ಆಗಲು ಮಾತ ಸಾಧಾರಣ ಸುಮಾರು ಜನ ಇದ್ದೇರು ಜವಳಿ ಕಾರ್ಯಕರ್ತರು ಮಾತ ಇತ್ತೇರು. ವಿಶ್ವ ಹಿಂದೂ ಪರಿಷತ್ ಒಂದು ಸ್ಥಾಪನೆ ಅದು ನನ್ನ ಸ್ಥಾಪನೆ ಅಂಡವು ಇನ್ನು ಅಡಿಗೆ ಬಿಡ್ಪುನ ಸರಿ ಹತ್ತು ನಂಗೆ ಕೊಂಚ ದಾದಾಲ ಒಂಜಿ ಕಾರ್ಯಕ್ರಮ ಪಾಡೋಡು ಮನ್ಪಣ ಉದ್ದೇಶಡು ಒಂಜಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮನ್ಪುಗ ಅಂದು ತೀರ್ಮಾನ ಗೊತ್ತೇನೆ. ಅಂಚನೆ ತೀರ್ಮಾನವಾದ ಲೆಕ್ಕನೆ ಒಂಜಿ ಅಶ್ವತ್ಥದ ಮರ ನಡ್ಕಾದು ಅಂಡವನು ಆರಂಜ ಅಶ್ವತ್ಥದ ದೈ ನಡೀರು. ಆ ಅಶ್ವತ್ಥದ ದೈ ನಡ್ದಾನಾಗ ಐದು ಒಕ್ಕ ಎಂಕ್ಲಿಗೆ ವಾ ಕೆಲಸ ಮಂತನಲ್ಲ ಎಂಕ್ಲು ಜತ್ತನಲ್ಲ ಎಂಗ್ಲ ಕೆಲಸ ಹೋಗುಳ ಆಪುಜಿ ಎಂಕ್ಲು ಹಾಲ್ಗೆ ಪಾಯದೆತ್ತ ಕೆಲವು ಮಾತ ಬಂತ ಅಲ್ಲ ಎಂಗ್ಲ ಉಂಟ ದಾಳ ಆಪುಜಿ ಅದು ಒಂದು ಪ್ರಶ್ನೆ ದೀಕ ಅಂದು ಅಂಚೆ ಎಂಗ್ಲು ಪ್ರಶ್ನೆ ದೀನಾಗ ಪ್ರಶ್ನೆ ದೀದಾಯ್ತು ಕೆಲವೊಂದು ಮಾತ ತೋಜಿನ ಐಕ್ ಪೂರ ಪರಿಹಾರವಂತದ್ದು ಆಂಡು ಐದು ಎಂಗ್ಲ ಕುಲ್ಲೇರೆ ಜಾಗಿಂಜಿಂದು ಅಂತ ಜಾಗಿಂಜಿಂದ ಅನಗ ನನದಾದ ಅನ್ಕೊಂಡಿದ್ದು ಮಾಡಿ ಒಂಜಿ ಎಲ್ಲಿಯ ವಾಲ್ ಕಟ್ಟಗ ಅಂದು ತೀರ್ಮಾನ ಬರ್ತದೆ. ಎಂಕಲ ಸಮಿತಿ ನಿಜವಾದ ಎಂಕಲ್ನ ಪೂರ ಕಾರ್ಯಕರ್ತರು ಮಾತ ಬಜಿ ಪಾಪದಗಳು ನತ್ತು ಅಳ್ಳ ಅಕಲಕಲ ಒಟ್ಟಿಗೆ ಉಲ್ಲೇರಕಲು ಅಳ್ಳ ನೆಕ್ಕಿ ಕಾಸು ಕೊರ್ಪನ ಆತು ತಾಕತ್ತಗಳು ಏರ್ಲಜ್ಜಿ ಅಳ್ಳ ಎಂಕಲ್ ತಾನೆ ಅಂತ ಒಳ್ಳೆ ಒಂಜಿ ಸೀಟ್ ಬಾರ್ದು ಒಂಜಿ ಎಲ್ಲಿಯ ಒಂದು ನಂಗೆ ಕುಲ್ಲೇರ ಒಂದು ಸೆಡ್ದ ಲೆಕ್ಕ ಮನ್ಪುಗ ನಾಡು ಆವಾಗ ಪುಣ್ಯಾತ್ಮೆ ಬರ್ತೇನೆ ಸುರೇಶ್ ಕೆಪಿ ಅರವಂಡರೆ ನಿಗ್ಲಿಂಚ ಈತು ಸಮಯ ಪೂಜೆ ಅಂತದ್ದು ಸೀಟ್ ಬಾರ್ದು ಮನ್ಮುಣ ಯಾನ ಇದು ಬೋಡಪ್ಪನ ಸಿಮೆಂಟ್ ಕೊರ್ಪೆ ನಿಗ್ಲು ಸಿಮೆಂಟ್ ಅದ ಸಿಮೆಂಟ್ ಕೊರ್ಪೆ ನಿಗ್ಲು ಸ್ಲ್ಯಾಬ್ ಮನ್ಪುಲ್ಲೇನು ಜತ್ತಂದು ಸ್ಲ್ಯಾಬ್ ಬೇಲೆ ಪೂರ ತೂಲೆ ಎಂಗ್ಲು ಪನ್ಪು ಎಂಗ್ಲಿಗ ಆ ಕಟ್ಟೆ ಅಶ್ವತ್ಥದ ಕಟ್ಟೆ ಹತ್ತದ ಆಯ್ತು ಅಂದು ಮಾತು ಆಯ್ಬೇಕು ಎಂಕಲ್ನ ವಿಶ್ವಭಾರತಿ ಮುಲ್ಪ ಉಂಡು ಮಣ್ಣದು ಪೂಜೆ ಶುರುವಾಯಿನೇ ಐದು ಬೊಕ್ಕ 5 ವರ್ಷ ಒಂಜಿ ಪೂಜೆ ಒಂದು ಬುಡ್ಯ ದೈವೈತ್ಯ ಎಂಚಿನ ಉಂಡು ಅನ್ನಿಕ್ಲಿಗೆ ಒಂಜಿ ವಿಷಯ ಮನ್ಪುಣತೆ ಆಂಡ ಎಂಕ್ಲ ಆತು ಮನ್ಪುಣಗಲ ಎಂಕ್ಲಿಗೆ ನೇರು ಕೊಡ್ತಾರೆ ಬೊಕ್ಕ ಜತ್ತದನಗ ಎಂಕ್ಲಿಗೆ ಎಡ್ಡೆ ಸಹಕಾರ ಕೊಡಿಯರು ಮಾತ ಪಬ್ಲಿಕ್ಲ ಸಹಕಾರ ಕೊಂಡು ಎಂಕ್ಲೆಲ್ಲ ಅಂತೆ ಸಹಕಾರ ಕೊಂಡು ಅಂತದ್ದು ಒಂಜಿ ಎಲ್ಲಿಯ ವಾಲು ಅಂತದ್ದು ಐಟು ನನ್ನ ದಾದ ಯಾನು ಈ ಅಶ್ವತ್ಥ ಅಂದೇದು ಅಷ್ಟವಂಗಲ ಅಶ್ವತ್ಥ ಕಟ್ಟದ ದುಂಬು ಆರು ಎಂಗ್ಲ ಪ್ರಶ್ನೆದಾರ ಒಂಜಿ ಪಾತ್ರ ನಿಂಗ್ಲ ತಂತಿರ್ದಾರ ಒಂಜಿ ಆಶೀರ್ವಾದ ತೊಲ್ಲೆ ಅಂತ ಬಂದಿರು ಅಂಚೆ ಎಂಕ್ಲು ಸಮಿತಿ ಹಾಕೊಳ್ಬೋದು ನೀಲೇಶ್ವರ ಪದ್ಮನಾಭ ತಂತಿರ್ಲ ನಡೆಪೋಯ 6 ಗಂಟೆರು ನಿಕ್ಲು ಮಾತು ಮನ್ಪುಣ ಎಡ್ಡೆ ಆನೆ ನಿಕ್ಲು ಒಂಜಿ ಭಜನೆ ಮನ್ಪುಲೆ ಭಜನೆ ಮಂತಂಡ ಅವಳು ಜನ ಬರ್ತೀರಿ ಐದು ಶಕ್ತಿ ಬರ್ಪುಣ ಬಂಡೇರು ಅಂಜನೆ ಎಂಕಲ್ನ ಅಧ್ಯಕ್ಷರು ಮಹಿಳಾ ಮಂಡಲದ ಅಧ್ಯಕ್ಷರು ಎಂಗ್ಲಿಗೆ ಎಡ್ಡೆ ಕಾರ್ಯಕರ್ತರಾರು ಆರ್ನ ನೇತೃತ್ವಡು ಭಜನೆ ಶುರುವಂತನು ಭಜನೆ ಶುರುವಂತ ನನಗೆ ಇಂದು ದಿಂಜ ಬೆಳಗೊಂದು ಬರ್ತನು ನನದಾದ ಅನ್ಕೊಂಡು ನನ್ನ ನೆಕ್ಕೊಂಜಿ ಹಾಲು ಅನ್ಪುಗ ಅಂದು ಬಂದು ತೀರ್ಮಾನ ಅಂತ ವಾನ ಮನ್ಪುಗ ತೀರ್ಮಾನ ಅನ್ಕೊಂಡಾಗ ಅಪಗಲ ಎಂಕ್ಲನಾಗ ಗತಿಗೆಟ್ಟನೆ ಎಂಕ್ಲು ಮನ್ಪುಣ ಎಂಕ್ಲಿಗೆ ಬಾಕಿದಾಗಲು ಏರು ಕೊರ್ಪೇರು ಎಂಜ ಕೊರ್ಪೇರು ಎಂಕ್ಲೆ ಗೊತ್ತುಂಡ ಎಂಕ್ಲೊಂಜಿ ಓಲೆ ಫೋಟೋದಲ್ಲಿ ಎಂಕ್ಲು ಅಂಚಿನ ಒಂಜಿ ಹಾಲು ಮನ್ಪುಡಿಂದು ಬಿದಾಡ್ಯ ಆತನಗ ಹಾಲು ಮನ್ಪೇರ ಬಿದನ್ನಾಗ ಆತನಗ ವಿಶ್ವ ಹಿಂದೂ ಪರಿಷದ ಮುಖಂಡರು ಬತ್ತೇರು ಅವು ಗೊತ್ತದೆ ನಮ್ಮ ಮನ್ಪುಡಿ ನಮ್ಮ ಒಂಜಿ ಮಲ್ಲ ಹಾಲು ಮನ್ಪುಗ ಅಂದು ನಂಗೆ ಕಾರ್ಯಾಲಯ ಎಲ್ಲ ಹಾಕೊಂಡು ಮಾತೆಗೆಲ್ಲ ಹಾಕೊಂಡು ಹಾಲು ಮನ್ಪುಗ ಅಂದು ಅಂಡೇರು ಹಾಲು ಮನ್ಪುಂಡ ಆ ಒಂದು ಮಾತೆಲ್ಲ ತೀರ್ಮಾನವಂತನಾಗ ಅವಳು ಹಾಲು ಮನ್ಪುಣಾಗ ಈ ದೇವರುಗಳಿರುತ್ತೆ ನಮ್ಮ ಸತ್ಯನಾರಾಯಣ ದೇವರು ಅರೆನು ಓಲು ದೀಪುನಿಂದ ಮನ್ಪುಣ ಪ್ರಶ್ನೆ ಬರ್ತೇನೆ ಅರೆಗೆ ಒಂಜಿ ಎಡ್ಡೆ ಜಾಗ ಬಿಡುತ್ತೆ ಅರೆಗೆ ಹಾಲು ಮಂತಂಡ ಐಟು ಕಿರಾಡು ದೀಪುಣ್ಯ ಎದುರು ದೀಪುಣ್ಯ ಓಲು ದೀಪುಣಿಂದ ಪ್ರಶ್ನೆ ಬರ್ತೇನೆ ಆತನಾಗ ಯಾರು ಬಂಡೆ ನಮ್ಮ ಒಂಜಿ ಎಂಚ ಮನ್ಪ ಒಂಜಿ ಹಾಲು ಒಂಜಿ ವಾಸ್ತುಧರಣೆಯಲ್ಲಿ ತೊಂಬತ್ತದು
ತೂಪಾಗ ಆರೈಕೆ ದಾದಾನ ಒಂಜಿ ಮಾರ್ಗದರ್ಶನ ಮನ್ಪೇರಿ ಆಯ್ಕೆ ಪಾಲು ಅನ್ಪುಣಿ ಪಿದಾಡ್ದಾನಾಗ ವಾಸ್ತುದಾರಲ್ಲಿ ತೋತ್ತ ವಾಸ್ತುದಾರ ಬಂಡೇರು ನಿಕ್ಲು ಈತ ಸಪುರ ಜಾಗಡ್ ಹಾಲು ಎಂಚ ಮನ್ಪಾರ ನಿಕ್ಲಿಗೆ ಸರ್ಕಾರದ ಪರ್ಮಿಷನ್ ತೊಂಡ ಆಕಲ ರೂಲ್ಸ್ ಪ್ರಕಾರ ಒಂಜಿ 15-20 ಫೀಟ್ ಜಾಗ ನಿಕ್ಲಿಗೆ ತಿಕ್ಕು ಆ ಜಾಗ ನಿಕ್ಲು ಎಂಚ ಮನ್ಪಾರ ನಿಕ್ಲು ಐಕ್ ಒಂಜಿ 6 ಬಂಡೇರು ಎದುರುಡು ಒಂಜಿ ಎಲ್ಲಿಯ ಮಂದಿರ ಕಟ್ಟಲೆ ಐತ ಪಿರಾವುಡು ಒಂಜಿ ಅಣ್ಣ ಛತ್ರದಕ ಹಾಲು ಮಂತ ಒಂದು ಪೋಲೆ ಬೊಕ್ಕ ಅಂದ್ ಅಂಚೈತೆ ಆ ನೆಟ್ ಎಂಕ್ಲು ಮಂದಿರ ಕಟ್ಟೇರು ಎಂಕ್ಲು ಎಡಂಜನ ದಾದಂಡು ದಾಲ ಬೋಡತ್ತೆ ಎಂಗ್ಲದ ಆ ತನಗಳ ಈ ನೇರು ಬತ್ತೇರು ಏರು ಸುರೇಶ್ ಕೆಪಿ ನಿಜ್ಜಿ ಮಣಪು ಕಣಮ ಅಂದು 6 ಮಣಪು ಕಾಂಡೇರು ಎಂಕ್ಲು ಪಂಡೇರ ಕಾರಣ ತೂಲೆ ಎಂಕ್ಲ ಪ್ರತಿಯೊಂದು ಕೆಲಸಗಳ ಆರಂತೆ ಗಡಿಬಿಡಿ ಮಂಡ ಆರ್ನ ಬಿಸ್ನೆಸ್ ವಹಿವಾಟು ಮಾತ ಉಂಡು ಆಂಡ ಆಯ್ತು ಇದೇಟ್ ಬತ್ತದಲ್ಲ ನಮ್ಮ ಮಂದಿರ ಮನ್ಪುಗಂದೆ ಬಂದಿನತ್ತು ಎಂಗ್ಲಾಕಿ ಪೂಜೆ ಆಂಡು ಪೂಜೆನ ಮನದಾನಿ ಬತ್ತದ ಕಲ್ಲುಲ ಬೂರ್ನು ಒಂದು ಬುಲ್ಡೋಸರ್ JCB ಬತ್ತನು ಪಾಯೆಲ್ಲ ತೆತ್ತನು ಕಲ್ಲೆಲ್ಲ ಕಟ್ಟದು ಲಿಂಟಲ್ ಮುಟ್ಟ ಬತ್ತನು ಎಂಕಲ ಕಾರ್ಯಕರ್ತರಿಗೆ ಪೋಟಿಗೆ ನನ್ನ ಆದವನು ಮುನಿ ನನ್ನದಾದವನು ನನಗ ಮೇರೆ ಪುರಾಣ ಕೆರೆನವರೆಲ್ಲ ಬತ್ತೇರ ಎಂಗ್ಲ ಮೀಟಿಂಗ್ 6 ಗಂಟೆ ಐದು ಬೋಡಪನ ಕರ್ಮ ಯಾನ್ ಕೊರ್ಪಾಯನ್ 6 ಕೊರ್ಪಾಯ ಅನ್ನಗ ಆನಿ ಎಂಗ್ಲ ಎಂಜಿನ ಕಾರ್ಯಕ್ರಮ ದಿತ್ತ ಎಂಜಿನ ಸತ್ಯನಾರಾಯಣ ಪೂಜೆ ಗತಿ ಕರ್ಣ ಸತ್ಯನಾರಾಯಣ ಪೂಜೆ ತಪ್ಪಾಗ ನೆಕ್ ಶಿಲಾನ್ಯಾಸ ಸಲಾನ್ 6 ಗಂಟೆ ಆತನ ಮಾತಾಯ್ತು ಗಣ್ಯರು ಇರ್ತಾರೆ ಅಕ್ಳು 35 ಗೋಣಿ ಸಿಮೆಂಟ್ ಕೊರ್ಪ 25 ಗೋಣಿ ಸಿಮೆಂಟ್ ಅವನು ಕೊರ್ಪ ಅನ್ನೋದು ಜತ್ತದಾನಾಗ ಎಂಕ್ಲೆಗೆ ಪಕ್ಕ ಡಬಡ ಮಾಡ್ಬಿಡು ಇನ್ನೇನು ಇದು ಜತ್ತದ ಏನು ನೆಕ್ಕೆ ಕಾಸು ಹೊಲ್ತು ಅಂದ್ಬಿಡಿ ಇತ್ತಂದು ಆಂಡ ಪುಣ್ಯಗೂ ಎಂಕ್ಲು ಪೋಯಿನವಲು ಎಂಕ್ಲಿಗೆ ದಾಳ ಒಂಜಿ ಥರದ ತೊಂದರೆ ಜಂದೆ ಪೂರಾ ಕಾರ್ಯಲ್ಲ ಈತಿನ ಮುಟ್ಟ ಇನಿ ಮುಟ್ಟ ಅಂತೆ ಎಂಗ್ಲ ವೈಯಕ್ತಿಕ ಒಂತ ಕಷ್ಟೋಲಿನ ಬುಡ್ಡ ಎಂಗ್ಲೆ ಈ ಕಾರ್ಯ ಇನಿ ಮುಟ್ಟ ದಾಳ ಒಂಜಿ 5 ವಯಸ್ಸದ ಸಮಸ್ಯೆ ಜಂದೆ ಬೇಲೆ ಆದು ಆಂಡ ಒಂತ ಕೊರಿಯರ್ ಉಂಡು ಸಾಲ ಅವು ಮಾತ ನನ್ನ ಸತ್ಯನಾರಾಯಣ ದೇವರು ಎಂಚ ಮಾಡಿ ದೈವ ಇಚ್ಛೆದ ಇಂದೇನು ಎಂಗ್ಲಿಗೆ ಹೋಗಲ ಪಂಡ್ರೆ ಅಪ್ಪಿ ಇತ್ತೆ ಅಂಚ ಈ ಮಂದಿರ ಆಂಡ್ ಏನು ತತ್ತೆ ಸಾರಿ ಎಂಗ್ಲಿಗೆ ಅವಳ ಎಂಗ್ಲು ಲಾಸ್ಟಿಗೆ ಪೋಯ್ನೇಕ್ ಎಂಗ್ಲ ಬಿಲ್ಡಿಂಗ್ ಓಪನ್ ಆತನ ಅಪ್ಪ ಎಂಗ್ಲ ಗಂಜಿ ಮುಲ್ಪ ಒಂದು ಎಡ್ಡೆ ಯೋಜನಾಧಿಕಾರಿ ಇರ್ತೀರಿ ರಾಘವೇರು 6 ಪಂಡೇರು ನಿಕ್ಲೊಂಜಿ ಎಂಕ್ಲಪ್ಪ ಕಾಸುದ ತಾಪತ್ರೆಡು ಲೈಕ್ ಅಪ್ಪ ಅದು ಪೂರ ಆತನು ಉದ್ಘಾಟನೆ ಆದ 6 ಎಂಗ್ಲು ಎತ್ತುತ್ತೆ ಎಂಗ್ಲು 6 ಪಂಡೇರು ನಿಕ್ಲೊಂಜಿ ಅರ್ಜಿ ಕೊರ್ಲೇನು ಆಂಡ ಎಂಕ್ಲಿಗೆ ಒಂಜಿ ತಿಂಗೋದೊಲೆ 50,000 ರೂಪಾಯಿ ಕಾಸು ಐಟ್ಲ ಬರ್ತದೆ ಐದು ಬೊಕ್ಕ ಇತ್ತೆಲ್ಲ ನೇಕ ಮಂದಿರ ಕೊರ್ತ ಅವು ಐತೆ ವಿಷಯ 6 ಪನ್ಪೇರ್ಬೇಕ ಅವಳ ಸ್ಯಾಂಕ್ಷನ್ ಆತನದು ಪನ್ಪೇರು ಒಂಜಿ 75,000 ತನಕ ಸ್ಯಾಂಕ್ಷನ್ ಆತಂಡು ಅವತ್ತೆ ಇನ್ನು ಎಲ್ಲೆಡು ಬರುವಿಡೆ ಪೂಜೆ ನಾ ಮಂದಿರ ಪ್ರತಿಷ್ಠಾಪನೆಲ ಆಂಡು ನಿಕಲ್ನ ಎಂಕೆ ಅನ್ನ ಯಾನೊಂದು ಪನ್ಪೂಜಿ ಎಂಕೆ ಎನ್ನೋ ಪಿರಾವುಡು ಒಂಜಿ ಒಂತೆ ಜನ ಲೇರು ಅಕಲ್ನ ಪಾಪ ಅಕಲ್ನ ಕಷ್ಟೋಡು ಪನ್ನಂಡ ಅವು ಬೇತೇನೆ ಈ ಸಮಾಜಡು ಒಂಜಿ ಎಂಗ್ಲ ಪುದರ್ ಪನ್ಪೂಜಿ ಎಂಗ್ಲ ಅಧ್ಯಕ್ಷರು ಆರಿಗೆ ಬಾರಿ ಮಲ್ಲ ಗಂಡಾಂತರ ಬತ್ತನಲ್ಲ 6 ಇನಿ ಮುಟ್ಟ ಈ ಸಮಾಜಡು ಇತ್ತೆ ಗೊತ್ತುನತ್ತೆ ಅಂಜನ ಎಲಿ ಬೈನವಲು ಪಿಲಿಬೋಣು ಮನ್ಪುಣ ಐಲ್ನ ಧೈರ್ಯಡು ಎಂಗ್ಲೊಟ್ಟಿಗೆ ಇನಿ ಮುಟ್ಟಲ್ಲ ಎಂಗ್ಲಡ ಬೆರಿಸ ಎಂಗ್ಲು ಓಡೆ ಕಲೆಕ್ಷನ್ ಪೊಂಡಲ್ಲ ಎಂಕ್ ತೀರ್ಜಿಲ್ಲ 6 ಮಂದಿ ಪೋಯಿ ನಮ್ಮ ಅಡೆ ಪೋಯಿನ್ ಎಂಗ್ಲೆ ಬಯ್ಯ ನಂಗೆ ನಡತ ತೀರುಜಿ ಆಳ್ನಾರ ಬಲೆ ನಮ್ಮ ಅಡೆ ಪೋಯಿ ಬೈನ್ ಅವಳು ಲೇರಾರು ಪೋಯಿ ನಮ್ಮ ಗುರ್ತದಕ್ಕಳು ಆಡೆಂಚೆ ಆತ ಮಲ್ತ ಬೊಕೊಂಜಿ ನೆತ್ತ ಶಿಲ್ಪಿ ಜೀವಾನಂದ ಆಚಾರ್ಲು 6 ಎಂಗ್ಲೈತೆ ಸಾಧಾರಣ ಐಕೊಂದು ಕಾಸು ಕೊರ್ಪಣ ಅನ್ನೋ 2 ಲಕ್ಷದ ಮಿತ್ತು ಬೋಡೆಗೆ ಕಂಡಿ ಬಾಕಲು ದಾರಂದ ಪೂರ ಒಂದು ದಾರಂದದ ಕಾಸು ಮಾತ್ರ 6 ಕೊಡದು ಬಂತೀರಿ ಬಾಕಿದ ಆಯಿತು ಅಂತ ಅಂದ್ಬಿಡು 2 ಲಕ್ಷದ ಮಿತ್ತು ಬೋಡು ಇನಿ ಮುಟ್ಟ ಆಯ್ತಾ ದೇವರ ಪೀಠ ಪೂರಲ 6ನ ನೇತೃತ್ವಡು ಅಂಡು ಅಕ್ಲೇ ಎಂಕ್ಲು ನೆಕ್ಲ ಎಂಗ್ಲು ಮರಪೇರೆಜಿ ನಿಕಲು ಯಾಕಂದ್ರೆ ಪುದರ್ ಬಂಡೆ ಬಂಡದು ಮಾತೆಲ್ಲ ಎಂಗ್ಲು ಕಾರ್ಯಕರ್ತರು ಬೇಜಾರು ಬೇಡಲಿ 6ನ ಪುದರ್ ದಾನೆ ಬಂಡಿದ್ದು ಎಂಗ್ಲ ಪುದರ್ ದಾನೆ ಬಂಡಿಜಾರಂದು ಎಂಗ್ಲಿಗೆ ಕಾರ್ಯಕರ್ತರು ಎಡ್ಡೆ ಬೆಂತೇರಿ ಎಂಗ್ಲೊಟ್ಟಿಗೆ ಒಂಜಿ 4-5 ಜನ ಎಂಗ್ಲ ಜವಣಿಯರ್ನ ಕಷ್ಟರು ಎಂಗ್ಲಿಗೆ ಆ ಪನಿಯರ್ ಆವಂದು ಅಂಚಿನ ಅಂದು ಆತನ ಆಳ್ಲ ಕಾಡು ಬೋಲ್ಪು ಇಲ್ಲ ಅಲ್ಲಗಳು ಕಿರಿಗಿರಿ ಬರ್ಬೇಕು ಬೋಲ್ಪು ಹಾಕದು ಪೋನಾಗ ಅಣ್ಣ ಎಂಗ್ಲೊಟ್ಟಿಗೆ ಬರ್ತದೆ ಎಂಗ್ಲಿಗೆ ಏನಕ್ಕೆ ಮುಟ್ಟ ಕಮ್ಮಿ ಇಲ್ಲ ಏನಕ್ಕೆ ಒಂಜಿ 20 ಲಕ್ಷ ಒಂಜಿ 13 ಲಕ್ಷಗೂ ಇಲ್ಲ ಮಿತ್ತು ಖರ್ಚಾವು ಎಂದು ಎಂಕ ತೋಜು ಲೆಕ್ಕ ನಾನು ಎಂಗ್ ಲೆಕ್ಕಲ ಮಂತ ಈ ದಾಲಜ್ಜಿ ಕಾಸು ಕೊಡ್ತು ಹೊಲ್ತದು ದೇವ್ರು ಕೊರಿಯರು ಕೊಡ್ತ ನನ್ನ ಲೆಕ್ಕವಂತಂದಾಗ ಒಬ್ಬೊಕ್ಕ ಗೊತ್ತಾವ ಎಂಚಿನ ಆತನು
ಅಂಚಿನ ಮಾತ ಆಂಡ್ ಅದು ಈತನೇಟದ ಕಾರ್ಯಕ್ರಮ ಪೂರ ಪೊರ್ಲುಡು ನಡತನು ನನ ದುಂಬುಗುದಾದ ಅಂದು ಬೋಡುತ್ತೆ ಎಂಕ್ಲೆಗೆ ಇನ್ನೊಂದು ಹಾಲು ಆವಡೆ ದಾಯಬಂಡ ಎಂಕ್ಲೆ ಮೂಲ ಈತ ಮಾತ ಕಾರ್ಯಕ್ರಮ ಎಂಕ್ಲೆಗೆ ಒಂಜಿ ಸಾರ್ವಜನಿಕವಾದ ಸೇವೆ ಅನ್ಕೊಂಡಂಜಿ ದಾಲ ತಿಕೀಜಿ ಎಂಗ್ಲು ಹಾಲು ಮಾಡ್ತೀನಿ ನಾ ದೇವರನ್ನ ಇಚ್ಛೆದ ಪ್ರಕಾರ ನನ್ನ ಮಂದಿರ ನನ್ನ ಆರೋಗ್ಯ ದಾಲ ಎಂಗ್ಲಿಗೆ ತೊಂದರೆ ಬರ ನನಗೂ ಎಂಗ್ಲಿಗೆ ಆಶೀರ್ವಾದ ಬೇರೆ ನಿಂಗೆ ಅಜ್ಜಿರ ಆರೋಗ್ಯ ಜಾಗ ಕೊಡ್ತಿದ್ದೆ ಯಾರಿಗೆ ಅವೇ ಕೋಪ ಇತ್ತು ಎಂಕು ಮಾಡ್ಬೋದು ನಿಂಗೆ ಆರೋಗ್ಯ ದಯ ಅಂತಾರೆ ಅಲ್ಲ ಆರ್ನ ನೆಟ್ಟು ಒಂಜಿ ಇಲ್ಲಿ ಹಾಲು ದಾಲಾಜಿಲ್ಲ ಒಂಜಿ ಸೀಟ್ ಪಾಡ್ದಲ್ಲ ಎಂಗ್ಲೆ ಒಂಜಿ ಹಾಲು ಮಾಡ್ಕೊಡು ಉಂಡು ಐಕಲ ನಿಕ್ಕಲು ಮಾತೆಲ್ಲ ಸಹಕಾರ ಕೊರಡು ಬೊಕ್ಕ ನನ್ನ ಮಂದಿರೋಡು ದಿನಾಲ ಕಾಂಡೆ ಬೊಕ್ಕ ಬೈಯಾಡು ಪೂಜೆ ಹಾಕೊಂಡು ಆ ಪೂಜೆಗೆಲ್ಲ ನಿಕ್ಕಲು ಬರ್ತದೆ ಎಂಗ್ಲೊಂಜಿ ವಾರಗೊಂಜಿ ಪೂಜೆ ದೀಪ ಐಕೊಂಜಿ ಇತ್ತಿಷ್ಟು ಅಮೌಂಟು ಏರಾಂಡಲ ಕೊರ್ಪುಡವು ಇತ್ತಂಡ ಆಕಲ ಪುದಾಡಿ ಆಕಲ ಬಾಲ್ಯದ ಪುಟ್ಟದ ದಿನಟ ಆಕಲ ಏರ್ನ ನೆನಪುಗ ಆತರ ಆಕಲ ಎಡ್ಡ ದಿನಕ ಎಂಚಿನಕ್ಲಾವು ನಿಕ್ಕಲು ಕೊರ್ಪಾರಂದ ಎಂಗ್ಲು ಐಕೊಂಜಿ ಈತಂದು ಶುಕ್ರವಾರ ಭಜನೆ ಹಾಕೋಣ ಆನೆ ನಿಕ್ಕಲ ಲೆಕ್ಕ ಒಂಜಿ ವಿಶೇಷ ಪೂಜೆ ಬಂತದ್ದು ನಿಕ್ಕಲಿಗೆ ಒಂಜಿ ಪ್ರಸಾದ ದೇವರನ್ನ ಆಶೀರ್ವಾದ ತಿಕ್ಕುರಂಜನ ವ್ಯವಸ್ಥೆ ಮನ್ಕೊಳ್ಕೊರ್ಪ ಬೊಕ್ಕೊಂಜಿನ ಮಂಡ ಸತ್ಯನಾರಾಯಣ ಪೂಜೆ ಏರ್ಲ ಮನ್ಪವನಗಳಿತ್ತು ನಾ ಶುಕ್ರವಾರದಾನಿ ಎಂಗ್ಲು ಸತ್ಯನಾರಾಯಣ ಭಟ್ರು ಎಂಗೆಲ್ಲ ಬಾಕಿದ ವ್ಯವಸ್ಥೆ ನಿಕ್ಕಲು ಪೂರ ಮಂತದ್ದು ಕೊರ್ಪಂಡ ಒಣಸು ಕೊರೊಳ್ಳಿ ಟೀ ಪಾರ್ಟಿ ಕೊರೊಳ್ಳಿ ಅಂಚ ಒಂಜಿ ಮನ್ಪಡುಂಗಲ್ಲ ಬೊಕ್ಕೊಂಜಿ ತಿಂಗಳು ಒಂಜಿ ಎಂಗ್ಲಿಗೆ ದಾದಾಲ ಪೂಜೆ ಮಾಡ್ಬಿಡಂತೆ ಇದಕ್ಕಿತ್ತ ನನ್ನ ಖರ್ಚಿಗೆ ಸುಮಾರು ಇತರ ಎಂಕಲು ಎರಡೆಲ್ಲ ಕೇಂದ್ರಿಜ ಎಂಕಲ ಕೈಡ್ದು ಪಾಡ್ದು ವಾರ ಒಂಜಿ ಕಮ್ಮಿಡ್ಲೊಂಜಿ 300-400 ರೂಪಾಯಿ ಬೋರ್ಡಾಗಿ ಎಂಕಲ ಕೈಡ್ದು ಪಾಡ್ದು ಮಂತದ ನನ್ನ ಒಂಜಿ ತಿಂಗಳಿಗೆ ಒಂಜಿ ಪೂಜೆ ವಿಶೇಷ ಸಾರ್ವಜನಿಕ ಪೂಜೆ ಐಕ್ಯ ಮನ್ಪುವ ಆ ಪೂಜೆಗೆಲ್ಲ ಐಕೊಂಜಿ ಈರ್ತಿದೆ ಎಂಗುಲ್ದಾಲ ಸದ್ಯಗೆ ತೀರ್ಮಾನ ಅಂತೀಜ ಎಂಗುಲು ತೀರ್ಮಾನ ಅಂತದ್ದು ಅನ್ಪ ಆನ ನಿಕ್ಕಲು ಮಾತೆರ್ಲ ಸಹಕಾರ ಕೊರ್ದು ಈ ಮಂದಿರ ನನಾತ್ ಬೆಳಗೆರೆ ನಿಕ್ಕಲು ಮಾತೆರ್ಲ ಸಹಕಾರ ಮನ್ಬೋದು ಮಂಡದಕ್ಕೆ ಏನೊಂದು ಬೊಕ ಎನ್ನೊಟ್ಟಿಗೆ ಬೆನ್ನನಕ್ಲೆಗೆ ನೆಕ್ಕ ಕೊರ್ನ ಎಂಗ್ಲಿಗೆ ಭಾರಿ ಸಂತೋಷ ಇಂಚಿನ ಮಂಡ ಎಂಗ್ಲು ಪೋಯಿನವಲು ಎಂಕೆ ಧೈರ್ಯ ಜನನ್ನೇ ಅನ್ನ ಮನೆ ತುಂಡ 2 ಸಾವಿರ 1 ಸಾವಿರ ಕೊರುವೆ ಐದಿಲ್ಲ ಎಂಗ್ಲು ಪೋಯಿನಲ್ಪ 25,000 20,000 10,000 15,000 ಪೂರ ಕೊರಿಯದು ಎಂಕ್ ಗೊತ್ತುಜಿ ಎಂಕ್ಲೆಗೆ ಈತ್ ಪ್ರಭಾವ ಉಂಡು ಮಾಡದು ಎಂಕ್ಲೆ ಗೊತ್ತುಜಿ ಎಂಕ್ಲೆ ಪೋಯಿ ಸಾತಿಗೆ ಏರ್ಲ ಒಂಜಿ ಸಾಸು ಪಾತ್ರಂದೆ ಎಂಗ್ಲೆ ನೆಡ್ಡೆಡು ಕುಲ್ಲಾದು ಪಾತೆರ್ದು ಚಾಕೊರ್ದು ಐದು ಈತ್ ಬರೆಲೆ ಎಂದು ಪಂಡದು ಎಂಗ್ಲಿಗೆ ಭಾರಿ ಹೆಮ್ಮೆ ಆಪುಂಡು ಯಾನೆ ಎಂಕ್ ತೋಜನು ಎಂಗ್ಲ ಜೀವಮಾನ ನೇಕೆ ಬುಡ್ಕನ ಅಂಚ ಆತು ಸಹಕಾರ ಸಿಗುದು ಎಂಕೆ ನಿಕಲು ಮಾತೆರ್ಲ ಸಹಕಾರ ಕೊರಡು ದುಂಬುಗು ಆಪುನಂಜನ ಮಾತಾ ಕಾರ್ಯಕ್ರಮಗಳ ಭಾಗಿಯಾದ ಎಂಗ್ಲಿಗೆ ದಾದಲ್ಲ ನಿಕಲು ಎಂಚಿನಲ್ಲ ಸಹಕಾರ ಕೊರಡು ಎಂಗ್ಲೆ ಈ ಪೂಜೆ ಈ ಮಂದಿರ ನನ್ನ ಶಾಶ್ವತವಾದ ಸೂರ್ಯಚಂದ್ರ ಉಪ್ಪುನೆಡೆ ಉಂಟ ಬೆಳಗೋಡು ಬಣ್ಣದ ಕೇಂದ್ರದ್ದು ಎನ್ನ 2 ಪಾತೆರಡು ಯಾನ ಮುಗಿತು ಇಚ್ಛೆ ಇದ್ದಿಂದಂಡ ಹೂವೇ ಕೆಲಸ ನಂಗೆ ಮಲ್ಪರೆ ಸಾಧ್ಯ ಇಜ್ಜಿ ನಮ್ಮ ಯೋಚನೆ ಮಲ್ಪೋಲಿ ಯೋಜನೆ ಪಾಡೋಲಿ ಅಂಡ ಕಾರ್ಯರೂಪಕ್ಕೆ ಬರಡು ಅಂಡ ಐಕ್ ಭಗವಂತನ ಒಂದು ಇಚ್ಛೆ ಉಂಟು ಹೆಂಗೆ ದಾದನ ತೋಜುಂಡು ಈ ಜಾಗಡು ಒಂಜಿ ಕಾಲಡು ಒಂಜಿ ಪವಿತ್ರ ಶ್ರದ್ಧಾ ಕೇಂದ್ರ ಇತ್ತಂಡು ಇಜ್ಜಿನಾಂಡ ಜಲಂಧರಯ್ಯನ ಜಿಂಜ ದೋಸ್ತಿ ಮಲ್ಲ ದೋಸ್ತಿ ವಿಶ್ವ ಹಿಂದೂ ಪರಿಷತ್ ಜಿಂಜ ಎನ್ನುಟ್ರ ಮೊಟ್ಟುಗು ದುಡಿತಿನಾರಿ ಸ್ವಲ್ಪ ಗಣೇಶೋತ್ಸವಗಳ 6 ಬಾರಿ 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 6 ಬಾರಿ
ಊರ್ದಗಳೇನೆ ಶ್ರೀನಿವಾಸ ಶೆಟ್ಟಿ ಒಕ್ಕ ಹಿರಿಯರ್ನಗಳೇನು ಸೇರಿದು ಹೆಚ್ಚಿನ ಒಂದು ಪ್ರಯತ್ನ ಪೂರ್ವಕವಾದ ಈ ಜಾಗಗೆ ಒಂದು ಶ್ರದ್ಧಾ ಕೇಂದ್ರ ಬೋಡು ಒಂದು ಭಜನಾ ಮಂದಿರ ಅಂಚನೆ ಸಮಾಜದ ಬೇತೆ ಬೇತೆ ಕೆಲಸ ಮಾಡ್ಕೊಡು ನಂಡ ನಂಗೆ ಒಂದು ಸ್ಥಳ ಬೋಡು ಒಂದು ಜಾಗೆ ಬೋಡು ಬಾಡಿಗೆದೆ ಜಾಗಡೆ ನನೂರು ಜನ ಕಟ್ಟೋಡು ನಂಗೆ ಮಲ್ಪರ ಸಾಧ್ಯ ಇಜ್ಜಿ ಅಂಚಿನ ಭಾವ ನಡೆ 32 ವರ್ಷದ ಒಂದು ಸಾಧನೆ ಮಣ್ಣಗ ಸಾಮಾನ್ಯತೆ ಜಿಂಜ ಒಂದು ತಾಳ್ಮೆ ಸಹನೆ ಎಡ್ಡೆ ಭಾವನೆಡೆ ಕೆಲಸ ಮಲ್ತನೆ ಹಿಡ್ದವರ ಇನಿ ಸತ್ಯನಾರಾಯಣ ದೇವರನ ಒಂಜಿ ಪುಣ್ಯ ಮಂದಿರ ಇನ್ನು ನಿರ್ಮಾಣ ಯಾನ್ ಮಂಜು ಪಾತ್ರ ಪಣಪ ಇಡೀ ನಮ್ಮ ಹಿಂದೂ ಧರ್ಮ ಹಿಂದೂ ಸಮಾಜ ಇನಿ ಒರಿದಿನ ನಾಂಡ ನಮ್ಮ ಶ್ರದ್ಧಾ ಭಕ್ತಿ ಒಕ್ಕ ನಂಬಿಕೆ ಹಿಡ್ದವರ ಏತೋ ಜನ ಪಣ್ಪೇರಿ ಹಿಂದುಳಿದ ಜಾತಿ ಈ ಭೇದ ಉಂಡು ಆಯ್ ಮಲ್ಲಾಯ್ ಆಯ್ ಎಲ್ಲಿಯಾಯ್ ಆ ಜಾತಿ ಈ ಜಾತಿ ಈ ಭಾಷೆ ಆ ಭಾಷೆ ಕೂಡು ಕಟ್ಟು ಮಾತ ಪಣ್ಪೇರು ನಮ್ಮ ಸನಾತನ ಧರ್ಮಡು ಜಾತಿ ಪದ್ಧತಿ ಇತ್ತೀಜಿ ವೇದಲೆಂತೂಲೆ ಆ ಜಾತಿ ಎಂಚ ಅಂಡ ఆయన గుణ కర్మ ఉందెట్టు బతుండు ఆయే బెన్ని బెనిపినాయన అండ ಒಂಜಿ ವರ್ಗ ಒಂಜಿ ಕಾಡು ಉಂಡು ಆ ಕಾಡು ಬೇತೆ ಬೇತೆ ನಮ್ಮಿಂದ ದೈಕುಲ ಮರಕುಲು ಬಳ್ಳಿಳು ಮಾತಲ್ಲ ಯಾನ್ ಅನ್ಪ ಅಶ್ವತ್ಥದ ಒಂಜಿ ಜಾತಿ ಬೋವು ಮರದ ಒಂಜಿ ಜಾತಿ ಕರ್ಮ ಅರ್ಧ ಒಂಜಿ ಜಾತಿ ಪಣಪ ಜನ ಆಯ್ತ ಗುಣ ಆ ಗುಣಕ್ಕೋಸ್ಕರ ಅದು ನಮ್ಮ ಒಂಜಿ ಜಾತಿ ಇಂದು ಪಣಪ ಹಿಂದೂ ಸಮಾಜ ಚಾತುರ್ವರ್ಣ ಎಂಚ ಸೃಷ್ಟಿ ಪಂಡ ಆಯನ ಕೆಲಸ ಓವೇ ಕಾಲಡು ಹುಟ್ಟುಡ್ದವರ ಒಂಜಿ ಜಾತಿ ಅವೇನು ಗುರುತು ಬತ್ತನ ಕ್ರಮ ಇತ್ತೀಜಿ ಮಧ್ಯ ಯುಗಟ್ಟು ಎಂಚಿನ ಒಂಜಿ ಕಾರಣ ನೋಡ್ದವರ ಆಯೆ ದೇಶ ರಕ್ಷಣೆ ಸಮಾಜದ ರಕ್ಷಣೆ ಮಾಡ್ಕೊಂಡ ಆಯ ಕ್ಷತ್ರಿಯೆ ದೈವಾರಾಧನೆ ಅಥವಾ ಜಪ ತಪ ಹೋಮ ಪೂಜೆ ಅಥವಾ ಒಂಜಿ ಅಧ್ಯಾಪನ ವೃತ್ತಿ ಮಲ್ತನೇ ಆಯ ಒಂಜಿ ಬ್ರಾಹ್ಮಣೆ ವೈಶ್ಯ ಇಚ್ಛ ಶೂದ್ರ ಇದ್ದು ಚಾತುರ್ವರ್ಣ ಸೃಷ್ಟಿ ಅಂಡೆ ನಾ ಒಂಜಿ ಶಾಪ ನಮ್ಮ ಧರ್ಮದ ಒಂದು ಶಾಪ ಅವೇನೇ ಈ ಬ್ರಿಟಿಷರು ನಮ್ಮ ವಿರೋಧಿಲು ಅಕಲ್ನ ಉಪಯೋಗ ಪೊರ್ಲು ಉಡ್ದೆ ತೊಂಡೇರು ನಮ್ಮ ಇತ್ತಿನ ಈ ದೌರ್ಬಲ್ಯನೇ ಅಗಲ್ನ ಲಾಭಗೂ ಅವೇನು ದೆತೊಂಡೇರಿ ಕರೀನ ಸುಮಾರು 195 ವರ್ಷದ ಇಂಚಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಪಣಪಿನ ಒಂಜಿ ಸಂಸ್ಥೆನೇ ನಮ್ಮ ಹಿರಿಯರೇ ಡಾಕ್ಟರ್ ಹೆಡಗೆವಾರ್ ಅವರಿ ವೈದ್ಯೆ ಆಲೋಚನೆ ಮಲ್ತ ಸೃಷ್ಟಿ ಮಲ್ತೆ ಬಂದುಲೆ ಯಾನು ಒವೇ ಒಂಜಿ ಸಂಘಟನೆದ ಪ್ರಚಾರ ಹೊಂದಿದ್ದಿ ಸತ್ಯನು ಸಾಮಾಜಿಕ ಸತ್ಯ ಭಗವಂತನ ಒಂಜಿ ನಿರ್ಣಯ ಮಾತ್ರ ಯಾನು ಪಣಪ ಸ್ವಾತಂತ್ರ್ಯ ತಿಕ್ಕಿನ ಸಂದರ್ಭಡು ಒಂದು ವ್ಯಕ್ತಿ ಯೋಚನೆ ಮಲ್ತೆ ಇನಿ ಎತ್ತಡೆ ಎಲ್ಲ ಬ್ರಿಟಿಷರು ಈ ಜಾಗನ ಬಿಡ್ದು ಪೋಪಿನ ಅನಿವಾರ್ಯ ದೇಗ ನಗ ಭಾರತೀಯರೆಡೆ ಸ್ವಾತಂತ್ರ್ಯದ ಒಂದು ಕಿಚ್ಚು ಎಂಕಳಿಗೆ ಎಂಕಲ್ನ ಆಡಳಿತ ಮಲ್ಪಿನ ಜವಾಬ್ದಾರಿ ಎಂಕಳಿಗೆ ಕೊರಡು ದೂರದ 7,000-8,000 ಕಿಲೋಮೀಟರ್ ಬತ್ತದು ಎಂಕಲ್ನ ಆಡಳಿತ ಮಲ್ಪರ ಸಾಧ್ಯ ಇಜ್ಜಿ ಪಂಪಿನ ಒಂದು ಹೋರಾಟ ಬೇತೆ ಬೇತೆ ರಾಜ್ಯಲು ದೇಶಲು ಮಾತ ಬ್ರಿಟಿಷರ್ನ ಕೈಡ್ದು ತಪ್ಪೊಂದು ಬತ್ತಿನ ಸಂದರ್ಭಡು ನಮ್ಮ ಭಾರತ ದೇಶೊಡ್ಲ ಒಂದು ಸ್ವಾತಂತ್ರ್ಯ ಚಳವಳಿ ಭಾರಿ ಜೋರುಡು ನಡತಂಡು ಮಹಾತ್ಮ ಗಾಂಧೀಜಿಯರಿ ಐಡ್ದೊಂಬ ಗೋಖಲೆ ತಿಲಕೆರೆ ಜಿಂಜ ಜನ ಐಕ ಕೆಲಸ ಮಲ್ತೇರಿ ನಿರ್ಣಾಯಕ ಘಟ್ಟ ಮುಟ್ನಾಗ ನಂಗೆ ಸ್ವಾತಂತ್ರ್ಯ ತಿಕ್ಕೊಂಡು ನಾಡು ಆ ಸ್ವಾತಂತ್ರ್ಯ ತಿಕ್ಕೊಂಡು ಕೊರ್ಪೇರಿಂದ ನಿಶ್ಚಯ ಅನಗ ಒಂಜಿ ಈಸ ಬೀಜ ಬುರುಂಡರು ಎಂಚಿನ ವಿಷ ಬೀಜ ಬಂಡ ಮುಸಲ್ಮಾನರು ಬಹುಸಂಖ್ಯಾತ ಆದಿತ್ಯನ ಜಾಗ ಎಂಕಲಿಗೆ ಬೇತೆ ಕೊರಡು ಸ್ವಾತಂತ್ರ್ಯ ಹೋರಾಟೋಡು ಮಾತಾಡಲು ಒಂದೇ ಐತೆ ಆಂಡ ಇನಿ ಸ್ವಾತಂತ್ರ್ಯ ದಿಕ್ಕುನ ನಿಶ್ಚಯ ಬ್ರಿಟಿಷರು ಭಾರತ ಬಿಡ್ದು ಬೋಪಿನ ನಿಶ್ಚಯ ಅಂತ ಗೊತ್ತಾನಾಗ ಬ್ರಿಟಿಷರ್ನೇ ಒಂಜಿ ಕುಮ್ಮಕ್ಕಳು ಮೊಹಮ್ಮದ್ ಅಲಿ ಜಿನ್ನಾ ಪಣಪಿನ ಒಂಜಿ ವಕೀಲನ್ನು ಲಕ್ಕ ಅದು ಗಲಾಟೆ ತರುವಾಣ ಎಂಕಲ್ ಹಿಂದುಲು ಹಿಡಿದು ಬೇತೆ ಎಂಕಲ್ ಬೇಟೆನೇ ಕುಲ್ವ ಎಂಕಲ್ ಪ್ರಬಲ ಇತ್ತಿನ ಜಾಗಡ ಎಂಕಲೆ ಕೊರಡು ಪಣದು ಹೋರಾಟ ಮಾಡ್ತದೆ ಪೂರ್ವ ಪಾಕಿಸ್ತಾನ
ಪಶ್ಚಿಮ ಪಾಕಿಸ್ತಾನ ಅಂದಂಡು ಈತೆ ಬಾಂಗ್ಲಾದೇಶ ಅಂಡು ಇದು ಪಾಕಿಸ್ತಾನ ಯಾನ್ ಈ ಪಾತ್ರ ದೇಗ ಪಂಪನ್ನಾಗ ನೆಕ್ಕು ಕುಮ್ಮಕ್ಕು ಕೊರ್ನಗಲೇ ಬ್ರಿಟಿಷರ್ ಭಾರತ ಇನಿಯತ್ತಡೆಯಲ್ಲ ಸ್ವಾತಂತ್ರ್ಯ ತಿಕ್ಕೊಂಡು ಈ ಹಿಂದೂ ಧರ್ಮದ ಸನಾತನ ಧರ್ಮದ ಅಂತ ಸತ್ವ ಎಂಚಿನ ಉಂಡುಂದಾಂಡ ಇನಿಯತ್ತಡ ಎಲ್ಲ ಜಗತ್ತದ ಒಂಜಿ ಪ್ರವರ್ಧಮಾನವಾಯಿನ ಒಂಜಿ ರಾಷ್ಟ್ರ ಭಾರತ ಆಪುಂಡು ಪಂಪಿನ ಸೂಚನೆ ಅಗಲಿಗೆ ತಿಕ್ಕಂಡು ಭಾರತದ ಅಭಿವೃದ್ಧಿಗೆ ಈ ಜಾಗದ ಮಣ್ಣುದ ಒಂಜಿ ಸಂಸ್ಕಾರ ಎಂಚಿನ ಉಂಡು ಐಕ್ ಪೆಟ್ಟುಬೂರು ಶಾಶ್ವತವಾದ ಪೆಟ್ಟುಬೂರುಡು ಪಂಪಿನ ಉದ್ದೇಶಕ್ಕೂ ಹಿಂದೂ ಮುಸ್ಲಿಮೀರು ಪಂಪಿನ ಒಂಜಿ ಮಲ್ಲ ಅಡ್ಡ ಗೋಡೆನಲ್ಪ ಕಣದಿಯೇರಿ ಸ್ವಾತಂತ್ರ್ಯ ದಿಕ್ಕದ ಈ ತುವರ್ಸಾಂಡಲ ನನಲ ನಮ್ಮ ಮಂಡೆಡ್ದು ಈ ವಿಚಾರ ಪೊತುಜಿ ಮುಸ್ಲಿಮರಿಗೆ ಬೋಡಾಯಿನ ಇಸ್ಲಾಂ ಪಾಕಿಸ್ತಾನ ಕೊರಿ ಬೊಕ್ಕಲ ಈ ತುಷ್ಟೀಕರಣ ನೀತಿ ಏನ ಪಾತ್ರನ ಕೇಳಣ ಜಿಂಜ ಜನ ಇಪ್ಪು ಬಾರಿ ಜಾಗ್ರತೆ ಪಾತ್ರವೇನ ತಾಲ ತಪ್ಪು ಇಜ್ಜೆ ಸತ್ಯನ ಮೋಪಡು ದೇಗಿನಾಗ ಈ ಜಾಗನೇ ಅಗಲಿಗೆ ಬುಡ್ತಿನ ಜಾಗನ ಅಗಲಿ ಬುಡಿಬೊಕ್ಕ ಒಂದು ಹಿಂದೂಸ್ತಾನ ಅವಡು ಒಂದು ಹೆಂಚ ಪಾಕಿಸ್ತಾನವು ಅಂಡ ದೇಗವಿನ ಇಂಡಿಯಾ ಅಂದ ಬುದಾದಿಯರಿ ದೇಗವಿನ ಹಿಂದೂಸ್ತಾನ ಅಂದ ಬುದಾರಿ ಜೀತಿಯರು ಪಣ್ಣು ಅಂಡ ಸ್ವಾತಂತ್ರ್ಯ ತಿಕ್ಕಿ ಬೊಕ್ಕಲ ನಮ್ಮ ಲಡಾಯಿ ಮಲ್ತೊಂದಿ ಇಪ್ಪಡು ಏತು ಸರ್ತಿ ಚೀನೋಗ್ಲ ಭಾರತೋಗ್ಲ ಪಾಕಿಸ್ತಾನಗ್ಲ ಯುದ್ಧ ಏತು ಸರ್ತಿ ಚೀನಾ ಆಕ್ರಮಣ ಮಲ್ತಂಡು ನಮ್ಮ ಸರ್ವ ಶಸ್ತಿಲ ನಮ್ಮ ಒಂದು ರಕ್ಷಣೆಗೆ ಪೋಂದು ಬತ್ತಂಡು ಇನಿ ಒಂದು ಎಡ್ಡ ವ್ಯಕ್ತಿ ಈ ದೇಶದ ಚುಕ್ಕಾಣಿನ ಪತ್ತೊಂಡಿ ಬೊಕ್ಕ ಯಾನ ರಾಜಕೀಯ ವ್ಯಕ್ತಿ ಅತ್ತು ಆ ವ್ಯಕ್ತಿ ಪತ್ತೊಂಡಿ ಬೊಕ್ಕ ಇಡೀ ವಿಶ್ವಗೂ ಗೊತ್ತಾಂಡು ಭಾರತ ಎಂಚಿನದೆಲ್ಲ ಭಾರತದ ಅಂತಸ್ಸತ್ತ ಎಂಚಿನ ಪಣಪಿನ ಪ್ರತಿವರಿಯಗಳ ಗೊತ್ತಾಂಡ ದೇಗಿನಾಗ ಇಡೀ ಜಗತ್ತು ರಡ್ಡು ಗುಂಪಾದುಂಡು ಕ್ರಿಸ್ತಂದಗಳು ಯೇಸುನೇ ಪ್ರಧಾನ ಕ್ರಿಶ್ಚಿಯನ್ ಧರ್ಮಗಳು ಮಾತ್ರ ಮೂಲ ಬದುಕೊಡು ಜಗತ್ತಿನ ಪಡುವುದು ಮುಗಿಲು ಮಂಡೇರಿ ಅವು ದಾಳತ್ತು ಇಡೀ ಜಗತ್ತದ ಪ್ರಬಲವಾಯಿನಂತ ಒಂದು ಶಕ್ತಿ ಇಸ್ಲಾಂ ಶಕ್ತಿ ಇದ್ದು ರಡ್ಡು ಮಲಮಲ್ಲ ಶಕ್ತಿಲು ಇನಿ ಅತ್ತಡ ಎಲ್ಲ ಗುದ್ದೊಣ್ಣಗ ಶಾಂತಿನಿ ಕೊರ್ಪಿನ ತಾಕತ್ತಿಪ್ಪಿನ ಏಕಮೇವ ರಾಷ್ಟ್ರ ಏಕಮೇವ ಚಿಂತನೆ ಏಕಮೇವ ಧರ್ಮ ಇತ್ತನ ನಾಂಡ ಅವು ಹಿಂದೂ ಧರ್ಮ ಪಣ್ಪಿನ ಮಾತೆರೆಲ್ಲ ಗೊತ್ತಾಂಡೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಇಡೀ ಜಗತ್ತಿನ ಮಾತೆರಲ್ಲ ಕ್ಷೇಮವಾದ ಬದುಕೊಡು ಹಿಂದೂ ಚಿಂತನೆ ನಮ್ಮ ಸನಾತನ ಧರ್ಮದ ಚಿಂತನೆ ನಗ ದೇವೇರಿ ಎಂಕ್ ಮಾತ್ರ ಎಡ್ಡೆ ಮಲ್ಪಲೆ ಎನೆ ಊರಿಗೂ ಎನ್ನ ಇಲ್ಲಗ ಮಾತ್ರ ಬರ್ಸ ಬರಡೆ ಪಕ್ಕದ ಇಲ್ಲದಾಯ ಬರ್ಸ ಬುಡ್ಚಿ ಎನ್ನ ಊರಿಗೂ ಮಾತ್ರ ಬರ್ಸ ಬರಡೆ ಎನ್ನ ಊರುಡು ಮಾತ್ರ ಎಡ್ಡೆ ಬುಲೆ ಬರವಡೆ ಪಣಪಿನ ಚಿಂತನೆ ನಂಗಿಜ್ಜಿ ನಮ್ಮ ಎಂಚಿನ ನಗ ಯಾನೀನಿ ನೆಮ್ಮದಿ ಕೊಡು ನಾಂಡ ಯಾನು ಸಂತೋಷಡು ಯಾನು ಬದುಕೊಡು ನಾಂಡ ಎನ್ನ ಪಕ್ಕದ ಇಲ್ಲದ ಎಲ್ಲ ಎಡ್ಡೆಡಿಪೊಡು ಯಾನು ಮಾತ್ರ ಅನುಕೂಲ ಉಡುಪುನಗ ಪಕ್ಕದ ಬರಿತ ಇಲ್ಲದ ಬಾರಿ ಬಂಗುಡು ಉಪನಗ ಕಣ್ಣು ಮಾಡುವಿ ಕಣ್ಣು ಪಾಡಿದ್ದಂಡ ಆಯ್ ಸಾಪ ಕೊರುಪೆ ಈ ಜಿಂದನ ಆಯ್ ಕಿಚ್ಚಿ ಬಿಟ್ಟುಂಡು ಮಚ್ಚರ ಬಿಟ್ಟುಂಡು ಐಕೋಸ್ಕರ ನಮ್ಮ ಚಿಂತನೆಯನ್ನಾಗ ಯಾನು ಎಡ್ಡೆಡುಪುಡು ಮಾಡ ಏನ ಮೆಗಿ ಪರೆಯೇ ತಂಗಡಿ ತಮ್ಮಲ ಇಡೀ ಸಮಾಜ ಒಟ್ಟುಗಾದು ಎಡ್ಡೆ ಅವಡು ಏತೋ ಜನ ಹೆಗೆಲ್ಲ ತಮಾಷೆ ಮಲ್ಪರೆಂಡು ಹೆಜ್ಜಿನ ನಿಗಲು ನಾವೆಲ್ಲ ಹಿಂದೂ ನಾವೆಲ್ಲ ಸಹೋದರರು ಒಂದು ಮಾತ ನಿಗಲು ಪಣ್ಪರೆ ಅಂದ ಪುರಾಣಿಕೆರ ಈರೆ ಮಗನ ಮದ್ಮೆಗೆ ಬೇತೆ ಜಾತಿದ ಪುಣ್ಣು ಕೊಣತ ನಿಗಲು ಮದುವೆ ಮಲ್ಪರ ಅಂದ ಎಂಕೇಟು ಒರಿ ಬುದ್ಧಿವಂತ ಎಡಕೆಂಡಿ ಐ ಕ್ಯಾನ್ ತಿಳಿದು ಪಂಡ ಎಂಕಲ್ನ ಉಲಾಯ್ಡೆ ಮೆಗ್ಗೆಗೆ ಪಲ್ದಿಗೆ ಮೆಗ್ಗೆಗೆ ಮೆಗದಿನ ಕೊಡ್ತದ ಮಧ್ಯೆ ಮಲ್ಪನ ಈ ಜಿಕ್ರಮ ಮೆಗ್ಗೆ ಬರೇನ ಜೋಕರಿಗೆ ಮೆಗ್ಗೆ ಮಲ್ಪನ ಉಂಡತ್ತ ಅವು ಸಹೋದರ ಯಾನ್ ಎಂಚಿನ ಮಂಡಿ ಎಂಕುಲು ಮಾತೆಲ್ಲ ಸಹೋದರೇ ಸಹೋದರನ ಮಗಕ್ಕೆ ಸಹೋದರನ ಮಗಳಿಗೆ ಎಂಚಗೊಂಡು ఆయన ద్వారా నిగిలి మరలుడి అనడ ప్రశ్నకేనడే కానీ ఎంచిన పణిపిని అన్నగా ఎన్న ఎంచిన ఆచార విచాರ ಎಂಚಿನ ಎನ್ನ ಜೀವನ ಪದ್ಧತಿ ಒಂದು ಮಾತ ಎನ್ನ ಇಲ್ಲದ ಉಲಾಯಿಗೆ ಸಂಬಂಧಪಡಿದೆ ಆಂಡ ಹಿಂದೂ ಧರ್ಮ ದೇಗ ಧರ್ಮ ಅನ್ನಗ ಅವು ಒಂಜಿ ವ್ಯಕ್ತಿನ ಬೋಧನೆ ಎತ್ತೆ
ಸಾವಿರಾರು ಲಕ್ಷಾಂತರ ವರ್ಷದ ದಿಂಚಿ ಈ ಪುಣ್ಯ ಭೂಮಿಡು ಋಷಿ ಮುನಿಕುಲ್ ನಗಲು ತಪಸ್ಸಿಲು ಸಂತೆ ನಗಲು ಮಾತ ಬದುಕದು ಅಗಲು ಒಂಜಿ ಸತ್ಯನು ಈ ಮಣ್ಣಿಗೆ ಈ ಗಾಳಿಗೆ ಈ ಪರಿಸರಗೂ ಈ ದೇಶಗೂ ಈ ಭೂಮಿಗೆ ಬೋಡ ಆಯ್ನ ಒಂಜಿ ಉತ್ಕೃಷ್ಟವಾಯಿನ ಒಂಜಿ ಜೀವನ ಪದ್ಧತಿನಿ ರೂಢಿಕೊಣತ್ತೇರಿ ಅವೇನೇ ನಮ್ಮ ಹಿಂದೂ ಜೀವನ ಪದ್ಧತಿ ಪಣಪ ಹಿಂದೂ ಪಣಪನ ಒಂದು ಜೀವನ ಪದ್ಧತಿ ಅವೊಂಜಿ ಧರ್ಮ ಪಂಡಗ ಒವೇನಿ ಯಾನು ಆಚರಣೆ ಕೊಣೋರಲಿ ಒವೇನಿ ಯಾನು ನಿತ್ಯ ಜೀವನಡು ಅನುಸರಣೆ ಮಲ್ಪೊಲಿ ಅವು ಧರ್ಮ ಅದಕ್ಕೋಸ್ಕರ ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠವಾಯಿನ ಒಂಜಿ ಧರ್ಮ ಇನಿ ಹಿಂದೂ ಧರ್ಮ ಬದುಕದ ಒರಿಡಿಂದ ಅಂಡ ಜಗತ್ತಿಗೆ ಶಾಂತಿ ತಿಕ್ಕು ಬಾಕಿ ಮತ ತಗಲು ಬಾಕಿ ಜನಕ್ಕಲು ಪೂರ ನೆಮ್ಮದಿ ಬದುಕರ ಸಾಧ್ಯ ಉಂಟು ದೇಗಿನಗ ಮಹಾತ್ಮ ಗಾಂಧೀಜಿಯರನ್ನ ಒಂಜಿ ತಪಸ್ಸು ತೂಕ ಒವೇ ಒಂಜಿ ಶಸ್ತ್ರದಾಂತೆ ಅಸ್ತ್ರದಾಂತೆ ಕೊಲೆ ಮಲ್ಪಂದ ಲಡಾಯಿ ಮಲ್ಪಂದ ಯುದ್ಧ ಮಲ್ಪಂದ ನಂಕೊಂಜಿ ಕೇವಲ ರಾಮನ ಉದಾರ ಪಂಡದೆ ಶ್ರೀಕೃಷ್ಣನ ಭಗವದ್ಗೀತೆದ ಚಿಂತನೆಡೆ ಹೋರಾಟ ಮಲ್ತದ ಅಹಿಂಸೆದ ಮೂಲಕ ಒಂಜಿ ಸ್ವಾತಂತ್ರ್ಯ ಪಡೆಯಿನ ಇತಿಹಾಸಡು ಒಂಜಿ ಉದಾಹರಣೆ ಇತ್ತಂಡ ಅವು ಭಾರತ ಮಾತ್ರ ಹಿಂದೂಸ್ತಾನ ಮಾತ್ರ ಒಂದು ನಮಗ್ ಗಟ್ಟಿಯಾದಿಟ್ಟರಿ ಅನ್ನೋ ಅಂಚಿನ ಒಂಜಿ ಜೀವನ ಪದ್ಧತಿ ಒಂಜಿ ಚಿಂತನೆ ಐತ ವಾರಿಸುದಾರ್ಯರು ನಮ ಐಕೋಸ್ಕರ ಬಂದುಲೆ ನಮ್ಮ ಧರ್ಮ ಇತ್ತಿನ ಈ ಸ್ವೀಕಾರ ಅವು ಎಂಚಿನೇ ಇಪ್ಪು ಅವು ಯೋಗ ಆಯುರ್ವೇದ ಪದ್ಧತಿ ಇಪ್ಪು ಅಥವಾ ತುಳಸಿ ಇಜಿನಾಂಡ ಅಶ್ವತ್ಥ ಮರ ನಾಗಕಟ್ಟ ಪೆತ್ತ ನಮ್ಮ ಚಿಂತನೆ ಎಂಚಿನಾಗ ಓ ಒಂಜಿ ಜೀವಿ ನನ್ನೋರಿಯಗೋಸ್ಕರ ಬದುಕೊಂಡು ನನ್ನೋರಿಯನ ಜೀವನಕ್ಕೆ ಒಂಜಿ ಪುಷ್ಟಿ ಕೊರ್ಕೊಂಡು ಅವು ಭಗವತ್ ಸ್ವರೂಪಿನಿ ಇನಿ ಪೆತ್ತಗೆ ನಮ್ಮ ದೇಗಿ ಅಪ್ಪನ ಸ್ಥಾನ ಕೊರ್ಪಬಡಿ ಆಲೋಚನೆ ಮಾಡ್ತಾರೆ ಹೇಗೆ ಗೋವು ಪಂಪಿನ ನಂಗೆ ಅತ್ಯಂತ ಪವಿತ್ರ ಪಂಡ ಅಪ್ಪ ಹಿಡ್ದು ಬೊಕ್ಕ ನಂಗೆ ಜೀವ ತುಂಬುದಿನಿಯರಿ ಪೆತ್ತ ಯಾನ ಅಪ್ಪನ ಪೇರಿನ ಯಾನ 2 ವರ್ಷ ದೇತೊಂದೆ ನಮ್ಮ ಪಣ್ಪೊಡು ಯಾನ ಮೆಗ್ಗೆ ಪರಗೆ 3 ವರ್ಷ ವ್ಯತ್ಯಾಸಗೆ 2 ವರ್ಷ ಅಪ್ಪನ ಪೇರು ಐತೊಟ್ಟು ಬೇತೆ ಆಹಾರ 5 ಬಕ್ಕ ಐನಿ ಮುಟ್ಟಲ್ಲ ಏನನ್ನು ಪೋಷಣೆ ಮಾಡ್ತೀನಿ ಅನ್ನ 2ನೇ ಅಪ್ಪ ಏರ್ಬಣಿ ಪೆತ್ತ ಗೋವು ಆಯ್ನಿದ್ದವರ ಏರು ಎನ್ನ ಜೀವನಗೂ ಎನ್ನ ಕುಟುಂಬದ ಜೀವನಗೂ ಎನ್ನ ಸಮಾಜದ ಈ ಜೀವನಗೂ ಎಂಕ್ ಬೊಡ್ಚಾಂದಿನ ತೌಡು ತೆಲಿ ಬೈ ಬೈ ನಮ ತಿನ್ಪನ ತೆಲಿ ನಮ ಬರ್ಪನ ಬೊಡ್ಚಿ ಅವೇನು ಕುಪ್ಪುನ ತೆಲಿನಿ ಅರ್ಕಂಜಿನಿ ತೌಡುನು ಹಿಂಡಿನಿ ಒಂದೇನು ಮಾತ ನಂಗೆ ಎಣ್ಣೆ ದೆತ್ತಿ ಬೊಕ್ಕ ನಂಗೆ ಪುಂಡಿ ಬೊಚ್ಚಿ ಅವೇನು ಮಾತ ನಮ್ಮ ಕೊರ್ಪಿನಿಯರಿಗೆ ನಮ್ಮ ಅಪ್ಪೆಗೆ 2ನೇ ಅಪ್ಪೆಗೆ ಅವೇನು ಮಾತ ದೆತ್ತೊಂದು ತಾನೇ ಮೇದು ನಂಗೆ ಅಮೃತ ತುಲ್ಯ ಆಯ್ನ ಒಂಜಿ ಪೇರು ಕೊರ್ಪಲು ಗೊಬ್ಬರ ಕೊರ್ಪಲು ಗೋಮೂತ್ರ ಕೊರ್ಪಲು ಸಮಾಜದ ಸ್ವಾಸ್ಥ್ಯನ ತೂಪಲು ಆಕ್ಸಿಜನ್ ಕೊರ್ಪಲು ಅಂಚಿನಾಲೆ ನಮ್ಮ ಅಪ್ಪೆತ್ತ ಯಾನು ನಂಬುದಿನ ಸುರುತ ದೇವರೇ ಯಾನ್ ದೇವರೇ ತೂತುಜಿ ರಾಮಕೃಷ್ಣ ಪರಮಹಂಸರಡ ವಿವೇಕಾನಂದರ್ ಕೇಂದ್ರ ಈ ದೇವರೇನು ತೂತಾರ ತೂತಾ ಬಂಡೆ ಹೆಂಗೆ ತೋಜಾಲೆ ಈತಿ ಬೇಗ ತೋಜಾಲೆ ಅಪ್ಪಜ್ಜಿ ಅಂತ ಕಾಪಲ ಬಂಗಂಡು ದೇವರೇನು ತೋಡ್ಡ ಆತು ಸುಲ ನಮ್ಮ ತುಲೆ ಈತ ಶಬರಿಮಲೆಗೆ ಹೋಗ್ಯಾರ ಶಬರಿಮಲೆ ಆತು ಬೆಟ್ಟದ ಮಿತ್ತು ದೇಗಿತ್ತೀನಿ ಬಂಗ ಬಿಡ್ತು ನಮ್ಮ ದೇವರೇನು ತೋಡು ಅಂಚನೆ ತಿರುಪತಿ ತುಲೆ ಇದು ಮಾತ ಪಿಕ್ನಿಕ್ ಪೋಯ್ಲಕ್ಕ ಪೋಪ ನಮ್ಮ ಒಂಜಿ ಕಾಲಡು ನಡತಬೋಡು ಬದರಿ ಓಲ್ಡು ಬನ್ನಿ ಹಿಮಾಲಯಡುಂಡು ಬದರಿಕಾಶ್ರಮ ಅಂಚನೆ ನಮ್ಮ ಪವಿತ್ರ ಕ್ಷೇತ್ರಲು ಪಿಕ್ನಿಕ್ ಸ್ಪಾಟ್ ಅತ್ತು ಬಂಗ ಬಿಡ್ದು ಶ್ರದ್ಧಾ ಭಕ್ತಿಡ್ಬೋಡು ಇನಿ ನಮ್ಮ ಬಂಧುರು ಏರಿ ಅಯ್ಯಪ್ಪ ಒಂಜಿ ಮುಂದೆತ್ತ ದೀಕ್ಷೆ ಮಲ್ತೊಂದು ಪೋಪೆರ 42 ದಿನ ಕಟು ವ್ರತ ಮಲ್ತದೆ ಇಲ್ಲಡ್ದು ಪಿದಾಯಿ ಬರ್ತದೆ ಎಂಕ ಅಗಲಗಲೇ ಆಹಾರ ತಯಾರು ಮಲ್ತದೆ ನಿತ್ಯ ಪೂಜೆ ಮಲ್ತದೆ ಬಜಿ ಕಾರ್ಡ್ ನಡತೊಂದು ಒಂಜಿ ತರದ ಶಿಕ್ಷೆ ಒಂಜಿ ತರದ ತಪಸ್ಸು ಅಂಚ ವ್ರತ ಮಲ್ತದೆ ಇನಿ ಶಬರಿಮಲೆಗೆ ಪೋದುಲೇರು ನಮ್ಮ ದೌರ್ಭಾಗ್ಯ ಇನಿ ಹಿಂದೂ ಧರ್ಮ ಹಿಂದೂ ಚಿಂತನೆ ಹಾಲಾಣು ನಾಂಡ ಪಿದಾಯಿದಾಗಲಿಡತ್ತೆ ಅವು ನಮ್ಮಗಲಿಡದವರನ್ನೇ
ನಮ್ಮ ಅಹಿಂದುಲು ಏರುಳ್ಳೇರಿ ಹಿಂದೂ ಧರ್ಮದ ಬಗ್ಗೆ ಶ್ರದ್ಧೆ ಇಜ್ಜಿ ನಂಬಿಕೆ ಇಜ್ಜಿ ನಂಗೆ ರಾಜಕೀಯ ಲಾಭ ಬೋಡು ಅಂಚಿನ ಕೆಲವು ಸಿದ್ಧಾಂತನು ಮಾತ ಪತ್ತೊಂದು ನಮ್ಮ ಹಿಂದೂ ಸಮಾಜನ ಉಡಪರೆತು ಒಂದುಳ್ಳೇರಿ ಕೇರಳ ನೂದಟ್ಟೆ ಸ್ವಲ್ಪ ಜನ ಅಪ್ಪೆಡ್ಲು ಬಣ್ಪೇರೆ ತಲತಲಾಂತರವಾದ ಒತ್ತಿನ ಒಂದು ಪದ್ಧತಿ ಉಂಟು, ನಿಯಮ ಉಂಟು, ಅವೇನು ಮೀರರೆ ಬಲ್ಲಿ. ನಮ್ಮ ಪುಣ್ಯಾವಳು ದೇವಸ್ಥಾನಗೂ ಅಯ್ಯಪ್ಪ ಗುಡಿಕ್ಕೆ ಶಬರಿಮಲೆಗೆ ಪೋರೆ ಬಡ್ಚಿಂದು ಬಂತಿದ್ದೇರೆ ಆರ್ನ ವೃತ್ತ ಮುಗಿ ಬೊಕ್ಕ 5 ವರ್ಷ ಬುತ್ತಿ ಬೊಕ್ಕ ಆರ್ನ ಪಿದಾಯಿಪ್ಪನ ಆ ಸೈಕಲ್ ಉಂತಿ ಬೊಕ್ಕ ಆರೆ ಪೋರೆಗೆ ಅವಕಾಶ ಉಂಟು. ಏತು ದೇವಸ್ಥಾನ ಇನಿ ಮಸೀದಿಗೆ ಪುಣ್ಯಾವಳೆ ಪೋರೆಗಿಜ್ಜಿ ಅದಕ್ಕೆ ದೇಗುಗಳು ಕೊಟ್ಟು ಒಬ್ಬುಜೇರಿ ಒಂದೊಂದು ಧರ್ಮದ ಉಲಾಯಿಡತ್ತಿನ ಒಂದು ಕಟ್ಟುಪಾಡು ಎಂಕಲೇ ಸ್ವೀಕಾರ ಮಲ್ದಿನ ಒಂದು ವ್ಯವಸ್ಥೆ ನೆಕ್ ಯಾನು ಇನಿ ಕಂಟೆಂಪ್ಟ್ ಆಫ್ ಕೋರ್ಟ್ ಒಂದೇನಿರಲ್ಲ ನೋಟ್ ಮಲ್ತೇರಡ ಪುರಾಣಿಕರೇನು ಎಲ್ಲ ಅರೆಸ್ಟ್ ಮಲ್ಪಕೊಂಡು ಅಂಡ ಸತ್ಯ ಮಣಪೇನೆ ಅಂತಿನಾಗ ನಮ್ಮ ವೈಯಕ್ತಿಕ ಒಂದು ಮಾತು ನಿಯಮ ಒಂದು ದೇವಸ್ಥಾನಡು ಕೇರಳ ಕೊಂಡು ನಂಡ ಶರ್ಟ್ ದೆತ್ತದು ಬರೋಡು ಮಣಪೇರು ಅಂದಾತ ಅಂಚನೆ ಎಂಕಲೆ ಒಂದು ಕುತರ್ಕ ಕೊಡ್ಕೇಳಿ ಅಂಚನೆ ಪೊಡ್ದೇವಲೆ ಮಣಪರನೆಗಳು ಎಂಕಲು ಈ ಸಮಾಜಡು ಅಪ್ಪೆನಗಳೇನು ಅತ್ಯಂತ ಗೌರವಡು ತೂಯಿನ ಸಮಾಜ ಇತ್ತನಂತ ಹಿಂದೂ ಸಮಾಜ ಒಂದು ಕಿಂಜಿ ಬಾಳೆ ನಮಟ ಇತ್ತನಂದಾಂಡ ಅಪ್ಪ ಇರ್ನ ಪುದಾರಿ ಇಂಚ ಅದಕ್ಕೆ ಆ ಬಾಳೆ ಬಂದ್ಪುಂಡ ಯಾನ್ ನಾನು ಅಪ್ಪೆನ ಬುಡ ಬುಡದಾಲ್ಗ ಅನ್ನಗ ನಾವು ಗೌರವ ಕೊರ್ಪಿನಿ ಆ ಮಾತೃ ಸ್ವರೂಪಕ್ಕೂ ನಮ್ಮ ಗೌರವ ಕೊರ್ಪ ಅಪ್ಪ ಇರ್ನ ಪುದಾರಿ ಇಂಚಿನ ಬಲೆಮ್ಮ ನೆಟ್ಟ ಕುಲ್ಲೆ ಏರೇ ಇಪ್ಪಡು ಅಂಚಿನ ಮಾತೃ ಪ್ರಧಾನವಾಯಿನ ನಮ್ಮ ಒಂದು ಸಮಾಜ ಇನಿ ದೇವಿ ಮಹಾತ್ಮೆ ಆಟ ತುಲೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆದಿಡಿ ಹೇಳ್ತೀನಿ ಅಪ್ಪ ದೇವಿ ನಮ್ಮ ಈ ಸೃಷ್ಟಿದ ಆದಿಡಿ ನಮ್ಮ ಅಪ್ಪನ ಪುರಸ್ಕಾರ ಮಲ್ಪ ಆಳು ಶ್ರೇಷ್ಠ ಅಂದ್ ಬಣ್ಪ ನಮ್ಮ ಧಾರ್ಮಿಕ ಚಿಂತನೆ ಅಂಚನೆ ಇನಿಕೆ ನಮ್ಮ ಸಮಾಜಡು ಅಪ್ಪೆಗೆ ಆತ್ತು ಮಲ್ಲ ಗೌರವ ಸ್ಥಾನ ಕೊರಪ ನಮ್ಮ ದೇಗಿನಾಗ ಇನಿ ಏನು ಅಪ್ಪನ ಬಾಪ ವಿಷಯ ಅದೇ ಪುರಾಣಿಕರೇ ಐನು ವಾಕ್ಯ ಇರ್ನ ಅಪ್ಪನ ವಿಷಯಡು ಪಣ್ಣೆಂದು ಪಂಡ ನಾನು ಬೇತೆ ಬೇತೆ ವೇದಿಕೆಡು ಪಂಟ ಏನು ಅಮ್ಮನ ವಿಚಾರ ನಾನು ಯೋಚನೆ ಮಾಡ್ತಾನೆ ಅಂಡ ಎಂಕ್ ಪಾತ್ರೆ ಆಪಿಚ್ಚು ನಾನು ಏತೇತೋ ಸಭೆಟ್ಟು ಪಾತೆರುವೆ ಹೆಂಗೆ ದಾಳ ತೊಂದರೆ ಇಜ್ಜಿ ಅಂಡ ಅಮ್ಮನ ವಿಷಯಡು ಪಾತೆರಡು ಪಣ್ಣನ ಅಂಡ ರೆಡ್ ಮೂಜಿ ಶಬ್ದ ಪಣ್ಣಗ ಏನ ಕನ್ನಡ ನೀರು ಬರ್ ಕಾರಣ ಇಂಚಿನ ಏನಮ್ಮ ಏನೊಟ್ಟಿಗಿಜ್ಜಿ ಪ್ರತಿ ಕ್ಷಣೊಟ್ಟಿಗೆ ಯಾನು ಯೋಚನೆ ಮಲ್ಪ ಎನ್ನ ಇನಿತ ಸ್ಥಿತಿಗೆ ಯಾನ್ ಇಂಚೆ ಇಪ್ಪಡು ನಾಡ ಏನ ಅಪ್ಪೆ ಕಾರಣ ತನ್ನ ಗರ್ಭಡು 9 ತಿಂಗಳು ತುಂಬುದು ತನ್ನ ರಕ್ತನೇ ಪೇರಾದ ಮತ್ತದು ಎಂಕ್ ಜೀವನ ಕೊರನೇನ ಅಪ್ಪ ಎಂಕ್ ದೇವರೇ ಅಂಚಿನ ಮಾತೆಗೆ ಅಪ್ಪೆಗೆ ಗೌರವ ಕೊರ್ಪಿನ ಇತ್ತನಂದ ಅವು ನಮ್ಮ ಸನಾತನ ಧರ್ಮಡು ಮಾತ್ರ ಬಾಕಿದಕ್ಕಲು ಪಣ್ಪೇರೆ ಅಪ್ಪೆಗೆ ಕಾರ್ ಮುಟ್ಟು ಜಾನ್ ಸಾಲಿಡ್ ಪಣ್ಪ ಜೋಕ್ಲಿ ನಿಕಲ್ ಸಾಲೆ ಬರೋಡು ನಾಂಡ ಅಪ್ಪ ಮಗ ನಮಸ್ಕಾರ ಮತ್ತು ಬರೋಡು ಆಯ್ಕೆ ಕೆಲವರನ್ನ ಒಬ್ಜೆಕ್ಷನ್ ಏನಂತ ಮಾಡ್ಬೋದು ಒಂಜಿ ವರ್ಗದ ಜನಕ್ಕೂ ಯಾಕಲ್ ದೇವರೇನು ಮುಂಡ ಬಗ್ಗೆ ಎಲ್ಲ ನಮಸ್ಕಾರ ಮಾಡ್ಬೇಕು ಯಾಕಲು ಬಡ್ಚಾಂದನ ಮಾತ್ರ ಎಂಗ್ಲೇ ಜೋಕ್ಲೆ ಬಂಡ್ಕೊಂಡೆ ಪಂಡಕ್ಕಾಗಲಿ ತೊಂಬ ಹೆಂಗ್ ಬೇಜಾರು ನಮ್ಮ ಅಹಿಂದು ಆಯ್ನ ಹಿಂದುಲೆಗೆ ನಂಗೆ ಬಂಕ ಬಾಕಿದ ಧರ್ಮದಾಗಲೇ ಉಪದೇಶ ಮಾಡ್ಕೊಂಡು ನಂಗೆ ಬಿಡ್ಚು ಆಯ್ನ ಹಿಡಿದ ಅವರ ಬಂದುಲೆ ಈನಿ ನಮ್ಮ ಸಮಾಜ ನಮ್ಮ ಧರ್ಮ ನಮ್ಮ ರಾಷ್ಟ್ರ ಒರಿ ನಾಂಡ ನಮ್ಮ ಬಲತ್ತ ಮರ್ಗಿಳಿ ಕುಲ್ದರತೆ ನಿಗಲೆಡ್ದಾರಮ್ಮ ನಿಗಲೆಡ್ ಸತ್ಯ ಪಂಪ ಪ್ರಾಮಾಣಿಕ ಆದ ಪಂಪ ನಮ್ಮ ದಾಲ ಅಡಂಜಾವಲು ದಾಲ ಮಲ್ಪರೆ ನಮ್ಮ ವ್ಯವಸ್ಥೆ ಮಾತ್ರ ಮಲ್ಪನ ಒಂಜಿ ಬಾಳೆಗೆ ಸಂಸ್ಕಾರ ಕೊರದು ಒಂಜಿ ಕುಟುಂಬಕ್ಕೂ ಸಂಸ್ಕಾರ ಕೊರದು ಬೋಲಪ್ಪನ ಶಕ್ತಿ ಇಪ್ಪನು ಮಾತೃಶಕ್ತಿಗೆ ಮಾತ್ರ ಆಯ್ನ ಹಿಡಿದ ಅವರ ಮಾತೃಶಕ್ತಿನೇ ನಮ್ಮ ಸ್ಮರಣೆ ಮತ್ತೊಂದು ನಿಕಲ್ನ ಜೋಕಲಿ ನಿಕಲ್ ಬೋಲೆಪಾನಗ ಆಗಲೇ ಎಡ್ಡೆ ಸಂಸ್ಕಾರ ಕೊರಲಿ ಇನಿ ಕೂಡ ಡಾಕ್ಟರ್ BM ಹೆಗ್ಡೆ ಬರ್ತಾರೆ ಎಂಕಲ್ ಒಂಜಿ ತಲಪಾಡಿ ದೇವಿನ ಗರುಡು ಒಂಜಿ ಪ್ರಕೃತಿ ಚಿಕಿತ್ಸದ ಒಂದು ಓಪನ್ಗೆ ಬರ್ತಾರೆ 6 ಪಣ್ಣೆಂಚಿನ ಅನ್ನಗ ಈ ಪಿಜ್ಜ ಬೊಜ್ಜ ಮಾತ ನಮ್ಮ ಜೋಕುಲ್ ತಿನ್ಪ ಅವನೇ ಅಪ್ಪ ಮೇ ತರ್ಪುಡ್ನು ಒಂಜಿ ಬರ್ತ್ಡೇ ನಾಂಡ ಅಲ್ಪ ದೀಪ ಪತ್ತವನು ದೀಪ ತೆಕ್ಕವನು ಒಂದು ಮಾತ ನಂಗೆ ಸಮತ್ತು ನಮ್ಮ
ಹಿಂದೂ ಧರ್ಮ ಸನಾತನ ಧರ್ಮದ ವಿಚಾರ ಏತು ಪಾವಿತ್ರ್ಯ ಅನ್ಕೊಂಡ್ಬಿನೇನೆ 82 ವರ್ಷದ ಒಂಜಿ ಪರಬೆ ಪ್ರಸಿದ್ಧ ಡಾಕ್ಟರ್ ಸಿದ್ಧಾಂತೆ 6 ಎಂಕ್ಲೆ ಹೊಡೆದುಲ್ಲೇರು ಜೋಕ್ಲೆಗೆ ಪಡಂದುಲ್ಲೇರು ಬಾಕಿ ವಿಚಾರ ಪಂಡೇರು ಬುಡಿ ಆಯ್ನ ಹಿಡ್ದವರ ಜಿಂಜ ಜನ ಪಾತ್ರಲ್ಲೇರು ದೇವರಿಗೆ ಪೂಜಾ ಅವಡು ಮಾತಾ ಕಾತೊಂದುಲ್ಲೇರು ಆಯ್ನ ಹಿಡ್ದವರ ಪುರಾಣಿಕರನ್ನ ಪುರಾಣನ ಉಂತಾದಿದು ಯಾನ್ ಈತ ಮಾತ್ರ ಪ್ರಾಮಾಣಿಕ ಅದು ಕರೈನ 45 ವರ್ಷದ ದಿಂಚಿ ಯಾನ್ ವಿಶ್ವ ಹಿಂದುಡೇ ಇಲ್ಲ ಯಾನ್ ಬಿಜೆಪಿ ಎತ್ತಿದ್ದೇನೆ ಯಾನ್ ಪೋತಿಲ್ಲ ಬೇತ ಹೆಂಗ್ ಬರ್ತಿ ಒಟ್ಟ ಒಂಜಿ ಮಾಸ್ಟರ್ ಅದು ಚೆನ್ನಾಗಿ ವೃತ್ತಿನ ಯಾನ್ ಸಮಾಜಕ್ಕೆ ಕೊರೊಂದಿಲ್ಲ ಹೇಗೆ ನಗ ಎಂಕ್ ಸಮಾಜದ ಋಣ ಉಂಡು ಈ ಭೂಮಿದ ಋಣ ಉಂಡು ಎನ್ನ ಧರ್ಮದ ಋಣ ಉಂಡು ಎಂಕ್ ಈ ಸ್ಥಿತಿಗೆ ಕೊಣತ್ತಿನ ಎನ್ನ ಧರ್ಮ ಎನ್ನ ಸಮಾಜ ಎನ್ನ ರಾಷ್ಟ್ರ ಐಕ್ ಎನ್ನ ಶೇಷ ಜೀವನೋಡು ಯಾನ ದಾಲಾಂಡ ಕಿಂಚಿತ್ ಯಾನ್ ಮರುಪಾವತಿ ಮಲ್ತದ ಎನ್ನ ಋಣ ಸಂದಾಯ ಮಲ್ಪುಂಡು ಪಂಪಿನ ಉದ್ದೇಶಡು ವಿಶ್ವ ಹಿಂದೂ ಪರಿಷತ್ತಡು ಈತ ಸಮಯ ಯಾನು ಉಲ್ಲ ಎಂಕಲ್ನ ಸ್ಥಾನಮಾನ ಒಯ್ಕಲ ಕೀರ್ತಿ ಅಪಕೀರ್ತಿಗೆ ಎಂಕಲ್ಗೆ ದಾಳ ಆಸೆ ಇಜ್ಜಿ ಆಂಡ ಒಂದು ಎಂಕಲ್ ಸೈಪ್ ನೆಡ್ ದುಲಾಯಿ ರಾಮ ಮಂದಿರ ಅವಡು ಬರ್ತಾ ರಾಮ ಮಂದಿರ ಅವಡು ಅಶೋಕ್ ಸಿಂಗಾಲ್ ಪಂಡ ಒಂಜಿ ಶ್ರೇಷ್ಠ ಚಿಂತಕೆತ್ತೇರೆ ಆರ್ ಪಾಪ ಏನ ಕಣ್ಣ ಎದುರುಡು ಒಂಜಿ ರಾಮ ಮಂದಿರ ಐದು ಬೊಕ್ಕ ಅವನು ಸಾಯಿಪ್ ಪಂಡೇರು ಪಾಪ ಕೆರಿಯರ್ ಅರೇನು ದೇ ಕೆರಿಯರ್ ಅನ್ನಗ ರಾಮ ಮಂದಿರಕ್ಕೆ ಅವಕಾಶನೇ ಮಲ್ತು ಕೊರಿಜೇರು ರಾಮೆ ಪುಟ್ಟುದಿನ ಜಾಗೋಡು ಎಂಕಲ್ ಕೇಣ್ಣು ಎಂಕಲ್ ಪಾಕಿಸ್ತಾನೋಡ ಅಥವಾ ಬೇತೆ ಒಲ್ಲ ಕೂದಕ್ಕೆ ಜೆರುಸಲೇಮುಡ ಕೇಣ್ಣೆತ್ತೆ ರಾಮನ ಪುಟ್ಟುದಿನ ಜಾಗಡೆ ಪುಟ್ಟುದಿನ ಜಾಗ ಪಂಪಿನ ಶತ ಸಿದ್ಧ ಆತಂಡೆ ಆ ಜಾಗಡು ನಂಕ್ ನಮ್ಮನೇ ದೇಶಡು ರಾಮನೇ ನಾಡೆಡು ನಂಕ್ ರಾಮನ ಮಂದಿರ ಕಟ್ಟಡು ನಾಡ ಕೊರ್ಟುಬೋಡಿ ಅಂಚಿನ ಒಂಜಿ ದಾರುಣ ಪರಿಸ್ಥಿತಿ ಇನಕ್ಕೆ ನಂಗೆ ಬೈದುಂಡು ನಮ್ಮ ಆಸೆ ಇಂಚೆ ಒಂಜಿ ರಾಮ ಮಂದಿರದ ನಿರ್ಮಾಣ ಆವಡು ಐಟ್ ರಾಮನ ಮೂರ್ತಿ ಅಲ್ಪ ಉಂತೋಡು ಅಂಚನೆ ಒಂಜಿ ಹಿಂದೂ ರಾಷ್ಟ್ರ ಹಿಂದೂ ಚಿಂತನೆದ ರಾಷ್ಟ್ರ ಅದು ಭಾರತ ದುಂಬ ಬರಡು ಅವೇನು ತೂದು ಒಕ್ಕರಮ್ಮ ಪೊಯ್ ಪುಟ್ಟಿನೇ ಮಾತೆಲ್ಲ ಪೋಡು ಎಂಗಿತರ 73 ವರ್ಷ ಯಾನದಾಲ ಚಿರಂಜೀವಿ ಏಪಗೆ ಲೆಪ್ಪೋರೆ ಅಪರ ಬಲ್ಬುನು ನಮ್ಮ ಹೊರಿಡ್ದು ದುಂಬುನು ಆಯ್ನ ಹಿಡ್ದು ಅವರ ಐಡ್ದು ದುಂಬು ಒಂದೊಂದು ರಾಮರಾಜ್ಯ ಅದು ಹಿಂದೂ ರಾಷ್ಟ್ರ ಅದು ರಾಮ ಮಂದಿರ ಅದು ನಿರ್ಭೀತಿಡ್ ಭಾರತೋಡು ಒಂದು ಹಿಂದೂ ಅಪ್ಪ ಹಿಂದೂ ಒಂದು ಬಂಧು ಬದುಕುನ ವಾತಾವರಣ ಸೃಷ್ಟಿ ಅವರ ಆ ಸತ್ಯನಾರಾಯಣ ದೇವರೇ ನಂಗೆ ಅನುಗ್ರಹ ಮಲ್ಪಣದು ಬಣದು ಎಂಕು ಕೊರನ ಅವಕಾಶಕ್ಕೂ ಯಾನ್ ಒಂದಿಸ ಒಂದು ಯಾನ್ ಬಣ್ಪ ನನ್ನ ಒಂಜಿ ಹಾಲ್ ಕಟ್ಟುನ ಒಂಜಿ ಚಿಂತನೆ ಉಲ್ಲೇರಿ ಖಂಡಿತ ನಿಗಲ್ ದುಂಪಲೆ ಶ್ರೀನಿವಾಸ ಶೆಟ್ರ ಅಜ್ಜನೇ ಮಾತಾ ಬಂದಲುಲ್ಲೇರಿ ನಿಗಲಿಗೆ ಎನ್ನರ್ದು ಹೆಚ್ಚಿಂದ ಎನ್ನ ಶಕ್ತಿ ಮೀರಿದು ಐಕ್ ಹೆಂಚಿನ ಸೇವೆ ಮಲ್ಪರ ಯಾನು ತಯಾರಿಲ್ಲ ಅಂದು ಹೊಣಂದು ಒವ್ವೇ ಒಂಜಿ ಸನ್ಮಾನ ಪ್ರಸಿದ್ಧಿ ಪ್ರಚಾರಗೋಸ್ಕರತ್ತೆ ಮನಪೂರ್ವಕವಾದ ಎರಡು ಆಯ್ನಾತ ಪ್ರಯತ್ನ ಮಲ್ಪ ಅಂದು ಹೊಣಂದು ದೇವರೆಡ ಪ್ರಾರ್ಥನೆ ಮತ್ತೊಂದು ಎನ್ನ ಪಾತ್ರ ಉಂಟಾವೆ. ಜೈ ಹಿಂದ್. ಗಂಗಾಧರ ಶೆಟ್ಟಿ ಮಾಡೂರಿವರು ಶ್ರೀ ನಾರಾಯಣ ಶೆಟ್ಟಿ ಮತ್ತು ಕಲ್ಯಾಣಿ ಇವರ ಸುಪುತ್ರರು. 1987ರಲ್ಲಿ ಮಂಡಲ ಪಂಚಾಯಿತಿಯ ಸದಸ್ಯರಾಗಿ ವಿಶ್ವಭಾರತಿಯ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಪ್ರಗತಿಪರ ಕೃಷಿಕರಾಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಮುಖ್ಯಸ್ಥರಾಗಿ ವಿವಿಧ ಧಾರ್ಮಿಕ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಭಿನಂದನೆಗಳು ವಂದನೆಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿನ ಅಡಿಯಲ್ಲಿ ವಿಶ್ವಭಾರತಿ ಟ್ರಸ್ಟ್ ನಿರ್ಮಾಣಗೊಂಡು ಅನಂತರದಲ್ಲಿ ಹಿಂದೂ ಮಂದಿರ ಲೋಕಾರ್ಪಣೆಗೊಳ್ತಾ ಇರುವಂತೆ ಈ ಸಂದರ್ಭದಲ್ಲಿ ಈ ಹಿರಿಯರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಭಿವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಿ ನಡೆಯಲಿ ಅನ್ನುವಂತ ಶುಭ ಹಾರೈಕೆಯ ಮಾತುಗಳನ್ನು ಹೇಳ್ತಾ ಶ್ರೀ ಗಂಗಾಧರ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಶ್ರೀ ರಾಮಣ್ಣ ಪೂಜಾರಿ ಮತ್ತು ಸೀತಾ ದಂಪತಿಯವರ ಪ್ರಥಮ ಸುಪುತ್ರರಾಗಿದ್ದು ನಮ್ಮ ಮಾಡೂರಿನ ನಿವಾಸಿಯಾಗಿದ್ದಾರೆ. ವೃತ್ತಿಯಲ್ಲಿ ಕಾಂಟ್ರಾಕ್ಟ್ ಆಗಿದ್ದು ಪ್ರವೃತ್ತಿಯಲ್ಲಿ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಯ್ಯಪ್ಪ ಭಜನಾ ಮಂದಿರ ಮಾಡೂರು, ಸಾಯಿ ಮಂದಿರ ಮಾಡೂರು, ಗೋ
ರಾಮಕೃಷ್ಣ ಮಂದಿರ ಅಂಬಿಕಾ ರೋಡು, ಶ್ರೀ ದುರ್ಗಾ ಪರಮೇಶ್ವರಿ ಮಂದಿರ, ಶ್ರೀ ವೀರಾಂಜನೇಯ ಮಂದಿರ, ಹೀಗೆ 10 ಹಲವಾರು ಮಂದಿರಗಳ ನಿರ್ಮಾಣ ಕಾರ್ಯದಲ್ಲಿ ಇವರ ಸೇವೆಯು ಅನನ್ಯವಾಗಿದೆ. ನಮ್ಮ ಸಮಿತಿಯು 2015ರಲ್ಲಿ ಅಂದರೆ ನಮ್ಮ ಹಿಂದುಗಡೆ ಇರುವ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಬೆನ್ನೆಲುಬಾಗಿ ನಿಂತು ಈ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವುದು ಇವರ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ಮನೆಗಳನ್ನು ತಾವೇ ನಿರ್ಮಿಸಿ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಡವರಿಗೆ ನೀಡಿದಂತಹ ಸೇವಾ ಮನೋಭಾವದವರು ಇವರು. ಕಳೆದ ವರ್ಷ 2018ರಂದು ನಮ್ಮ ಮಂದಿರ ನಿರ್ಮಾಣದ ಬಗ್ಗೆ ಚರ್ಚಿಸುವಾಗ ತಾವೇ ಮುಂದೆ ನಿಂತು ಈ ಪುಣ್ಯ ಕಾರ್ಯದಲ್ಲಿ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದರು. ಮಾತ್ರವಲ್ಲದೆ ಅದನ್ನು ಈ ವರ್ಷ ಬಲು ಅಂದವಾಗಿ ನಿರ್ಮಿಸಿ ಇವತ್ತು ಯಶಸ್ವಿಯಾಗಿ ಲೋಕಾರ್ಪಣೆ ಮಾಡುವಲ್ಲಿ ಇವರ ಪಾತ್ರವೇ ಪ್ರಮುಖವಾಗಿದೆ. ಇಂತಹ ಹಲವಾರು ಧಾರ್ಮಿಕ ಚಟುವಟಿಕೆಗಳನ್ನು ಇನ್ನು ಮುಂದೆಯೂ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಲು ಶ್ರೀದೇವರು ಇವರಿಗೂ ಇವರ ಕುಟುಂಬಸ್ಥರಿಗೂ ಆಯುರಾರೋಗ್ಯ ಸೌಭಾಗ್ಯ ಸಂಪತ್ತನ್ನು ನೀಡಲೆಂದು ನಮ್ಮ ಕಮಿಟಿ ಮತ್ತು ಸರ್ವ ಸದಸ್ಯರ ಪರವಾಗಿ ಇವರನ್ನು ಅಭಿನಂದಿಸುತ್ತಿದ್ದೇವೆ. ಇವತ್ತು ಅಂತವಾದ ಮಂದಿರ ನಿರ್ಮಾಣ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣದಲ್ಲಿ ಒಬ್ಬರು ಶ್ರೀ ಸುರೇಶ್ ರೆಡ್ಡಿಯವರು. ನಾವೆಲ್ಲರ ಜೋಡಣೆ ಸಭಾಯರಿಗೆ ಬಂದರೆ ಶುಭಾಶಯಗಳ ಮಾತುಗಳನ್ನು ಆಡ್ತಾ ಇದ್ದೇವೆ, ಶುಭ ಹಾರೈಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಮುಂದಿನ ಜೀವನ ಯಶಸ್ವಿಯಾಗಿ ನಡೆಯಲಿರುವಂತ ಸದಾಶಯದ ಮಾತಿನೊಂದಿಗೆ ಅಭಿನಂದನೆಗಳು. ಅದೇ ರೀತಿ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿರಂತರವಾದ ಭಜನೆ ನಾವು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಬರ್ಕೊಂಡು ಜಾತಿ ಮತ ಭೇದದ ಬರ್ಪುಜಿ ಮಾತೆಲ್ಲ ಒಟ್ಟಾತೆ ರಾಮ ರಾಮ ಸ್ಮರಣೆ ಮಾಡ್ಕೊಂಡು ಪುನಃ ಆ ಜಾತಿ ಈ ಜಾತಿ ಮಲ್ಲಯ್ಯ ಶ್ರೀಮಂತಿ ಬಡ ಪಣ್ಣ ಲೆಕ್ಕಾಚಾರಜಿ ನಮ್ಮ ಮಾತ್ರ ದೇವರನ್ನ ಭಕ್ತರು ಪಣ್ಣ ಲೆಕ್ಕಾಚಾರ ಭಕ್ತಿ ನೀಡಿದವರ ಆ ಸತ್ಯನಾರಾಯಣ ದೇವರ ಮಂದಿರ ಸತ್ಯನಾರಾಯಣ ದೇವರ ಮಂದಿರ ರೀತಿ ರಾಪಣೆ ಕಾಸಿಜಿ ನಮ್ಮ ಕಾಸಿಜಿನ ಲೆಕ್ಕಾಚಾರ ಬಂದಾಗ ಪುಣ್ಯಾತ್ಮಿ KP ಸುರೇಶ್ವರ ಪ್ರತ್ಯಕ್ಷ ಆರು ಬಂದಿರು ಆರೆ ಬರ್ತೇನೆ ಯಾನೇ ಮಾಡ್ಕೊಂಡ್ರಿ ಆಗ ದುಮ್ಮು ಬೋಣಗ ಮಾತೆಲ್ಲ 10 ರೀತಿಯ ಸಹಾಯ ಮಂತ್ರಿ ನೀಡಿದವರ ಇಲ್ಲಿ ಶೋಕರು ಬರುರಾಣ ಲೆಕ್ಕಾತಗಿ ಅವ್ವಾತಿ ಎಂದುವಾತಿ ಇನ್ನು ಶ್ರೀನಿವಾಸನ ಪಣ್ಣನಲ್ಲ ಆರು ಪಿರೋಜಿ ಕಣ ಕಟ್ಟೊಂದು ಬೇರೆ ನಮ್ಮ ಮಂದಿರ ದೇವರಿಗೆ ಲೋಕಾರ್ಪಣೆ ಆದ್ರೆ ನನ್ನ ಪಿರೋಡು ಆ ಅನ್ನದಾನಗೂ ಬರದಾದಿಪ್ಪು ಬೇದ ಸವಲತ್ತುಗಾದಿಪ್ಪು ನಮ್ಮ ಒಂಜಿ ಹಾಲ್ ಅವಳೊಂದು ಆರು ನೆನಪರ ಸೀಟ್ ಪಾಡ್ದಲ್ಲ ಹಾಲ್ ಅವಳದು ಅವು ಮನುಷ್ಯ ಕನಸು ಮನುಷ್ಯ ಮಾತ್ರ ಯಾನ ಲಕ್ಷಾಧಿಪತಿ ಅವರನ್ನು ಕಣಗಟ್ಟುನಿ ಲಕ್ಷಾಧಿಪತಿಯಾಗ ಕೋಟ್ಯಾಧಿಪತಿ ಅವರನ್ನು ಕಣಗಟ್ಟುನಿ ಕೋಟ್ಯಾಧಿಪತಿಯಾಗ ಹಿಂಗ ಪೂರ ಅವರನ್ನು ಕಟ್ಟೊಂದು ಮನುಷ್ಯನಂದು ಅಂಜನೆ ಶ್ರೀನಿವಾಸನ್ನೇ ಅವು ಇಲ್ಲೇ ಅವಧಿ ಹಾಲ್ ಅವರನ್ನು ಕಣಗಟ್ಟೊಂದುಲ್ಲೇರಿ ಅದೇ ಒಟ್ಟಿಗೆ ಈ ಪೂರ ಜವನಿಯರ ಕಣ ಕಟ್ಟೊಂದುಲ್ಲೇರಿ ಆ ಗಂಗಾಧರನ್ನ ಕಣ ಕಟ್ಟೊಂದುಲ್ಲೇರಿ ಎದುರುಗಳ ಹಿರಿಯರ ಕಣ ಕಟ್ಟೊಂದುಲ್ಲೇರಿ ಆ ದೇವರನ್ನ ವಿಶೇಷವಾದ ಲೀಲಬೇತಂದು ಭವ್ಯವಾಯಿನ ಸುಂದರವಾಯಿನ ಆ 100 ಜನಗಳ ಹಿಂದೂ ಸಮಾಜದ ಬೇತ ಕೆಲಸ ಓಡಾದೆ ಮೂರು ಹಾಲ ಭಾರಿ ಶೋಕ ಅದು ಅವು ಒಂಜಿ ಮಾನಿಗೆ ತರ್ತದೆ ಒಂಜಿ 2 3 4 ಮಾನಿಗೆ ತರ್ತದೆ ಅದು ಪ್ರತಿಯೊಬ್ಬರಿಗೆ ಪ್ರಯೋಜನ ಅವರನ್ನು ದೇವರ ಪ್ರಾರ್ಥನೆ ಮಾಡ್ತಾರೆ ಯಾವ ನೆಟ್ಟೊಂದು ಪುಣ್ಯವಂತ ಯಾವ ಮತ್ತ ಬಿಜೆಪಿದ ಗುರಿ ಕಾರ್ಯ ವಹಿಸೋಬೇಕ ಕೆಲಸಕ್ಕೆ ಓಟು ಹೋಗ್ತಾರೆ ಅವಕಾಶ ತೆಗೆದುಬೇಕ ಈ ಪಿರವಿತ್ತಿನ ಆ ಸುಂದರವಾದ ಕಟ್ಟಡ ನೋಡೋದು 100 ಸತಿ ಮೀಟಿಂಗ್ ಅಂತ ಅವಳ ಭಾಗ್ಯ ಅವು ಮಾತಾಡ್ಲಿಕ್ಲೇನ ನಿಖಿಲ್ ಮಂದಿನ ಕಷ್ಟ ನಿಖಿಲ್ ಮಂದಿನ ಆ ಬೆಗರ ಭೂಮಿಗೆ ಪೂರ್ಣ ಹಿಡಿದಾದ ನಂತರ ಅವಳು ಆ ಸೇವೆ ಮಂತ್ರಿನ ಅವಕಾಶ ತಗೊಂಡಿದೆ ಇನ್ನು ಈತ ಮಣ್ಣ ಸದಸ್ಯ ಮಣ್ಣನ ಇನ್ನು ಮಣ್ಣದ ಕಾರಣಿಕ ಈ ಜಾಗದ ಕಾರಣಿಕ ದೇವರನ ಶಕ್ತಿ ಅವಳು ಬಟ್ ಬಾರೀಶ್ವರ ಪೂಜೆ ಮಾಡ್ಕೊಂಡಾಗ ಬಂದರೆ ಸರ್ವೇ ಜನ ಸುಖಿನೋ ಒಂದು ಆ ಬಂದಿದ್ದಾರೆ ಕೇವಲ ಶ್ರೀನಿವಾಸನ ಸುಖತೆ ಕೊಡು ಕೇವಲ ನಮ್ಮ ಗಂಗಾಧರನ ಸುಖತೆ ಕೊಡು ಇದನ್ನ ಜವನೆ ಆರು ಏರು ಮಾತ ಈ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಏರು ಮಾತಲ್ಲಿ ಅಲ್ಲಿಲ ಸೇವೆ ಮಂದಿರಿ ಏರು ಮಾತ ಪರ ಊರುಡುಲೇರಿ ಏರು ಮಾತ ಊರುಡುಲೆ 4 ದಿಕ್ಕರಿ ಇತ್ತಿನಗಳಿಗೆ ಅವು ಆ ಜಾತಿ ಈ ಜಾತಿಯಿಂದ ಬಂದಿದ್ದಾರೆ ಮಾತೆರೆಗಳ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಕರುಣಿಸದೆ ನಾನಾತೆ ಸಮಾಜ ಸೇವೆ ಮಾಡ್ಕೊಂಡ ಶಕ್ತಿನ ಪರಮಾತ್ಮನಿಗೆ ಕೊರಡೆ ಈಗ ಎಂಚಿನ ಮಾತ್ರ ಸಮಾಜ ಸೇವೆ ಮಾಡ್ಕೊಳ್ಳೋದಲ್ಲ ಹೇಗೆ ಪೂರ ಗೊತ್ತುಂಡು ಓಲು ಬ್ರಹ್ಮ ಕೆಲಸ ಹಾಕೊಂಡನಲ್ಲ ಅವಳು ಉಳ್ಳಾರು ಏರೆಗೆ ಸೌಖ್ಯಜಿನ್ನಲ್ಲ ಅವಳು ಉಳ್ಳಾರು ಏರೆಗೆ ಜೋಕರಿಗೆ ಎಂಜಿನಲ್ಲ ಕಷ್ಟ ಇತ್ತನಲ್ಲ ಅವಳು ಪ್ರತಿ ಒಂದು ಸೇವೆಯನ್ನು ಅಂತಂದಿದ್ದಾರೆ ಅಂದ್ರೆ ದಿಂಜ ಪಾತ್ರೆ ಕೋಪು ಜನ ಯಾನ ಯಾಕಡೆ ಬಂದೆ ಅಂಚ ಪಾತ್ರೆ ಅವಕಾಶ ಅಂತ ಕೊಟ್ಟು ನನಗೆ ಪೂರ ಇಲ್ಲ
ಎನ್ನ ಉಡಲ್ದಿನ ಸೊಲ್ಮೇಲಿನ ಸಂದ ಒಂದು ನಿಖಿಲನ ಸೇವೆ ಮಂತ್ರ ಅಂಜಿನ ಅವಕಾಶವನ್ನು ಮಾತೆಲ್ಲ ಕೊಡ್ತಾರೆ. ಆ ಅವಕಾಶ ಸದಾ ಹಿಂಗೆ ಇಪ್ಪಳು ಕೊಂಡಿದ್ದು ದೇವರ ಪ್ರಾರ್ಥನೆ ಮಂತಂದು ಎನ್ನ ಪಾತ್ರವನ್ನು ತವೆ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ರೂಢಿಯಲ್ಲಿದೆ. ಅದೇ ರೀತಿ ಇದು ನಮ್ಮ ಮನೆಯೆಲ್ಲ ನಮ್ಮ ಊರಿಗೆ ಒಂದು ಒಳಗೆ ಬರುವ ದ್ವಾರದಲ್ಲಿ ನಾವು ಮಾಡಿದ್ದೇವೆ ಅಂದರೆ ಇದು ನಮ್ಮ ಮನೆಗೆಲ್ಲ, ಶಾಲೆಗೆಲ್ಲ, ಪೂಜೆಗೆಲ್ಲ ಎಲ್ಲ ಊರಿಗೆ ಒಂದು ಪ್ರಥಮ ಸ್ಥಾನ ಸಿಕ್ಕಿ ಈ ಬಂದು ನಾವು ಇಲ್ಲೂ ಕೂಡ ಆದಷ್ಟು ಹೆಚ್ಚಿನ ಹೆಚ್ಚು ಬೆಲೆಗಳೇ ಅದರಿಂದ ನಮಗೆಲ್ಲ ಭಕ್ತ ಸೇವೆ ಮಾಡಿದ ಜನರಿಗೆಲ್ಲ ಅದು ಸಂಪೂರ್ಣ ಫಲ ಸಿಕ್ಕಲಿ ಅಂತೂ ಇನ್ನೂ ಕೂಡ ಇದು ಮುಂದೆ ಬೆಳೆಸುವಂಥ ಭಾಗ್ಯ ಮತ್ತು ಧೈರ್ಯ, ಶಕ್ತಿ ಮತ್ತು ನಮಗೆ ಬೇಕಾದ ಸಹಕಾರ ಎಲ್ಲ ಜನರು ಪಡೆಯಲಿ. ಆದಷ್ಟು ಎಲ್ಲ ನಾವೆಲ್ಲ ಕೂಡಿ ಹೇಳಿದ ಹಾಗೆ ನಾವು ಕೂಡ ಮಾಡುವ, ಕೈ ಜೋಡಿಸುವ, ಇದು ಮುಂದುವರಿಸುವ ಎಂದು ನಾನು ನಿಮ್ಮೆಲ್ಲರಲ್ಲಿ ಕೈ ಮುದ್ದು ಕೇಳಿಕೊಳ್ತೇನೆ. ಅದೇ ರೀತಿ ಇದು ನಿಜವಾದ ಗಂಗಾಧರ ಶೆಟ್ಟಿ ಹಾಗೂ ಕೆ.ಪಿ. ಸುರೇಶರವರನ್ನು ನಾವು ಇಲ್ಲಿ ಪರಿಚಯದವರು ಇದ್ದಾರೆ ಅಂತ ಪರಿಚಯಿಸಿಕೊಟ್ಟದಲ್ಲ, ಆದರೆ ಅವರಲ್ಲಿ ಎಂಥದ್ದು ಹುಡುಗಿಕೊಂಡಿದ್ದಾರೆ ಅದನ್ನು ನಾವು ಪರಿಚಯ ಕೊಟ್ಟದ್ದು ತುಂಬ ಸಂತೋಷದ ವಿಷಯ. ಕೆ.ಪಿ. ಸುರೇಶ್ ಇಲ್ಲೇ ಕಡೆ 6 ಬರ್ತಾರೆ, 6 ಬರ್ತಾರೆ, 6 ಗಂಗಣ್ಣ ಇಂಥ ಒಳ್ಳೆ ಕಾರ್ಯ ಎಲ್ಲ ಊರಿನಲ್ಲಿ ನಡೆಯೋದು. ಗಂಗಣ್ಣ ಬರ್ತಾರ, ಗಂಗಣ್ಣ ರಾಜ್ಯದ ಬಾಯಿ ಮಾತಾಡೋದು. ಆ ಪಾತ್ರ ಸತ್ಯ ಮಾತದು ನಾವೆಲ್ಲ ಒಳ್ಳೆಯದು ಅక్కడ ಇರ್ತೇವೆ. ಇಂಥ ಈಗ ಮಲ್ಲ ಕೆಲಸ ಪೂರ್ಣ ಇತ್ತಿರಬಾರ್ದು. ಇದು ಮಾತ್ರ 20 ಗಂಟೆಗೆ ನಿಜವಾದ ಮಲ್ಲ ಕೆಲಸ ಮಾಡ್ತಾರೆ. ಇಚ್ಛಾ ಸಮಾಜ ಸೇವೆದೊಟ್ಟಿಗೆ ಇಚ್ಛಾ ಸೇವೆ ಆಗೋದು. ನಾವು ಹಿರಿಯರೆಲ್ಲ ನಿಜವಾದ ಕಷ್ಟಕ್ಕೆ ನಾನು ಸಹಾಯ ಮಾಡಬೇಕಿಲ್ಲ. ನಾನು ಗುರುಸತ್ ಕೊಡ್ಕೋ ಅక్కడ നല്ല ಸೇವೆ ಆವಡು ಅಂತೇಳಿ ಮಾತನ್ನು ಭಾಗ್ಯ ಅಂತೇಳಿ ಈ ಮಹಾಕಾರರು ಎಲ್ಲ ಬರ್ತದೆ ಲೆತ್ತದೆ ಕುಲ್ಪಾದ ಬಾದರ ಕಾರಣ ಲೆಕ್ಕನಿಕ್ಲ ನಿಜವಾದ ಮಾತೆಲ್ಲ ರೆಡಿ ಆಗುದಿಲ್ಲ. ಇಂಜಿನ ರೆಡಿ ಕೆಲಸ ಮಾಡ್ತಿದ್ರಲ್ಲಿ ಎಲ್ಲ ಮುಖ ಸೈಡ್ ಪಡೆದು ಕೈ ಮುಗಿಸ್ಕೊಳ್ಳೋದಿಲ್ಲ. ನೀ ಅಪ್ಪಲ್ಲಿ ಬೆನರ ಪುನಗ ಬಾಲೆ ಇಲ್ಲಡ ಒಂಜೆ ಒಪ್ಪುಂಡು ಆಂಡ ನಮ್ಮನ ಹಿರಿಯರ ಪುನಗ ನಮ್ಮನ ಅಜ್ಜಿ ತಮ್ಮಲೆ 60 ಮಾತಾ ಇತ್ತಿದ್ದು ಆ ಬಾಲದಟ್ಟು ಗೊಬ್ಬೊಂದಿತ್ತರು. ಆ ಬಾಲದ ಎಡ್ಡೆ ಬಾಲ್ಯ ನಮಕ್ ದಿಕ್ಕೊಂದಿತ್ತಂಡು ಆಂಡ ಇನಿ ಕಂಡನೆ ಬೇಲೆಗೆ ಹೋಗ್ಬೇರು ಬುಡದಿಲ್ಲ ಬೇಲೆಗೆ ಹೋಗ್ಬೇರು ಬಾಲೆನ ನಮ್ಮ ಓಲ ಅಂಗನವಾಡಿಡ ಮೂಜಿನಂತಕಲ್ಲ ಕೈ ಹಿಡ್ಕೊಡ್ದು ಪೋಪ ಅಪ್ಪಗ ನಮ್ಮ ಒಂಜಿ ಆಲೋಚನೆ ಮಲ್ಪಡು. ಇನಿ ನಮಕ್ ನಮ್ಮ ಜೋಕುಲೆಗೆ ನಮ್ಮ ಬಾಲೆಲೆಗೆ ನಿಜವಾದ ದಿಕ್ಕುಡ ಏನಂಚಿನ ಮಾತ್ರ ಪ್ರೇಮ ಅಚ್ಚಂಡ ಅಪ್ಪಲ್ಲಿರ್ದು ಬರ್ಪುನಂಚಿನ ಆ ಒಂದು ಸಂಸ್ಕಾರ ಇನಿ ದೂರ ಒಂದುಂಡು. ಇನಿ ನಮ್ಮ ಹಿಂದೂ ಧರ್ಮಡು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ದೂರ ಹೊಂದುತ್ತಂಡ ಅವು ಎನ್ನ ಲೆಕ್ಕಡು ಒಂದೊಂಜಿ ಮಲ್ಲ ಕಾರಣ ಅಂತ ಏನು ಬನೊಂದಿಲ್ಲ. ಅಂಚಾದ್ರ ನಾನಂಡಲ ನಮ್ಮ ಅಪ್ಪೆಲ್ಲು ದಾಯ ಪಂಡ ಬಾಲೆಗೆ ಅಪ್ಪ ಪಂಡ ಅವು ಸರ್ವಸ್ವ. ಅಪ್ಪ ಎಂಚಿನ ಪಂಡಲ ಐಕ್ ಬಾಲ ಆಪುಜಿ ಪನ್ಪರ್ ಎಲ್ಲೆ ಪುನಃ ನಿಖಲ್ ತೋದುಪ್ಪರ್ ಎಲ್ಲೆ ಬಾಲನ್ ನಿಖಲ್ ಮಿತ್ತು ತಕ್ಕಂಡ ಅವು ನಮ್ಮ ಕೈಕ್ ಪತ್ತನಗ ಅವು ತೆಲ್ತೊಂದು ಪತ್ತನು ದಾಯ ಪಂಡ ಐ ಕೊಂಚ ನಂಬಿಕೆ ಉಂಡು, ಐ ಕೊಂಚ ಭರವಸೆ ಒಪ್ಪುಂಡು. ದಾಯ ಪಂಡ ಎನ್ನ ಅಪ್ಪ ಎನ್ನ ಕೈ ಬಿಡು ಪೂಜಲೆಂದು ಅಂಚಾದ್ರ ಮೂಲೆತ್ತಿನ ಈ ಒಂಜಿ ಸಂಸ್ಕೃತ ದಾಯ ಪಂಡ ಇನ್ನು ಮೂಲ ತೂವರೆ ಪಂಡ ತೂಲೆ ಜೋಕುಲು ಏತ ಕಮ್ಮಿ ಇಲ್ಲ ಕಾಲಿ ಅಪ್ಪೆಲ್ಲು ಮಾತ್ರ ಮೂಲುಲ್ಲೇರು. ದಾಯ ಪಂಡ ನಮ್ಮ ಇಂಚಿನ ಎಡ್ಡ ಕಾರ್ಯಲಗು ಪವಿತ್ರ ಕಾರ್ಯಲಗು ಊರುಡಾಪಿನ ಜಾತ್ರೆಗೆ ಅವಾಡು ಇಂಚಿನ ಎಂಚಿನ ನೆಟ್ಲ ನಮ್ಮ ಜೋಕುಲನ್ನು ಇಲ್ಲೆಡ ಬುಡ್ದು ಪೋಪ ದಾಯ ಪಂಡ ನಿಖಲು ಓದಲೆ ಅವಳು ಬಡ್ಚಿ ಅಂಚಾದು ಇನಿ ನಮ್ಮ ಸಂಸ್ಕೃತಿ ನಮ್ಮ ಜೋಕುಲಿಗೆ ತಿಕ್ಕನ ದೂರ ಒಂದುಂಡು. ನನ್ನಲ್ಲ ಎನ್ನ ಮಾತ ಅಪ್ಪೆಲ್ಲಿಗೆ ಕೈ ಮುಗಿದು ಒಂಜಿ ಎನ್ನ ವಿನಂತಿ ಬಂಡ ಇಂಚಿನ ಕಾರ್ಯಕ್ರಮಗಳಿಗೆ ಇಂಚಿನ ಪುಣ್ಯ ಕಾರ್ಯಕ್ರಮಗಳಿಗೆ ನಮ್ಮ ಜೋಕುಲಲ್ಲಿ ಎತ್ತೊಂದು ಬಲೆ ದಾಯ ಪಂಡ ಅಕಲಿಗೆ ನಮ್ಮ ಸಂಸ್ಕೃತಿ ನಮ್ಮ ಒಂಜಿ ಎಂಚಿನ ಹಿಂದೂ ಧರ್ಮದ ವ್ಯವಸ್ಥೆ ಉಂಡು ಅವು ಮಾತಾಕಲಿಗೆ ತೆರೆಯೋಡು ಬಂದು ನಮ್ಮ ಬಂಡ ಅವು ಮಾತ್ರ ನಮ್ಮ ದುಂಬುಗೂ ನಮಕ್ಕೆ ಅವೇನು ಕೊನೊಂದು ಬರೋ ಸಾಧ್ಯ ಉಂಡು. ಅಂಚಾತ್ರ ಈ ಸಂದರ್ಭಡು ನಮ್ಮ ಹಿರಿಯರಾಯನಕಲು ನಮ್ಮ ಹಿಂದೂ ಸಂಸ್ಕೃತಿನಿ ಎಂಚ ಒರಿಪಾದನ ನನ್ನ ಇತ್ತೆತ್ತಿನಕಲು ಅವೇನ ಮುಂದಿನ ಪೀಳಿಗೆಗೆ ನಮ್ಮ ಜೋಕುಲೆಗೆ ನಮ್ಮ ಕುರ್ಕ ಇಂಚಿನ ಒಂಜಿ ಎಡ್ಡೆ ವ್ಯವಸ್ಥೆ ನನ್ನ ದುಂಬುಲ ಆವಡು ದಾಯ ಪಂಡ ಇನಿ ಸುರೇಶನ್ನ ಪಂಡ್ಲಕನೆ ಸುರೇಶನ್ನ ಇನಿ ಅವಳು ಸಾಯಿ ಮಂದಿರ ಅಂಡು ಮೂಲು ಸತ್ಯನಾರಾಯಣ ಮಂದಿರ ಅಂಡು ದಾಯ ಪಂಡ ನಮ್ಮ ಇಂಚಿನ ಮಂದಿರಲು ಖಾಲಿ ಪುದರಿಗೆ ಮಾತ್ರ ಮಂದಿರ ಬಲ್ಲಿ ದಾಯ ಪಂಡ ಈ ಒಂಜಿ ಏರಿಯಾದ ಜನಕಲೆಗೆ ಒಂಜಿ ಹಿಂದುಲೆಗೆ ಒಂಜಿ ಪವಿತ್ರ ಜಗ ಅದು ಪಡು ಅವಳು ಶುಕ್ರವಾರನ ದಿನೋಲ ನಮ್ಮ ಹಿಂದೂ ಧರ್ಮದ ಎಂಚಿನ ಕ್ರಮ ಉಂಡ ಅವು ಮಾತಾ ಜಾಗದ ನಡತನ್ನ ಅಂಡ ನಮ್ಮ ಜೋಕುಲು ದುಂಬುಗು ಒಂದೇ ಒಂಜಿ ನಮ್ಮ ಇಂಚಿನ ಕಟ್ಟದಿನ ಮಂದಿರ ದುಂಬುಗು ಬುಲವುಡು ಅಂಡ ನಮ್ಮ ಜೋಕುಲು ಐತೆ ಪಿರೋಡು ಬರಡು ಅಂಚಾದ್ರ ಈ ಒಂಜಿ ಸಂದರ್ಭಡು ಆ ಒಂಜಿ ಎನ್ನ ಒಂಜಿ ಪ್ರಾರ್ಥನೆ ಮಾತ
ಅಪ್ಪೆಲ್ಲೆಗೂ ಪನೊಂದು ಈ ಒಂಜಿ ಸಂದರ್ಭಡು ಎಂಕ ಮೂಲು ಈ ಒಂಜಿ ಎಡ್ಡೆ ಕಾರ್ಯಡು ಭಾಗಿಯಾಯನಕ್ಕೆ ಒಂಜಿ ಅವಕಾಶ ಮಲ್ತು ಕೊರನೆಂಚಿನ ಈ ಸಮಿತಿದ ಮಾತೆರೆಗಳ ಯಾನು ನಮಸ್ತೆ ಪನೊಂದು ಈ ಸತ್ಯನಾರಾಯಣ ದೇವರೇ ನಿಖಲು ದುಂಬುಗೆ ಎನ್ನಿದಿನಂಚಿನ ಮಾತಾ ಕಾರ್ಯಕ್ರಮಲ್ಲ ನಿರ್ವಿಘ್ನವಾದ ಮುಂದುವರಲಕ್ಕೆ ಆಶೀರ್ವಾದ ಮಲ್ಪಡು ಎಂಕಲು ಮಾತೆಲ್ಲ ನಿಖಲು ಒಟ್ಟಿಗೂ ಪನೊಂದು ಉಲ್ಲಾಪನೊಂದು ಎಂಕಲ ಕ್ಷೇತ್ರದ ಮೂಜಿ ದೈವಲು ಏಪಲ ನಿಖಲೊಟ್ಟು ಬೆರಿಸಾಯದು ಪೋರಿ ಎಂಕಲ ಆಪನ ಮಾತಾ ಕಾರ್ಯಕ್ರಮ ಜಾತ್ರೆಗಳ ನಿಖಲು ಬತ್ತದ ಎಂಕಲಿಗೆ ಸಾಕಾರ ಕೊರಲೆಂದು ನಿಖಲ ನನವಂತರಕ್ಕೆ ಏನೊಂದು ಮಾತೆರೆಗಳ ಎಡ್ಡಪ್ಪನ ಬಯತೊಂದು ಎನ್ನ ರೆಡ್ಡ ಪಾತ್ರ ಮುಗಿವ ರಾಜ್ಯದ ಸ್ಥಿತಿಯನ್ನು ನೋಡುವಾಗ ಅಣ್ಣನವರೊಬ್ಬರು ಹೇಳಿದರು ಏನಂತ ಹೇಳಿದರೆ ಹಿಂದೂ ಧರ್ಮ ಕವಲು ದಾರಿಯಲ್ಲಿದೆ. ಅಂದರೆ ಸತ್ಯವಾದ ಮಾತು, ಹಿಂದೂ ಧರ್ಮ ಕವಲು ದಾರಿಯಲ್ಲಿದೆ. ಈ ಒಂದು ಕವಲು ದಾರಿಯನ್ನು ಸರಿ ಮಾಡುವಂತಹ ಮಹತ್ತರ ಒಂದು ಕಾರ್ಯಘಟ್ಟದತ್ತ ನಾವು ಹೋಗ್ತಾ ಇದ್ದೇವೆ. ಹಾಗಾದರೆ ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವೇನು ಪ್ರಯತ್ನವನ್ನು ಮಾಡ್ಬೋದು? ನಮ್ಮ ಗಮನಕ್ಕೆ ಬಂದಿರುವಂಥದ್ದೇ ಇಡೀ ವಿಶ್ವಕ್ಕೆ ಆದರ್ಶಪ್ರಾಯವಾಗಿದ್ದಂತಹ ಈ ನಮ್ಮ ಭಾರತ ಈಗ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ವಿವಿಧ ಆಘಾತಗಳನ್ನು ಎದುರಿಸುತ್ತಾ ಬಂದಿದೆ. ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಇದ್ರೆ ಅದು ಭಾರತ ಅಂತ ನಾವು ಹೇಳ್ತೇವೆ. ಆದರೆ ಈ ಒಂದು ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ದಮನ ನಿರಂತರವಾಗಿ ಆಗ್ತಾ ಇದೆ. ಕೇವಲ ಒಂದು ವಾರದ ಹಿಂದೆ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಉಲ್ಲಾಸನಗರದಲ್ಲಿ ಒಂದೇ ದಿನದಲ್ಲಿ ಸುಮಾರು 1.5 ಲಕ್ಷ ಜನ ಹಿಂದೂಗಳು ಮತಾಂತರ ಆದರು. ಇದು ಯಾವುದೇ ಟಿವಿಯಲ್ಲಿ ಬರುವುದಿಲ್ಲ, ಪತ್ರಿಕೆಯಲ್ಲಿ ಬರುವುದಿಲ್ಲ. ಯಾಕೆಂತ ಹೇಳಿದರೆ ಈ ಒಂದು ಪತ್ರಿಕಾ ಮಾಲಕತ್ವ ಮತ್ತು ಟಿವಿ ಮಾಲಕತ್ವ 99% ನಮ್ಮ ಹಿಂದೂ ಧರ್ಮ ವಿರೋಧಿಗಳ ಕೈಯಲ್ಲೇ ಇದೆ. ಇನ್ನೊಂದು ನಮ್ಮ ಗಮನಕ್ಕೆ ತಂದುಕೊಳ್ಬಹುದು, ಶಬರಿಮಲೆ ಅಂದರೆ 800 ವರ್ಷ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಂತಹ ಈ ಒಂದು ಶಬರಿಮಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಸುಮಾರು ಸಮಯದಿಂದ ಆಗ್ತಿತ್ತು. ಆದರೆ ಕಳೆದ ತಿಂಗಳಲ್ಲಿ ಅವರೇನು ತಮ್ಮ ಅಜೆಂಡಾ ಇತ್ತು ಅದನ್ನು ಪೂರೈಸಲಿಗೋಸ್ಕರ ವಿವಿಧ ಬುದ್ಧಿಜೀವಿಗಳಿರ್ಬೋದು, ಮತಾಂಧರಿರ್ಬೋದು, ಇವರ ಮೂಲಕ ಷಡ್ಯಂತ್ರ ಮಾಡಿ ಶಬರಿಮಲೆಯ ಒಂದು ಪಾವಿತ್ರ್ಯಕ್ಕೆ ಧಕ್ಕೆಯನ್ನು ತಂದರು. ಅಂದರೆ ಇಲ್ಲಿ ನಮ್ಮ ಗಮನಕ್ಕೆ ಬರುವುದಂತ ಹೇಳಿದರೆ ಹಿಂದೂ ಧರ್ಮದ ದಮನವನ್ನು ಮಾಡಲಿಕ್ಕೆ ವ್ಯವಸ್ಥಿತ ಶಕ್ತಿಗಳು ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಬ್ಬರು ಮಹನೀಯರು ಹೇಳಿದರು, ಅಂದರೆ ಈ ಒಂದು ನಮ್ಮ ಧರ್ಮದ ಏನು ಅಧಪತನಕ್ಕೆ ನಾವೇ ಕಾರಣ ಇದ್ದೇವೆ. ಹಾಗಾದರೆ ಈ ಒಂದು ಅಧಪತನಕ್ಕೆ ನಾವು ಯಾವ ರೀತಿ ಕಾರಣರಿದ್ದೇವೆ ಮತ್ತು ಈ ಒಂದು ವ್ಯವಸ್ಥೆಯನ್ನು ನಾವು ಯಾವ ರೀತಿ ಸರಿ ಮಾಡ್ಬೋದು? ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹಿಂದೂ ಧರ್ಮದ ಮೇಲೆ ನಿರಂತರ ಮತಾಂತರ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ಗೋಹತ್ಯೆ ಆಗ್ತಾ ಇದೆ, ಮತ್ತೊಂದು ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ, ವ್ಯಾಪಾರಿ ಜಿಹಾದ್ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಶೈಕ್ಷಣಿಕ ರಂಗದಲ್ಲಿ ಕೂಡ ಭ್ರಷ್ಟಾಚಾರ ಇದೆ, ದೇವಸ್ಥಾನದ ಸರಕಾರೀಕರಣ ಆಗ್ತಾ ಇದೆ, ಸಂತರ ಅಪಮಾನ ಆಗ್ತಾ ಇದೆ, ದೇವದೇವತೆಗಳ ವಿಡಂಬನೆ ಆಗ್ತಾ ಇದೆ. ಪ್ರತಿಯೊಂದು ಸ್ತರದಲ್ಲಿ ಕೂಡ ಹಿಂದೂಗಳ ಶ್ರದ್ಧೆಯನ್ನು ನಷ್ಟ ಮಾಡಲಿಕ್ಕೋಸ್ಕರ ವ್ಯವಸ್ಥಿತ ಕಾರ್ಯ ಆಗ್ತಾ ಇದೆ. ನಾವೊಂದು ಈ ಒಂದು ದೇವಸ್ಥಾನಕ್ಕೆ ಪ್ರವೇಶ ಆಗುವಾಗ ಒಬ್ಬ ಮಹನೀಯರು ಹೇಳಿದರು, ಒಂದು ಶಬ್ದ ಯಾರೊಬ್ಬರು ಮಾಡಿದರು, ಅದಕ್ಕೆ ಅವರು ಹೇಳಿದರು ಈ ಶಬ್ದ ನಮಗೆ ಉಚಿತ ಅಲ್ಲ. ಅಂದರೆ ಎಷ್ಟು ಒಂದು ಶ್ರೇಷ್ಠ ವಿಚಾರ ಇದೆ. ಅಂದರೆ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮ ಶ್ರೇಷ್ಠತೆಯನ್ನು ಹೇಳಿಕೊಟ್ಟಿದೆ. ಈ ಒಂದು ಶ್ರೇಷ್ಠತೆ ನಷ್ಟ ಆಗಲಿಕ್ಕೆ ಕೂಡ ನಾವೇ ಕಾರಣರಿದ್ದೇವೆ. ಅಂದರೆ ಯಾವಾಗ ಭಾರತಕ್ಕೆ ಬ್ರಿಟಿಷರು ಕಾಲಿರಿಸಿದ್ರು ಆ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದು ಶ್ರದ್ಧೆಯನ್ನು ನಷ್ಟ ಮಾಡಲಿಕ್ಕೆ ಮೊದಲು ಅವರು ನಮ್ಮ ಮಾತೆಯರು ಏನು ಕುಂಕುಮ ಧಾರಣೆ ಮಾಡ್ತಿದ್ರು, ಈ ಒಂದು ಕುಂಕುಮ ಧಾರಣೆಯನ್ನು ಮೊದಲು ಅವರು ನಿಲ್ಲಿಸಿದರು. ನಮ್ಮ ಗಮನಕ್ಕೆ ಬಂದಿರ್ಬೋದು, ಭಾರತದಲ್ಲಿ ಸುಮಾರು ಕುಂಕುಮಗಳನ್ನು ಉತ್ಪಾದಿಸುವಂಥ ಕಾರ್ಖಾನೆಗಳಿತ್ತು. ಈ ಒಂದು ಕಾರ್ಖಾನೆಗಳಲ್ಲಿ ಮಿಶ್ರ ಮಾಡಿ ಅಂದರೆ ಕಲಬೆರಕೆ ಮಾಡಿ ಒಂದು ಕುಂಕುಮದಿಂದ ಏನೆಲ್ಲ ಹಾನಿ ಆಗ್ತದೆ ಅದನ್ನೆಲ್ಲ ಮಾಡಿದರು. ನಮ್ಮ ಗಮನಕ್ಕೆ ಬಂದಿರ್ಬೋದು, ಬೇರೆ ಬೇರೆ ಒಂದು ಸ್ತರದಲ್ಲಿ ಕೂಡ ಹಿಂದೂಗಳ ದಮನವನ್ನು ಬೇರೆ ಬೇರೆ ಹಂತದಲ್ಲಿ ಹಿಂದೂ ಧರ್ಮ ವಿರೋಧಿಗಳು ಮಾಡಿದ್ದಾರೆ. ಹಾಗಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಈಗ ತೆಗೆದು ನಿಲ್ಲಬೇಕು. ನಮ್ಮಲ್ಲಿ ಏನು ಕೊರತೆಗಳಿದೆ ಅದನ್ನು ನೀಗಿಸಬೇಕು. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಇನ್ನಿತರ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಂದು
ಜೊತೆಗೂಡಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಇದೇ ಬರುವ ಜನವರಿ 27ನೇ ದಿನಾಂಕ ಮತ್ತು ಸಮಯ 4:30ಕ್ಕೆ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಆಗಲಿಕ್ಕಿದೆ. ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ಬರಬೇಕಂತೇಳಿ ನಾನು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಿದ್ದೇನೆ. ಮತ್ತು ಇಲ್ಲಿ ನಾವು ಪ್ರವೇಶ ಮಾಡುವ ಮುಂಚೆ ಒಬ್ಬರು ಅಕ್ಕನವರು ಹೇಳಿದರು, ಹಿಂದೂ ಧರ್ಮದ ಬಗ್ಗೆ ನೀವು ಇನ್ನೂ ಕೂಡ ತುಂಬ ವಿಸ್ತೃತ ಮಾಹಿತಿಗಳನ್ನು ಹೇಳಿ, ಆದರೆ ಸಮಯದ ಅಭಾವದಿಂದ ನಾವು ಕೇವಲ ನಮ್ಮ ಒಂದು ಏನು ನಮ್ಮಂದರೆ ನಮ್ಮ ಎಲ್ಲರ ಒಂದು ಕಾರ್ಯಕ್ರಮ ಇದೆ, ಇದಕ್ಕೆಲ್ಲರೂ ಬರಬೇಕಂತೇಳಿ ವಿನಂತಿಯನ್ನು ಮಾಡಲಿಕ್ಕೋಸ್ಕರ ಮಾತ್ರ ನಾವೊಂದು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ಇತ್ತು. ಅದಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದೀರಿ. ಅದಕ್ಕೋಸ್ಕರ ಸಂಬಂಧಪಟ್ಟ ಎಲ್ಲ ಮಹನೀಯರಿಗಳಿಗೂ ಕೂಡ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಹಾಗೂ ಧರ್ಮ ಸಂಸ್ಥಾಪನೆಯ ಸಗುಣರೂಪನಾದ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಕೂಡ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಅವಡು ಭಾಷಣ ಮಲ್ತನ ವಿಚಾರ ನಂಗೆ ಮಾತ ಹೆಚ್ಚಿನಾಗಲಿ ಗೊತ್ತುಂಡು. ಅಲ್ಪ ಬಾರಿ ಮಲ್ಲ ಧರ್ಮ ಸಮ್ಮೇಳನ ಅಂಡಿಗೆ ಐಕ್ ಧರ್ಮ ನಮ್ಮ ಭಾರತ ದೇಶದ್ದು ಸ್ವಾಮಿ ವಿವೇಕಾನಂದರ್ಲ ಹೋದು ಭಾಷಣ ಪೋಯಿರು ಆಂಟ ಕಾಲಘಟ್ಟ ಎಂಚೈತು ಪಂಡ ಭಾರತ ದೇಶ ಒಯ್ಕಲ ಲೆಕ್ಕ ಜನ ಅಂಚಿನ ಒಂದು ಸನ್ನಿವೇಶ ಇತ್ತಂಡು ಭಾರತದ ಅಕ್ಲದ ಆಲ ಗೊತ್ತು ಜನ ಅಕ್ಲಿಗೆ ಅದು ಜ್ಞಾನ ಇಜ್ಜಿ ಅಕ್ಲು ಒಯ್ಕಲ ಒಂಜಿ ಪ್ರಭುತ್ವ ಜನ ಅಕ್ಲು ಮನ್ಪುರ ಒಂಜಿ ಸನ್ನಿವೇಶ ಉಡ್ಲ ಸ್ವಾಮಿ ವಿವೇಕಾನಂದರ ಅಲ್ಪ ಹೋದು ಆರು ಭಾರಿ ಒಂಜಿ ಏರ್ಲ ಕ್ಯಾರ್ ಮಲ್ತಿಜೇರು ಅಂಚಿನ ಸನ್ನಿವೇಶಡು ಮಾತ ಧರ್ಮದಕ್ಕೆಲ್ಲ ಹೋದು ಅಕ್ಕಲ್ನ ಧರ್ಮದ ಗ್ರಂಥಲೇನು ಟೇಬಲ್ ದಿಯರಿಗೆ ಅವು ಕ್ರೈಸ್ತ ಧರ್ಮ ಇಪ್ಪು ಮಾತವ ಧರ್ಮದಕ್ಕಲ್ಲ ದಿಯರಿಗೆ ದೀನಾಗ ಅಕ್ಲಿದಾದ ಮಲ್ತಿರ ಬಂಡ ಬೇರೆ ಭಾರತನಾಥ ಒಂದು ಕಡೆಗೆ ಅಣಿಸದ ಆ ಪುಸ್ತಕವನ್ನು ಎತ್ತದು ಈ ಭಗವದ್ಗೀತೆ ಎತ್ತು ಅಡಿಕದಿಯರಿಗೆ ಮೊಕ್ಕಲ ಧರ್ಮಗಂತ ಪುರ ಮಿತ್ತುಂಡಿಗೆ ಸ್ವಾಮಿ ವಿವೇಕಾನಂದರ ಪಂಡ್ಯರಿಗೆ ಆ ಪುಸ್ತಕದ ದೀನ ನಿಕ್ಲು ತೂಲೆ ಎಂಕ್ಲ ಬುಕ್ ಭಾರತದ ಭಗವದ್ಗೀತೆ ಅಡಿಟುಂಡು ನಿಕ್ಲ ಮಾತ ಧರ್ಮ ಗ್ರಂಥನ ದೆರ್ತು ಬಾರ್ದು ಎಂಕ್ಲ ಭಾರತದ ಅಂಚಿನ ಶಕ್ತಿ ಉಂಡು ಅವೇ ಸಾಕ್ಷಿ ಪಂಡ್ಯರಿಗೆ ಪಂಡ ಭಾರತದ ನಮ್ಮ ಈ ಭಗವದ್ಗೀತೆ ಉಂಡ ಅದಕ್ಕೆ ಇಡೀ ಪ್ರಪಂಚದಗೂ ಜ್ಞಾನ ಕೊರ್ಪಂಚ ಶಕ್ತಿ ಇತ್ತನ ಭಗವದ್ಗೀತೆಗೆ ಉಂಡು ಅನ್ಪುಣಾನು ಅಂಚಿನ ಮಹತ್ತರವಾಯಿನ ಸಂಸ್ಕೃತಿ ಇತ್ತನ ಅಂಚಿನ ನಂಗೆ ಪಾಠ ಕಲ್ಪವನು ಅಂಚಿನ ಒಂಜಿ ಭಗವದ್ಗೀತೆಯನ್ನು ಕೊರನಂಚಿನ ದೇಶ ಭಾರತ ನಮ್ಮ ಖುಷಿ ಪಡೆಯೋಡು ನಮ್ಮ ಹೆಮ್ಮೆ ಪಡೆಯೋಡು ಇಡೀ ಪ್ರಪಂಚಕ್ಕೂ ಮಾತ ಬತ್ತದು ಭಾರತ ಬತ್ತಿನ ಸಂಶೋಧನೆ ಬರ್ಪೇರು ಭಗವದ್ಗೀತೆ ದಾನೆ ಬಂತಂದು ಭಗವಾನ್ ಶ್ರೀಕೃಷ್ಣ ದಾದ ಬಂತಂದು ನಂಗೆ ಜೀವನ ಮೌಲ್ಯ ದಾದ ಕೊಡ್ತನಂದು ಸಂಶೋಧನೆ ಮಲ್ತದು ಅಯ್ನ ಅಳವಡಿಕೆ ಮಲ್ಪೇರ ಬಾಕಿ ದೇಶಗಳು ಬರ್ಪೇರು ನಮ್ಮ ಒಂಜಿ ಬಹಳ ಬೇಜಾರ ಸಂಗತಿ ಆದಂದು ಬಂಡ ನಮ್ಮ ಭಾರತ ದೇಶಗಳು ನಮ್ಮದಾದ ಮಲ್ಪ ಬಂಡ ಪಾಶ್ಚಾತ್ಯದಗಳನ್ನ ನಡವಳಿಕೆ ನಮ್ಮ ಅನುಕರಣೆ ಮಲ್ತಂದಿಲ್ಲ ಅವೇನು ಪಿರಾಯನು ವಿವರಣೆ ಕೊರ್ಮ ನಿಗ್ಲೆ ಗೊತ್ತಾಪುಂಡು ದಯಪಂಡ ಅಕ್ಕಲನ ಡ್ರೆಸ್ ಹೆಂಚಿನ ಅಕ್ಕಳದಾದ ಮಲ್ಪೇರು ಐನ್ ನಮ್ಮ ಅನುಕರಣೆ ಮಲ್ಪ ಒಂಜಿ ಸನ್ನಿವೇಶ ಬತ್ತಂಡು ದಯ ಮಲ್ತದ ನಿನ್ನ ಮಾತ ನಮ್ಮ ತೀರ್ಮಾನ ಹಾಕೊಂಡು ನಮಟ ಬಾರಿ ಪೊರ್ಲುದ ನಮಟ ಬಾರಿ ಸುಸಂಸ್ಕೃತ ಬಾಯಿನ ಬಾರಿ ಸಜ್ಜನಿಕೆದ ಮಾತೆಯನ್ನ ಎಂಚಿನ ಕೈ ಮುಗಿಪುನ ಅಂಚಿನ ಒಂಜಿ ಸಂಪ್ರದಾಯ ಕ್ರಮಕ್ಕಲು ಆಚಾರ ವಿಚಾರಗಳು ಭಾರತಡು ಸಮೃದ್ಧವಾದುಂಡು ಐ ನಮ್ಮ ಒರಿಪಾವನ ಬೇಲೆ ಮಲ್ತನ ಯಾವು ವಿದೇಶಗೂ ನಮ್ಮ ವಿದೇಶಕ್ಕಲ ನೀತಿಗೆ ಅಥವಾ ವಿದೇಶದಕ್ಕಲ್ನ ತತ್ವ ಆದರ್ಶ ನಮ್ಮ ಮೈಗೂಡಿಸನ ಅವಶ್ಯಕತೆ ಇಜ್ಜಿ ಇಂದು ಪಂಡ್ರ ಎನ್ನ ಭಾಷೆ ಬಾರಿ ಹೆಮ್ಮೆ ಪಡೊಂದುಲ್ಲೆ ಇನಿ ಭಗವದ್ಗೀತೆ ಅಂಚಿನ ಬಾರಿ ಐಟ್ ದಾತ ತತ್ವ ಆದರ್ಶలుಲ್ಲ ಒಂದು ಕೇಂಡ ನಮ್ಮ ಬದುಕಿನ ರೀತಿ ರಿವಾಜ್ಲೆಂಚ ಅಂತ ಬಂತಂಡು ಅವು ಸಂಸ್ಕೃತ ಬಂತೀರು ಅವು ಜನಸಾಮಾನ್ಯರಿಗೆ ಅರ್ಥವರ ಬಾರಿ ಭಂಗ ಉಂಡು ಗೊತ್ತಾಪುಜಿ ಪಂಡದು ನಮ್ಮ ಏತೋ ದಾಸಶ್ರೇಷ್ಠರ ನಕಲು ಇನ್ನು ದಾಯಪಣ ಭಜನಾ ಮಂದಿರ ಐತ್ ನೆರೆದವರ ಭಜನೆ ಪೂರಕವಾದ ಇಂಕೊಂದು ವಿಚಾರ ಪಣ್ಕೊಂಡು ನೆನಪಾಪುಂಡು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಸಂಸ್ಕೃತಿದ ತಿಳುವಳಿಕೆ ಬರೋಡು ನಮ್ಮ ಬದುಕಿನ ರೀತಿ ಅಂಚಂದ ಅರ್ಥ ಆಗೋಡು ಅವು ಬಾರಿ ಸುಲಭಡು ಗೊತ್ತಾಗೋಡು ಪಂಡದು ಭಗವದ್ಗೀತೆದ ಸಾರೊಳೇನು ಭಜನದ ಮೂಲಕ ನಮ್ಮ ದಾಸಶ್ರೇಷ್ಠನಗಳು ಪಂತೇರು ಎಂದು ನಿಖಿಲ ದುಂಬು ಪಂಡ್ರೆ ನಾನು ಇಚ್ಛೆ ಪಡೋದಿಲ್ಲ ಒಂಜಿ ರಡ್ಡು ಉದಾಹರಣೆ ನಿಕ್ಲೆ ಕೊರ್ಪೆ ನಮ್ಮ ಮನುಷ್ಯ ಜನ್ಮ ಬಾರಿ ಶ್ರೇಷ್ಠವಾಯಿನ ಜನ್ಮ ಈ ಜನ್ಮ ಪಡೆಯೋಣ ನಮ್ಮ ಪುಣ್ಯ ಮಲ್ತದ ಇಪ್ಪೋಡು ಒಂದು ಪಂಡದು ಭಗವದ್ಗೀತೆ ಪಂಡೇನು ದಾಸಶ್ರೇಷ್ಠನಲ್ಲಿ ಎಂಚ ಪಂಡೇರು ಪಂಡ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂದು ಪಂಡೇರು ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇಡಿರ ಹುಚ್ಚಪ್ಪಗಳಿರ ಅಂದು ಭಜನದ ಮೂಲಕ ದಾಸಶ್ರೇಷ್ಠರು ಪಂಡೇರು ನನಗೆ ಜನಕ್ಕೆ ಸುಲಭ ಅರ್ಥವಾಡು ಅಂದು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಇನ್ನು ಶ್ಲೋಕದ ಮೂಲಕ ಬಂತೇರು ಅವು ಬಾರಿ ಅರ್ಥ ಮಾತ್ರ ನಮ್ಮ ಸಾಮಾನ್ಯ ಜನಕ್ಕೆ ಕಷ್ಟ ಉಂಟು ವಿದ್ವಾಂಸರೇ ಕೆಲವೇ ಬಹುಶಃ ಎಂಬಿ ಪುರಾಣಿಕರ ನಂಚಿನಕ್ಲಿ ಮಾತ ಕೆಲವಕ್ಕೆ ಗೊತ್ತಾವತ್ತಂದು ಎನ್ನಂಚನ ಗೊತ್ತಾವಂದು ಐದು ಬಡದು ಏನು ಪಣಪೆ ನಮ್ಮ ಮನಸ್ಸು ಏಕಾಗ್ರತೆ ಜೋಡು ಐನು ಉಂತವನ ಬಾರಿ ಕಷ್ಟ ಅಂತ ಪಂಡ್ಪುಣ್ಣ ಬಾರಿ ಪೊರ್ಲು ಅಂತ ಪಂಡೇರು ದಾದ ಪಂಡೇರು ಪಂಡ ಹರಿನಾಮವನ್ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವ ಒಂದು ಪಂಡೇರು ಅಂಚನೆ ಬುಕ್ಕೊಂಜಿ ಕೋಡಿಟ್ಟು ಮನವ ನಿಲ್ಲಿಸುವುದು ಬಲು ಕಷ್ಟ ಹರಿ ದಾಡುತ್ತಿರುವ ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ದಾಸರು ಪಂಡೇರು ಮಂಡ ಏಕಾಗ್ರತೆ ಕೊಂಡ ಬಾರಿ ಕಷ್ಟ ಉಂಡು ಆಂಡ ನಿಕ್ಲು ಭಕ್ತಿಡು ಭಗವಂತನ ಭಜನದ ಮೂಲಕ ಒಲಿಸೇರ್ನ ಬಾರಿ ಸುಲಭಡು ದೇವರನ್ನ
ಈಗಿನ ದೇವರನ ಒಂಜಿ ಪ್ರೀತಿ ಪಾತ್ರರಾವಳಿ ಪಂಡ್ಪುಣೇನು ಪಂಡದೋಜ್ಪಾಯರು. ನಮ್ಮ ಸಮಾಜೋಡು ಜಾತಿ ಮತ ಪಂಗಡದ ಬಗ್ಗೆ ಪಂಡಿರಗಡು ಭೇದ ಶಿಷ್ಟ ಅಂತ ಅವು ಖಾಲಿ ಹಾಕಲ್ಲ ಕಸುಬು ಸರಿಯಾದ ಆ ಉದ್ಯೋಗ ಒಂಜಿ ವಿಂಗಡಣೆ ಆದ ನತ್ತಂದೆ ಜಾತಿ ಆದರಡು ವಿಂಗಡಣೆ ಮಾಡ್ತಾನೆ ಹತ್ತೊಂದು ಮನ್ಪುಣೇನು ದಾಸರು ಪಂಡಿರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂದು ಪಂಡಿರು. ಮುಕ್ಕೊಂಜಿ ಕೊಟ್ಟಿಟ್ಟು ಮಡಿ 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 ಎಂದು ಅಡಿಗಡಿಗೆ ಏತಕ್ಕೆ ಕೊರಗುವೆ ನಿನ್ನ ಮಡಿ ಮಾಡುವ ಬಗೆ ಬೇರುಂಟು ಅಂತ ಪಂಡಿರು. ದಾಯ ಬಾಡಿ ಪೊಕ್ಕಡೆ ಇಂಕ್ಲು ಜಾತಿ ಜಾತಿ ಮಡಿ ಇಂಕ್ಲು ಮಡಿವಂತಿಗೆ ಪಂಡ್ಪಾರು ನಾವು ಮಾತ ಒಂಜಿ ದಾಸ ಶ್ರೇಷ್ಠ ನಕ್ಲು ಭಾರಿ ಪೊರ್ಲು ಅಂತ ಅರ್ಥ ಆಪಣಕ್ಕೆ ಬಂದಿರು. ದಾಯ ಪಂಡ್ಪ ಹೊಂಡ ಭಜನಿಡು ನಮ್ಮ ಬದುಕುನ ಮಾತ ನಂಗೆ ಜ್ಞಾನ ಕೊರ್ಪಂಚಿನ ವಿಚಾರಗಳು ಒಂದು ಮುಲ್ಪ ಅಪ್ಪೆರ್ಲಿ ಏನು ತೂಯೆ ದಾವಣ ನಿಕ್ಲು ಭಜನದ ಮೂಲಕ ಮುಲ್ಪ ಭಾರಿ ಒಂಜಿ ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಬೆಳಪಾಯರು ಈ ಸಭೆನು ತುಣ ಭಾರಿ ಪೊರ್ಲು ಆಪುಡು ಬೇತೆ ಸಭೆಟ್ಟು ತುಂಡ ಬಹುಶಃ ಇಂಚಿನ ಸನ್ನಿವೇಶ ಓಲ್ಲ ತಿಕ್ಕಂದು ಹೆಂಗೆ ತೋಜೊಂದುಂಡು. ಅಂಚನೆ ನಮ್ಮ ದೇಹನ ಸ್ವಚ್ಛತೆಯೋಡು ನಮ್ಮ ಮನಸ್ಸಿನ ಸ್ವಚ್ಛತೆಯೋಡು ಓಳು ಸ್ವಚ್ಛತೆ ಉಂಡ ಅಲ್ಪ ಭಗವಂತೆ ಒಳ್ಳೆ ಅಲ್ಪ ದೇವರಿಪ್ಪೇರು ಮಣ್ಪುಣೆಗೆ ಭಾರಿ ಪೊರ್ಲದ. ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಎತ್ತು ಪೊರ್ಲು ಬಂದಿಡ್ತುಲೆ ಎನ್ನ ಕಾರೇ ಕಂಬ ಎನ್ನ ಈ ದೇಹನ ದೇವಸ್ಥಾನ ತರಣಿ ನಿಕ್ಕದಿನ್ನ ಕಲಶ ಈ ಗರ್ಭಗುಡಿಟಿ ಉಳ್ಳ ದೇವರ ಕುಲ್ಬೆ ನಿಗಣೆ ದಾಲ ಕೊರೆ ಸಾಧ್ಯ ಇಂದು ಪಂಡಿರ ఆయన ಅರ್ಥದಾದ ಬಂಡ ನಮ್ಮ ದೇಹನ ನಮ್ಮ ಶರೀರನ ಪವಿತ್ರವಾದಿಯೋ ನೋಡು ಐದು ಸ್ವಚ್ಛದಿಯೋಡು ಐನು ಗಂಗಸರದಿಂಜಾವನತ್ತು ಐಕ್ ಪೇರು ಬರೋಡು ನಿಕ್ಲು ಮನಸ್ಸಿಗೆ ದೇವರೇ ಇಂಚ ನಮ್ಮ ಸಿಯಾಳದ ಅಭಿಷೇಕ ಮಲ್ಪನ ನಮ್ಮ ಮನಸ್ಸುಗಳ ಎಡ್ಡೆ ವಿಚಾರ ಪೇರಂಚ ದೇವ ಬೋಡಪನ ವಸ್ತಿದೆ ನೋಡು ಶರೀರ ಶುದ್ಧಿ ಹಿಡಿದಿಯೋಡು ಅವಳು ಮೂಲ ಭಗವತ್ಕನ ಸಾಕ್ಷಾತ್ಕಾರ ಮಲ್ಪರ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಒಂದು ಪಿಕ್ಚರ್ ಪದ್ಯ ಅತ್ತು ಒಂದು ನಿಜವಾದ ನೆಟ್ಟು ನಮ್ಮ ದೇಹನ ಇಂಚ ಸ್ವಚ್ಛತೆ ಒಂದು ಬಂಡೇರು ಅಂಚಿನ ಭಾರಿ ಎಂಚಿನ ಈ ದಾಸಶ್ರೇಷ್ಠನಕ್ಲು ನಮ್ಮ ಪದ್ಯದ ಮೂಲಕ ಭಜನದ ಮೂಲಕ ನಮ್ಮ ಬದುಕುನ ರೀತಿನ ಕಲ್ಪಾಯರು ಐನು ಬಹುಶಃ ಆ ಉಳಿಗೆ ಸಲಾದ ಮುಲ್ತ ಮಾತ ಅಪ್ಪಾರಲ್ಲಿ ನಿಕ್ಲು ಭಜನೆಗೆ ಒಂಜಿ ಎಡ್ಡೆ ಸ್ಥಾನಮಾನ ಕೊಡ್ತಾರೆ ಅವು ಐಕ್ಯ ನಿಕ್ಲಿಗೆ ಭಾರಿ ಅಭಾರಿ ಆದ ಕೃತಜ್ಞತೆ ಸಲ್ಲಿಸ ಒಂದುಳ್ಳೆ ಆಯ್ತು. ಒಟ್ಟೊಟ್ಟಿಗೆ ಇನ್ನು ಜೋಕ್ಲೇನು ಭಜನಾ ಮಂಡಳಿಗೆ ಜೋಕ್ಲೇನು ಪ್ರಾಯದಾಗ್ಲೇನು ಬರ್ಪೋಣ ಒಂಜಿ ದೂರುಂಡು ಎಂಚಿನ ಭಜನೆ ಪ್ರಾಯದಾಗ್ಲೇ ಮಾತ್ರ ಜೋಕ್ಲು ಬರ್ಪುಜೇರು ಏರ ಬರ್ಪುಜೇರು ಆ ಕೆಲಸ ನಾವು ನಮ್ಮ ಜಾಗೃತ ಅವಡೆ ನಾವು ಅಗತ್ಯತೆ ಉಂಡು. ಜೋಕ್ಲೆಗೆ ಎಂಕ್ಲ ಮುರಾಣಿ ಗೋಡೆ ಪಂಡ ಇತ್ತೆ ಇಯೋಡಿತೇನು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮಾತ ತಾಲೂಕುಡ್ಲ ಬೋದು ಧರ್ಮಸ್ಥಳ ಕೂಡ ಭಜನಾ ಪರಿಷತ್ತು ಮಲ್ತೊಂದುಲ್ಲ ಮುರಾಣಿ ಮನೆ 10 ತಾರೀಕು ಕುಡ್ಲಾಡಾಂಡು 11 ಉಡುಪಿಡಾಂಡು 16 ಕೋಡೆ ಬೆಳ್ತಾಂಡಿಡಾಂಡು ಭಜನಾ ಪರಿಷತ್ತು ಅಂಡ ತಾಲೂಕುಡಿನ ಬಾತ ಭಜನಾ ಮಂಡಳಿ ಒಕ್ಕೂಟ ಮಲ್ತೊಂದು ಅಕ್ಲಿ ಒಂದು ಸಂಸ್ಕಾರದ ಮೂಲಕ ಬೇತೆ ಬೇತೆ ಭಜನಾ ಮಂಡಳಿಗಳನ್ನ ಒಕ್ಕೂಟ ಮಲ್ತದ್ದು ಐದು ಬೇತೆ ಬೇತೆ ನಮ್ಮ ಜೋಕ್ಲೆಗೆ ಒಂಜಿ ರೀತಿ ಪ್ರೇರಣೆ ಕೊರ್ಪುಣ ಅಪ್ಪೆರ್ಲು ಭಜನೆ ಬರ್ಪಣಕ ಹಿರಿಯಕ್ಲಿನ ತೊಡಗಿಸಲಕ ಬೇತೆ ಬೇತೆ ಕಾರ್ಯಕ್ರಮವನ್ನು ಪಾಡದು ಆಯ್ನ ಗಟ್ಟಿ ಮಲ್ಪು ನಮ್ಮ ಒಂಜಿ ಧರ್ಮದ ನಮ್ಮ ಸಂಸ್ಕೃತಿ ನಮ್ಮ ಫೌಂಡೇಶನ್ ಗಟ್ಟಿ ಮಲ್ಪಡು ಪಂಡ ಉದ್ದೇಶಡು ಪೂಜ್ಯ ಕಾವಂದಿರು ಭಜನಾ ಪರಿಷತ್ ಮಲ್ತೊಂದುಲ್ಲೇರು ನನ್ನ ದುಮ್ಮದ ಇನ್ನೂ ನಿಕ್ಲೆಗೆ ಗಮನ ಬರು ಇತ್ತೆ ಮಾತ ಒಳ್ಳೆಡ್ಲಿಂಗ್ಲ ಭಜನಾ ಪರಿಷತ್ ಆವೊಂದುಂಡು ಐಕ್ಯ ನಿಕ್ಲ ಸೇರಿದು ಈ ಕಾರ್ಯಕ್ರಮ ಕ್ಷೇತ್ರಗಳ ಕೈಗೂಡೊಂದುಂಡು ಬಹುಶಃ ಈ ಭಜನಾ ಮಂಡಳದ ಬಗ್ಗೆ ಬಣ್ಣ ಬಂದಿರು ಎಂಕ್ಲ ಖಾಲಿ ಭಜನದ ಮೂಲಕ ಮಂದಿರ ಕಟ್ಟಣ ಕೆಲಸದೊಟ್ಟಿಗೆ ಮನಸ್ಸು ಕಟ್ಟಣ ಬೆಲೆ ಆವಡು ಮನ್ಪ ಭಾಳ ಮುಖ್ಯ. ಕೇವಲ ಬಿಲ್ಡಿಂಗ್ ಕಟ್ಟಣ ಒಂದು ಈ ಕಟ್ಟಡ ಕಟ್ಟ್ಯಾರು ಇತ್ತೆ ಭಾರಿ ಸುಖದ ಮಂದಿರ ಆತಲು ಎಲ್ಲ ದಿನೊಟ್ಟು ಮುಲ್ಪ ನಿರಂತರವಾದ ಭಜನೆ ವಾರ ವಾರ ಭಜನೆ ಜಾಸ್ತಿ ಜನಕುಲ್ನ ಒಂಜಿ ಒಗ್ಗೂಟಿಗೆ ಆಂಡ ಅವು ಸಾರ್ಥಕತೆ ಹಾಕೊಂಡು ಖಾಲಿ ಕಟ್ಟಣ ಕಟ್ಟದು ದೇವರನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತದೆ ನಮ್ಮ ಭಜನೆ ಹೆಜ್ಜಿಂದ ಜನಕುಲ್ನ ಭಾಗವಹಿಸಿಗೆ ಹೆಜ್ಜಿಂದ ಪ್ರಯೋಜನ ಇಜ್ಜಿ ಭಗವಂತನು ಕೊಂಡಾಡಿನ ಜನಸಂಖ್ಯೆ ಜಾಸ್ತಿ ಅನ್ಲಕೊನಿ ಭಗವಂತನ ಮಹಿಮೆ ಜಾಸ್ತಿ ಅವರ ಸಾಧ್ಯ ಹಾಕೊಂಡು ಅವು ನಮ್ಮ ಮಾತೆಲ್ಲ ಅರ್ಥ ಮಾಡ್ತೋಡ ಅಂಚಿನ ವಿಚಾರ ನಾನು ನಮ್ಮ ಮಾತ ವಿಷಯ ಮಾತ್ರ ಟೆನ್ಷನ್ ಮಲ್ಪ ಕೆಲವೊಂದು ಸರಿ ಅಯ್ಯೋ ದೇವರೇ ಚಿಂತೆ ಮಲ್ಪ ಹೆಂಗದಾಲ ನಿಕ್ಲಿ ಐಕ್ಲ ಪಂತಿರ್ದುಲೆ ತಾನು ನಿನ್ನದು ಜೀವನ ನಿನ್ನದು ತಾನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತಾನು ನಿನ್ನದು ಜೀವನ ನಿನ್ನದು ಆರೇನ ಮಾಡುವರು ಆರಿಂದಲೇನಹುದು ಪೂರ್ವಜನ್ಮದ ವಿಧಿ ಕರ್ಮ ಬೆನ್ನ ಬಿಡದು ನಿಖಿಲ್ ದಾಯ ಚಿಂತೆ ಮಲ್ಪಾರು ನಮ್ಮ ಆಪಣ ಆದೇ ಪೋಪುಂಡು ಪಂಡ್ಪುಣೆ ಭಗವಂತಿ ದಾಯ ಪಂಡ್ಪೆ ಬಂಡ
ಆ ವಿಚಾರಡ್ಲ ದೇವರನ್ನ ಮಹಿಮೆ ಎಂಚೋಂಡ ದೇವರನ್ನ ಇಚ್ಛೆ ಎಂಚೋಂಡ ಅಂಚನೆ ಆಪುಣ ನಮ್ಮ ಶಾಸ್ತ್ರ ಪುರಾಣ ಪಣ್ಣೇನು ನಮ್ಮ ದಾಸಶಿರ ಭಜನದ ಮೂಲಕ ಬಂತೀರಿ ಅಂಚ ಭಜನೆ ಪನ್ಪುಣವು ಭಾರಿ ಮುಖ್ಯವಾಯಿನಂಚ ವಿಚಾರ ನಾನೊಂದು ವಿಚಾರ ಇಂಚಿ ಕೇರಳ ವಿಚಾರ ಪಡ್ದಿರು ಏತೋ ಜನಕ್ಕೂ ದೇವೇರಿ ಇಜ್ಜೇರು ಎಂದು ಏನು ಕೇರಳದ ಅಂಚಿ ಬೇಲೆ ಮಾಡ್ತದೆ ಬೆಳ್ತಾಂಡಿ ತಾಲೂಕುಡು ಕಾರ್ಕಳಡ್ ಬಂಟ್ವಾಳಡ್ ಹೊನ್ನಾವರಡ್ ಉತ್ತರ ಕನ್ನಡ ಕರ್ನಾಟಕ ಮಾತು ಕೊಡ್ಲೇ ಬೇಲೆ 25 ವರ್ಷ ಧರ್ಮಸ್ಥಳ ಏನು ಬೇಲೆ ಮಾಡ್ತೊಂದಿಲ್ಲ ಕೇರಳದ ಕೆಲವು ಗಾಡಿ ದೇವರು ನಮ್ಮನಾಗ್ಲಿಜ್ಜೇರು ಏನು ಕರೋಪಾಡಿ ಏನು ಬೇಡಗುಡ್ಡೆ ಸೈಡ್ ಬೇಲೆ ಮಂತೋಯ್ತೆ ಅವಳು ಮಸ್ತ್ ಜನ ಉಳ್ಳಿರು ದೇವರೇ ಇಜ್ಜಿ ಪ್ರಕೃತಿಯ ದೇವರನ್ನು ಪಂಪಗಳು ತೂತೆ ದೇವರ ಉಳ್ಳೇರ ಹೆಜ್ಜಾರ ಅಂತ ಪಂಪಣಿ ಇಂದು ಧರ್ಮಸಭೆ ನಡೆತಾರೆ ಒಂದು 2 ವಿಚಾರ ಕೆಲ ತುಂಬುದಿ ಹೊಡೆದು ನನ್ನ ಮನಸ್ಸಾವುದುಂಟು ದೇವರ ಉಳ್ಳೇರ ಹೆಜ್ಜಾರ ದೇವರು ಇಜ್ಜೇರ ಮನ್ಪಂಗಳು ದೇವರು ಉಳ್ಳೇರು ಮಾಡೋದು ತೊಜ್ಪಾರ ಆಪುಂಡ ಆಪುಜಿ ದೇವರನ ಅಸ್ತಿತ್ವ ಗಮನ ಗಾಳಿ ಉಂಡ ಅಂತ ಕೇಳಿ ಗಾಳಿನ ತೊಜ್ಪಾಲ ಮಾಡ ತೊಜ್ಪಾರ ಆಪುಂಡ ಆಪುಜಿ ಗಾಳಿ ಉಂಡು ಬಂಡ ಹಿರೇ ಬಂದುಂಡು ಗೊತ್ತಾಪುಂಡು ಅಂಚನೆ ದೇವರನ ಅಸ್ತಿತ್ವ ಅಲ್ಲ ಅವೇ ಥರ ಗೊತ್ತಾಗ ಒರಿಯಾಗ ಅಂಚೆ ಭಾರಿ ದೇವರನ ಭಕ್ತಿ ಐತೆಗೆ ಅಂಡ ಆನ ಫ್ರೆಂಡ್ ಒರಿಳ್ಳಿ ಆಗ ದೇವರನ ಬಗ್ಗೆ ಚೂರಲ್ಲಿ ನಂಬಿಕೆ ಇಜ್ಜಿ ದೇವರ ನಂಬುಣ್ಣ ಇಜ್ಜಿಗೆ ಅಪ್ಪ ಬೇನೆ ಇಂಚಲ ಪರಿವರ್ತನೆ ಮಾಡ್ಬೋದು ದೇವರನ ಅಸ್ತಿತ್ವ ಉಂಡು ತೆರಿಪೋಡು ಪಂಡದು ಒಂದು ಸರಿ ಪಂಡಿಗೆ ನಮ್ಮರ ಈ ದೇವರನ್ನ ನಂಬಲ ದೇವರ ಬಲ್ಪ್ಲಾಕದ ಒಂಜಿ ಊದು ಅತಿ ಬರ್ತಾಯಿ ದೇವರೇ ಕೈ ಮುಗಿಲ್ಲ ಅಂದ ಪಂಡಿಗೆ ಇಂಬಿ ಏಪಲ ಕೈ ಮುಗಿಯಾರ ನೆಜ್ಜಿಗೆ ಅಪ್ಪ ನಾವು ಏನೋ ಇಂಕ ಆಪುಣ್ಯ ಹೆಜ್ಜಿಂದ ಲಾಸ್ಟ್ ಪಂಡಿಗೆ ಈ ಕೈ ಮುಗಿಲ್ಲ ತೊಂದರೆ ಹೆಜ್ಜಿ ಏರಣ್ಣ ನಾಮ ಪಾಡ್ನಾಡಿತ್ತಂಡ ಎಂಗ್ಲ ವಸಂತ ಪೆರಂಜ ಅರುಳ್ಳಿರ ಯಾರು ಭಕ್ತಿ ದೇವರನ್ನ ಅಂಚಿನ ಒಂಜಿ ದೇವರನ್ನ ನಾಮ ಪಾಡ್ನಾರ ನಮ್ಮ ತೂದಾಂಡ್ಲ ಒಂಜಿ ಕೈ ಮುಗಿಲ್ಲ ಅಂದ ಮಂಡೆಗೆ ಸರಿ ಐಕೆ ಒತ್ತೊಂಡಿಗೆ ನಿನ್ನ ಪಾತ್ರೆಗೆ ಬಲಿ ಬುರ್ದು ಮಾರ ಏರು ನಾಮ ಪಾಡ್ಬೇರು ಆರ ಇಲ್ಲಡೆ ಬೋದು ಕಾಂಡೆಯವರ ಮೊಂಡೆ ಆರ ಕೈ ಮುಗಿದು ಬರ್ಪೆ ಎಂದು ಒತ್ತೊಂಡಿಗೆ ಅಂಚ ದಿನೋಳ ಅಂಬೇನು ದಾದ ಪಂಡ ದೇವ್ರ ನಮ್ಮ ಲಾಭ ಉಂಡು ಪಂಡಿಗೆ ತೂಕ ಮೇನ ಪಾತ್ರೆ ಬೆಲೆ ಕೊಡ್ದು ಮಲ್ಪುಗ ಮಂಡದು ವಸಂತ ಪರಜ ಬೇರೆ ಇಲ್ಲಡೆ ಬೋದು ಬೆರ್ನ ಪೆರಜದಾರನ ಇಲ್ಲಡೆ ಬೋದು ದಿನೋಳ ಕೈ ಮುಗಿ ಒಂದು ಬತ್ತಿಗೆ ಒಂಜಿನ ಕಾಡೆ ಮುಂದಕ್ಕೆ ದೇವರೇ ಕೈ ಮುಗಿನಾಗ ಇಂಬಿಯ ಕೈ ಮುಗಿರ ಪೋ ಅಂತೀರ ಮೂಜಿನ ರಡ್ಡೇನೆ ಪೋಯಿ ಮೂಜಿನ ಪೋನಾಗ ಆರ ಅಲ್ಪ ಒಂಜಿ ಮಣ್ಣು ಕರಿತು ಒಂದು ಉಳ್ಳೇದು ಕೊಟ್ಟರು ಮಣ್ಣು ಕರಿತು ಉಳ್ಳೇರಿಗೆ ಮಣ್ಣು ಕರಿಪುಣಾಗ ಆರೇ ಒಂಜಿ ಬಂಗಾರದ ಕರಜನ ತೆಗೆದ್ರಿ ಕರಜನ ಗೊತ್ತಾಪಣದ ಈಗಲೇಗೆ ನಿಧಿ ಒಂಜಿ ಬಂಗಾರದ ಕರಜನ ತೆಗೆದುಂಡು ಈ ಕರಜನ ಬೇರೆ ದಾದ ಮಾಡ್ಪೇರು ಪಂಡ ಏರ್ಲ ತೂಪೇರೋ ಅದೇ ಪಂಡ ತೂಂಡ ಮೀನಿ ಇಂದು ಗೌರ್ಮೆಂಟ್ ಸೊತ್ತಾಪುಂಡು ಪಂಡ ಅಂಚಿಂಚಿ ತೂಂದುಲೆ ತೂಣಗ ಇಂಬಿಯ ಪುಣ್ಯ ಆತ್ಮಾಡಿ ಪೋಯಿ ಇಂಬಿಯ ಹೋದನ ದಾಯೆ ಆರನ ಬೊಟ್ಟು ತೂವರ ಯಾನು ತುಯ್ಯೆ ನಮಸ್ಕಾರ ಬಂಡಿಗೆ ಇಂಬಿಯ ತೂಯೆ ಎಂದು ಮಂತ್ರ ದಾದೇನು ಆರನ ಹಣೆತ್ತ ಬೊಟ್ಟು ತುಯ್ಯೆ ಎಂದು ಮಂತನ ಆತನಾಗ ಆಯ್ ಪಂಡೆ ಸ್ವಾಮಿದ ದಮ್ಮೆ ಮರಿ ಪಂಡ್ರ ಮರ್ಯಾದೆ ಹೋಗ್ಕೊಂಡು ನಂಗೆ ಏರೆಲ್ಲ ಅಂದೆ ಹಾಕೊಂಡು ಅರ್ಧ ನಿಕ್ಕು ಕೊರ್ಪೆ ಪನ್ನುಡ್ಚಿ ಮಾತ್ರ ನಾನು ಅಲ್ಪನೇ ಆರ ಪಾಲು ಮಂತೊಂಡೇರಿಗೆ ಸೀದಾ ಅರ್ಧ ದುಡ್ಡು ಪದವತ್ತೆಗೆ ಪತ್ತದು ಇಲ್ಲ ಆಲೋಚನವಂತೆಗೆ ನನ್ನ ಯಜಮಾಂದಿ ಬಂಡಲಿಗೆ ತುಲೆ ಆರು ಮನೆ ಇನ್ನ ಫ್ರೆಂಡ್ ಬಂಡಿರು ದೇವರೇ ನಂಬುಳೆಂದು ಮೂಜೇ ದಿನ ಆಯ್ನಾತೆ ಮೂಜಿ ದಿನ ಬುಕ್ಕರೆನ್ನ ಬೊಟ್ಟು ನಾಮುಣ ತೂದೆ ಈರೆಗೆ ಅರ್ಧ ಕರಜನ ಬಂಗಾರ ತೆಗಿಣದಾಂಡ ಎಲ್ಲ ಈರೆ ಇಲ್ಲ ದೇವರಿಗೆ ದೀಪ ಒತ್ತಾರ ಉದಾತಿದ್ಯಾರನ್ನ ದಾನೆ ಅವು ಒಂದು ಅಂದದು ಪಂಡಿಗೆ ಮನತ್ತ ಹಿಡಿದು ಶುರು ಮಾಡ್ತೆಗೆ ಒಂಜಿ ಸತ್ಯನಾರಾಯಣ ದೇವರನ್ನ ಮೂರ್ತಿನ ಪಟದಿಯಗೆ ಅಲ್ಪ ದೇವರಿಗೆ ದೀಪ ಬತ್ತಾದು ಊದು ಹತ್ತಿ ಬತ್ತಾರ ಶುರು ಮಾಡ್ತೆಗೆ ಪಂಡ ಧರ್ಮದ ಜಾಗೃತಿ ಹೆಂಚ ಹಾಕೊಂಡು ದೇವರ ಉಳ್ಳೇರು ಪಂಡ್ಕೊಂಡು ಅಸ್ತಿತ್ವ ಹೆಂಚ ಬರ್ಪಂಡ ಭಗವಂತೆ ದಾನ ಒಂಜಿ ವಿಶೇಷವಾದ ರೂಪೋಡು ಬರ್ಪೂಜೆ ಅವು ಪುರಾಣಿಕರನ್ನ ರೂಪೋಡು ಬರೆಯಾರ ಅವು ಆತನ ಈ ವೇದಿಗಳು ಹಿರಿಯರತ್ತೆ ಸ್ವಲ್ಪ ಸನ್ಮಾನ ರೆಡಿ ಜನಕ್ಕೂ ಅಂಚೆ ಹಿರಿಯಕಲ ಮೂಲಕ ಭಗವಂತನ ಸಾಕ್ಷಾತ್ಕಾರ ಆಪುಣು ಏನ ಪಂಡ್ರ ಇಚ್ಛೆ ಪಡೊಂದುಲ್ಲೆ ದೇವರು ಮನುಷ್ಯ ರೂಪಡು ನಂಗೆ ಸಹಾಯದ ಮೂಲಕ ಬರೆಯ ಸಾಧ್ಯ ಉಂಟು ಬಹುಶಃ ಕಡೆ ಪಂಡಿರು ಬೇತೆ ಬೇದ ಸಹಾಯ ಮಲ್ತನ ಬಗ್ಗೆ ಬಹುಶಃ ಒಂಜಿ ಕೋಟಿಲ 25 ಲಕ್ಷದ ಮಿತ್ತು ನಮ್ಮ ಈ ಕುಡ್ಲಾದ ಮಾತ ಭಜನಾ ಮಂಡಲದಾಗಲಿ ಕ್ಷೇತ್ರದ ಸಹಾಯ ತಿಕ್ಕದಂಡು ಎಂಗೆ ದಾಂಡ ಸಮುದಾಯ ಅಭಿವೃದ್ಧಿ ಆಯ್ತು ಅಂಗ್ಲ ಹಿಡಿದು ಎಂಕ್ಲ ವಿಭಾಗ ಸಹಾಯಧನ ಬರ್ತಂಡು ನೆಕ್ಕ ಒಂಜಿ ಕಿಂಚಿತ ಬಹುಶಃ 75,000 ರೂಪಾಯಿ ನೆಕ್ ಕ್ಷೇತ್ರದ ಮಂಜೂರಾತಂಡು ನಾನು ಈ ವಾರದ ಒಂಜಿ 2-3 ತಲೆ ಇಡೀಗ ಆ ಡಿ ಬರ್ಪಂಜ ವ್ಯವಸ್ಥೆ ಆಪುಣೊಂದು ಪಂಡೊಂದು ಈ ಮಧ್ಯಾಹ್ನದ ಪುರ್ತುಡ್ಲ ಎನ್ನ ಕೇರಿದ ಭಾಷಣ ಮಾತ ಎಲ್ಲ ಸೀಂಟದ ಆತಂಡು ಆ ಕೇರಿಗೆ ಎನ್ನ ಭಾಷಣಕ್ಕೆ ಏನಂಚ ನಿಕ್ಲು ಈತ ತಾಳ್ಮೆಡು ಕುಲ್ಯಾರತ್ತ ಅಂತ ಬಾರಿ ಸಂತೋಷ ಆವನುಂಡು ನಿಕ್ಲೆ ಮಾತ ಪಿರೋರೆಯಾನು ತಲೆ ತಗ್ಗದ ಎನ್ನ ಪಾತ್ರ ನಮಗೆ ನಮಸ್ತೆ. ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸ ನೀಡಿದ ಎಂ ಬಿ ಪುರಾಣಿಕ್ ಇವರಿಗೂ ಸಮಿತಿಯ ಪರ ಆತ್ಮೀಯ ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಬಿ ಸೋಮಪ್ಪ ಪೂಜಾರಿ ಅವರಿಗೂ ಸಮಿತಿಯ ಪರ ಅಭಿನಂದನೆಗಳು. ಹಾಗೂ ಕಾರ್ಯಕ್ರಮದ ಅತಿಥಿಗಳಾದ ಸಂತೋಷ್ ಕುಮಾರ್ ರೈ, ಬೋಲ್ಯಾರ್ ರಾಜೇಶ್ ರೈ, ರಾಮಣ್ಣ ಶೆಟ್ಟಿ, ಉಪೇಂದ್ರ ಆಚಾರ್ಯ ಇವರಿಗೂ ಸಮಿತಿ ಪರ ಅಭಿನಂದನೆಗಳು. ಹಾಗೂ ನಮ್ಮವರೇ ಆದ ಶ್ರೀನಿವಾಸ್ ಶೆಟ್ಟಿ, ಸುನಿಲ್ ಕುಮಾರ್, ಪಾರ್ವತಿ ಮುರಳಿ ಇವರಿಗೂ ಸಮಿತಿಯ ಪರ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕರಿಸಿದ ಗಂಗಾಧರ್ ಶೆಟ್ಟಿ ಮತ್ತು ಸುರೇಶ್ ಕೃಪಿ ಇವರಿಗೂ ಸಮಿತಿಯ ಪರ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದ ಸರ್ವ ರೀತಿಯ ಸಹಕಾರ ನೀಡಿದ ಆರಕ್ಷಕ ಠಾಣೆ ಉಲ್ಲಾಲ, ಸಾಮ್ಯಾನ ಮೋಹನ್ ಗಟ್ಟಿ, ಮಾಧ್ಯಮ ಇತರರಿಗೆ ಲೈಟಿಂಗ್ ವ್ಯವಸ್ಥೆ ಮಾಡಿದ ಶ್ರೀಕೊಂಡಾನ ಉದಯ್ ಇವರಿಗೂ ಅಭಿನಂದನೆಗಳು.
ಅಂಗಳಕ್ಕೆ ಮನದ ಅಂಗಳಕ್ಕೆ ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ ಸತ್ಯನಾರಾಯಣನ ನನಗೆ ಎಲ್ಲ ಕಡೆ ಯಶಸ್ಸು ಕಾಣುವುದಕ್ಕೆ ದೃಢೀಕರಿಸಬೇಕು. ಮನೆಗೆ ತುಂಬ ಹೋಗಿದ್ದಾನೆ. ನುಡಿದೆ ಸತ್ಯನಾರಾಯಣ ಪೂಜೆಯಂತೆ ಆ ಪೂಜೆಯನ್ನು ಮಾಡುವುದರಿಂದ ಆ ದಿವಸಕ್ಕೆ ಆಗಿ ಹೋಗುತ್ತಾ ಇದೆ. ನಾವು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡೋಣ ಅಂತ ಸಂಕಲ್ಪಿಸಿ ರಾತ್ರಿ ಮಲಗಿದ್ದಾನೆ. ಆಮೇಲೆ ಕಟ್ಟಿಗೆ ಕಡಿಯುವುದಕ್ಕೆ ಹೋಗಿದ್ದಾರೆ ತನ್ನ ನಿತ್ಯದ ಕೆಲಸಕ್ಕೆ. ಆದರೆ ಆ ದಿವಸ ಶೂಲದಲ್ಲಿ ಒಂದು 10 ಗಂಟೆಯ ಒಳಗೆ ಸಿಕ್ಕಿದ ಹಣದಿಂದ ಪೇಟೆಗೆ ಹೋದ ಸಂತೆಯಲ್ಲಿ ಬೇಕಾದಂತಹ ಎಲ್ಲ ಸಂಜೆಯ ಹೊತ್ತು ನಿಶಾಮುಖದಲ್ಲಿ ರಾತ್ರಿಯ ಮೊದಲು ಆ ಕಲಶದ ಪೀಠದ ಮೇಲಿಟ್ಟು ತನ್ನಿಂದ ಸಾಧ್ಯವಾದಂತಹ ರೀತಿಯಲ್ಲಿ ಎಲ್ಲ ಬಗೆಗಳಿಂದ ಪೂಜಿಸಿದ, ಭಕ್ತಿಯಿಂದ ಕೈಮುಗಿದ, ಹಾಡಿದ, ಆ ಕಥೆಯನ್ನು ಕೇಳಿದ, ಬಂಧುಗಳಿಗೆ ಪ್ರಸಾದವನ್ನು ಕೊಟ್ಟ ಆ ದಿವಸದಿಂದ ದಿನೇ ದಿನೇ ಅವನ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಯಿತು. ಆಮೇಲೆ ಅವ ಕಾಡಿಗೆ ಹೋಗಿ ಬಿಟ್ಟ. ಈ ರೀತಿಯಲ್ಲಿ ಅವನಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುವುದಕ್ಕೆ ತೊಡಗಿತು. ಇದೆಲ್ಲ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಸಂಪತ್ತು ಬರಲಿ, ಇದು ನಾನು ಸಂಪಾದಿಸಿದ್ದಲ್ಲ, ಇದು ನಾನು ಗಳಿಸ ಎಂದು ಯಾವತ್ತೂ ತಿಳಿಯುತ್ತಾನೆಯೋ ಅವ ಯಾವತ್ತೂ ಅಹಂಕಾರಿಯಾಗಿರುವುದಿಲ್ಲ. ಕೊಡುವವರಿಗೆ ಕೊಡುವುದಕ್ಕೂ ಕೂಡ ಅವನಲ್ಲಿ ಧಾರಾಳ ಇರುತ್ತದೆ. ಕೊಟ್ಟಷ್ಟು ಅವನ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ. ಕಷ್ಟ ವಿಕ್ರೇತ ಆ ರೀತಿಯಲ್ಲಿರುವ ಸತ್ಯನಾರಾಯಣ ವ್ರತ ಕಥೆಯ 2ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಯಾವುದರಲ್ಲಿಯೂ ಕೂಡ ತೊಂದರೆಯಿಲ್ಲ. ಆದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಸಂತಾನ ಭಾಗ್ಯವು ಸಿಗುತ್ತದೆ. ಹೊಸ ಬಗೆಯ ಪೂಜೆ ನದಿ ತೀರದಲ್ಲಿ ಮರದಡಿಯಲ್ಲಿ ಪ್ರಾಕೃತಿಕವಾದ ಸ್ಥಳದಲ್ಲಿ ಎಲ್ಲರೂ ಕೂಡ ಮಾಡಬಹುದಾದ ಈ ಪೂಜೆಯಂತಹ ಸೌಲಭ್ಯ ಇದೆ. ಯಾವ ಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಮುಖ ಅವನಿಗೆ ಸತ್ಯನಾರಾಯಣ ಪೂಜೆಯ ಸಮಸ್ತ ಆಗ ಉಲ್ಕಂತ ಹೇಳಿದ್ರಲ್ಲ, ನನಗೆ ಮಕ್ಕಳಾಗಲೇ ಇದ್ದುದರಿಂದ ಈ ಒಡೆತನವನ್ನು ನಾನು ಆಚರಿಸ್ತಾ ಇದ್ದೇನೆ. ಆ ಸಾಧುವಿಗೂ ಕೂಡ ಸಂತಾನ. ಹಾಗಾದರೆ ಸಾಧು ಅವನ ಹೆಸರು ಎದುರಿಗೆ ಹೋಗಿ ವ್ಯಾಪಾರ ಮಾಡ್ತಾನೆ. ಸಂತಾನ ಪಡೆಯುವ ಉದ್ದೇಶದಿಂದ ತಾನು ಯಾಕಾದರೂ ಮಾಡಬಾರದು. ಕ್ಷಣಕ್ಕೆ ಮನೆಗೆ ಹೋಗ್ತಾನೆ. ವ್ಯಾಪಾರ ನಾಳೆ ಮುಂದುವರಿಸೋಣ. ಈ ವ್ರತದ ವಿಷಯವನ್ನು ಹೇಳಿ ಪ್ರಸಾದವನ್ನು ಕೊಟ್ಟಾಗ ಲೀಲಾವನ್ನು ಹೇಳ್ತಾರೆ, ನಾವು ಯಾಕೆ ಮಾಡಬಾರದು ಆ ವ್ರತವನ್ನು ನಾವು ಪೂಜೆ ಮಾಡೋಣ. ಆಮೇಲೆ ಪೂಜೆ ಮಾಡುವ ನಿರ್ಣಯ ಮಾಡಲಿಲ್ಲ. ನೋಡು, ಮತ್ತೆ ಮಾಡಿದ್ರೆ ಸಾಕಲ್ಲ, ಮೊದಲೇ ಆಗಬೇಕು ಅಂತಿಲ್ಲ. ಆ ಸಂಕಲ್ಪ ನಾವು ಮಾತನ್ನು ಮಾಡಿದರೆ ಅದು ಮನಸ್ಸು ಯೋಚನೆ ಮಾಡಿ ಆಗುವಂತಹ ಮನಸ್ಸಿನಲ್ಲಿರುವುದು ಪರಮಾತ್ಮ. ಆ ಪರಮಾತ್ಮನೇ ಲೀಲಾವತಿ ನೆನಪು ಮಾಡ್ತಾಳೆ. ಇದು ಭಕ್ತರಾದರೆ ಸತ್ಯನಾರಾಯಣ ಪೂಜೆ ಮಾಡುತ್ತೇವೆ ಅಂತ ನಾವು ಹರಕೆ ಹೊಂದಿಕೊಂಡಿದ್ದೇವೆ. ನಮಗೀಗ ಭಕ್ತಿ ತಿಳಿಸಿದ್ದಾಳೆ. ಹಾಗಾದರೆ ನಾವು ಸತ್ಯನಾರಾಯಣ ಪೂಜೆ ಮಾಡಬೇಕು. ಯಾವ ಮಾಡಿದರಾಯಿತು. ಅಥವಾ ನಿನಗೊಂದು ರಹಸ್ಯ ಹೇಳಿದ್ದೆ ನಾನು. ಮಗಳು ಹುಟ್ಟಿದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತೇವೆ ಅಂತ ಹೇಳಿದ್ದು ಮಾತಾಡಿ ಯಾವಾಗ ಅಂತ ಹೇಳಿದ್ದುಂಟೋ ವ್ಯಾಪಾರ ಇದೆ. ಯಾವಾಗ ಅಂತ ಹೇಳಿದ್ದುಂಟು ಕೆಲವು ಮೂರನೇ ಹಾಕ್ತಾರೆ. ಏನಂತ ಎಂಥದ್ದು ನಾಳೆ ನಗದು ಇವತ್ತು ಸಾಲ ಏನಂತ ಹಾಕ್ತಾರೆ. ಆ ನಾಳೆ ಅದು ನಾಳೆ ಬಂದವನಿಗೂ ನಾಳೆ ಆಗಿ ಕಾಣೋದಲ್ವೇ? ಗಣಪತಿ ಅದು ಇಂಥ ದಿವಸ ಆಗಲೇಬೇಕು
ಹೇಳಿಲ್ಲ ಹಾಗೆ ಮಾಡ್ತೇನೆ ಅಂತ ಮಾಡೋಣ. ಅವಳು ದೊಡ್ಡವಳಾಗಿ ಅವಳಿಗೆ ಮದುವೆ ಆಗಬೇಕು, ಮದುವೆ ಆದ ಮೇಲೆ ಅಳಿಯನು ಬರ್ತಾನೆ, ಆವಾಗ ಅಳಿಯ ಮಗಳು ಎಲ್ಲ ಒಟ್ಟು ಸೇರಿದೆ, ಒಟ್ಟಿಗೆ ಒಂದೇ ಸತ್ಯನಾರಾಯಣ ಪೂಜೆಯಲ್ಲಿ ಎಲ್ಲ ಆಗೋದಿಲ್ಲ. ಹಾಗಾಗಿ ವಿವಾಹವಾಗಲಿ ಆಮೇಲೆ ಮಾಡೋಣ. ವಿವಾಹವೂ ಆಯಿತು. ಒಬ್ಬ ಯೋಗ್ಯನಾದಂತಹ ವೈಶ್ಯ ಪುತ್ರನೇ ಸಿಕ್ಕಿದ್ದಾನೆ. ಈ ಸಾಧು ಭಕ್ತನಿಗೆ ವಿವಾಹವಾದಾಗಲೂ ನೆನಪು ಮಾಡ್ತಾಳೆ. ಮದುವೆ ಆಯ್ತಲ್ಲ, ಮದುವೆ ಆದ ಮೇಲೆ ನೋಡೋಣ ಅಂತ ಹೇಳಿದ್ರಿ. ಹೌದು, ಮದುವೆಯಾದ ಮೇಲೆ ನೋಡೋಣ ಅಂತ ಹೇಳಿದ್ದಷ್ಟೇ, ಮದುವೆಯಾದ ಮೇಲೆ ಮಾಡೋಣ ಅಂತ ಹೇಳಿಲ್ಲ. ಅದರಿಂದ ವಿಚಾರ ಮಾಡೋಣ. ನಾವೀಗ ಮಧುವು ಹೊಸದಾಗಿ ಅಡಿಗೆ ಸಿಕ್ಕಿದ್ದಾನೆ, ನಾವಿಬ್ಬರು ಜಾಯಿಂಟ್ ವೆಂಚರ್, ಇಬ್ಬರು ಒಟ್ಟು ಸೇರಿ ಪಾಲು ವ್ಯವಹಾರದಲ್ಲಿ ಒಂದು ಹೊಸ ಉದ್ಯಮ ಮಾಡೋಣ. ಸ್ವಲ್ಪ ದೂರದ ಊರಿಗೆ ಹೋಗುವಂತ, ಅಲ್ಲಿ ರತ್ನಾಭರಣಗಳ ರತ್ನಾದಿಗಳ ವ್ಯಾಪಾರವನ್ನು ಮಾಡಿ ಸಂಪತ್ತು ಗಳಿಸಿಕೊಂಡು ಬರ್ತೇವೆ. ಆಮೇಲೆ ಪೂಜೆ ಮಾಡೋಣ. ಮದುವೆಗೆ ಬೇಕಾದಷ್ಟು ಖರ್ಚು ಮಾಡಿದ್ದಾಗ ಇಡೀ ಊರಿಗೆ ಚಕ್ರ. ಆದ್ದರಿಂದ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ರತ್ನಸಾರ ಎನ್ನುವ ಪುರಕ್ಕೆ ಹೋಗಿದ್ದಾರೆ. ರತ್ನಸಾರ ಪುರದ ಮನಸ್ಸು ಚಂದ್ರಕೇತು. ಅಲ್ಲಿ ರಾಜ ಬೀದಿಯಲ್ಲಿ ಒಂದು ದೊಡ್ಡ ಅಂಗಡಿಯನ್ನು ತೆರೆದಿದ್ದಾರೆ. ಮಳೆಗೆ ವ್ಯಾಪಾರ ಭಾರಿ ಜೋರು. ರಾತ್ರಿಯ ಹೊತ್ತಿಗೆ ಮಾವ ಅಳಿಯ ಇಬ್ಬರಿಗೂ ನೋಟು ಲೆಕ್ಕ ಮಾಡುವುದೇ ಕೆಲಸ. 2,000 ರೂಪಾಯಿ ಆವಾಗ ಆವಾಗ ಸಣ್ಣ ಸಾಲ ಸಂದರ್ಭಗಳಲ್ಲಿ ಲೆಕ್ಕ ಮಾಡಕ್ಕೆ ಗೊತ್ತು ಹೆಚ್ಚು ಬಿಡುವ ಎಣಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅರಮನೆಯಲ್ಲಿ ಘಟನೆ ಚಂದ್ರಕೇತುವಿನ ಮನೆಯಲ್ಲಿ ಆ ಅರಮನೆಯ ಆಭರಣಗಳೇ ಕಳವಾಗಿದ್ದಾರೆ. ಕಳವು ಮಾಡಿ ಕಳ್ಳರು ಗಂಟನ್ನು ಹೊತ್ತುಕೊಂಡು ಓಡುವವರಾಗಿ ಬಿಟ್ಟುಕೊಂಡು ಬಿಟ್ಟಿದ್ದಾರೆ, ಬೆನ್ನಟ್ಟಿದ್ದಾರೆ ಕಳ್ಳರು. ಯಾವ ರಾಜಬೀದಿಯಲ್ಲಿ ಈ ಸಾಧು ವರ್ತಕ ಮತ್ತು ಅವನ ಅಡಿಯನ ಅಂಗಡಿ ಇತ್ತು ಆ ದಾರಿಯಾಗಿ ಬರ್ತಾ ಇದ್ದಾರೆ. ನೋಡ್ತಾರೆ, ನೇರಳೆ ಎಲ್ಲಿಗೆ ಓಡುತ್ತೀರಿ ಅಂತ ಓಡಿಸಿಕೊಂಡು ಬರ್ತಾ ಇದ್ದಾರೆ. ಕೈಯಲ್ಲಿ ಪಡಿಬೇಕು ಭಯದಿಂದ ಏನು ಮಾಡುವುದು ಅಂತ ಅರ್ಥ ಆಗದೆಯೇ ಇನ್ನು ಜೀವವನ್ನು ಉಳಿದರೆ ಸಾಕು ಅಂತ ಕೈಯ ಕಟ್ಟನ್ನು ಬದಿಗೆ ಎಸೆದುಬಿಟ್ಟಿದ್ದಾರೆ. ಆ ಎಸೆದ ಕಟ್ಟು ಇದ್ದದ್ದು ಈ ವ್ಯಾಪಾರದ ಓಡಿ ಬಂದರು ಸಿಪಾಯಿ. ಬಂದು ನೋಡಿದರೆ ರಾತ್ರಿ ಕಳ್ಳರು ಕಾಣೋದಿಲ್ಲ. ಕಳ್ಳರು ಯಾವಾಗಲೂ ಕಳ್ಳರ ಕೈಗೆ ಸಿಕ್ಕಿ ಬೀಳುವುದು ಕಡಿಮೆ, ಇವರು ಓಡುವುದು ಮಾತ್ರ. ಹಾಗಾಗಿ ಎಲ್ಲ ಸಿನಿಮಾಗಳಲ್ಲಿ ತೋರಿಸುವುದು ಹಾಗೆ, ಆಗುವುದು ಹಾಗೆ ಯೋಗ್ಯ. ಹಾಗಾಗಿ ಆ ಕಡೆ ಈ ಕಡೆ ನೋಡಿದರೆ ಇಲ್ಲಿ ಒಳಗೆ ಬೆಳಕು ಕಾಣುತ್ತದೆ. ಅಂಗಡಿ ಇಳಿಕೆ ದುಡ್ಡು ಎಣಿಸ್ತಾ ಇದ್ದಾರೆ. ಐಟಿ ಮಾಡೋಣ ಒಳಗೆ ಬಂದಿದ್ದಾರೆ. ಏನೆಲ್ಲ ಉಂಟು ಇಲ್ಲಿ ಹುಡುಕುತ್ತಾ ಇದ್ದಾರೆ. ಹುಡುಕುತ್ತಾ ಇರುವಾಗ ಅರಮನೆಯ ಆಭರಣಗಳನ್ನು ಸಿಗ್ತದೆ. ಗಾಳಿಯ ಮಾವ ಇಬ್ಬರನ್ನು ಕೂಡ ಹೆಡೆಮುರಿ ಕಟ್ಟಿ ಚಂದ್ರಕೇತುವಿನ ಮುಂಭಾಗಕ್ಕೆ ಹೋಗಿದ್ದಾರೆ. ಇವರಿಗೆ ಪಾಪ ವಿಷಯವೇ ಗೊತ್ತಿಲ್ಲ. ಚಂದ್ರಕೇತು ಯಾವ ವಿಚಾರಣೆಯನ್ನು ಮಾಡಿಲ್ಲ. ಅರಮನೆಯ ಆಭರಣ ಕಳವಾಗುತ್ತದೆ ಅಂತಾರೆ. ಆ ಕ್ಷಣಕ್ಕೆ ಶಿಕ್ಷೆ ಉಳಿದವರಿಗೆ ಪಾಠ ಆಗಬೇಕು. ಅವರನ್ನು ಸೆರೆಮನೆಗೆ ಹಾಕಿಸಿ ಹೀಗೆ ಇಬ್ಬರನ್ನು ಕೂಡ ಸೆರೆಮನೆಗೆ ಹಾಕಿಸಿದ್ದಾರೆ. ಸೆರೆಮನೆಗೆ ಕೊಡೋ ಅಂತ ಅರ್ಥ ಇದ್ದಾರೆ ಇಬ್ಬರು. ಅದೇ ದಿವಸ ಈ ಕಡೆಯಲ್ಲಿ ಏನಾಗಿದೆ, ಊರಿನಲ್ಲಿ ಕಳ್ಳರು ನುಗ್ಗಿದ್ದಾರೆ ಅವರ ಮನೆಗೆ. ಅದರ ಮೊದಲು ಸಂಪಾದನೆ ಮಾಡಿ ಇಟ್ಟದ್ದುಂಟಲ್ಲ ಮನೆಯ ಪೆಟ್ಟಿಗೆಗಳಲ್ಲಿ ಎಲ್ಲೆಲ್ಲಿ ಉಂಟು, ಕಳ್ಳರಿಗೂ ಸಿಕ್ಕಬಾರದು ಅಂತ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾರೆ. ಆದರೆ ಕಳ್ಳರು ಬಹಳ ಬುದ್ಧಿವಂತರು. ಅವರು ತಿಜೋರಿ ಮೊದಲು ಅಡಿಗೆ ಕೋಣೆಗೆ ಹೋಗಿ ಅಕ್ಕಿ ಡಬ್ಬಿಯಲ್ಲಿ ಉಂಟು ಹುಡುಕುತ್ತಾರೆ. ಅಂತೂ ಒಟ್ಟು ಮನೆಯನ್ನು ಜಾಲಾಡಿ ಎಲ್ಲ ವಸ್ತುಗಳನ್ನು ತಲೆ ಕೆಳಗೆ ಮಾಡಿ ಎಲ್ಲ ಮನೆಯನ್ನು ಪೂರ್ಣ ದೋಚಿಕೊಂಡು ಹೋಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಲೀಲಾವತಿ, ಕಲಾವತಿ ಮತ್ತು ಹೇಗೆ ಬದುಕಬೇಕಪ್ಪ. ವ್ಯಾಪಾರಕ್ಕೆ ಹೋದ ತನ್ನ ಗಂಡ, ಆಮೇಲೆ ಅಳಿಯ ಅವರು ಕೂಡ ಬರಲಿಲ್ಲ. ಏನು ಮಾಡುವುದು ಅಂತ ದಾರಿ ಕಾಣ. ಅವರ ಬದುಕೇ ಕಷ್ಟ ಆಯಿತು. ಅವರಿಗೆ ರೋಗವೂ ಬಾಧಿಸುವುದಕ್ಕೆ ತೊಡಗಿತು. ಲೀಲಾವತಿ ಮಲಗಿಯೇ ಇರುವುದಕ್ಕೆ ತೊಡಗಿತು. ಮಾಡುವುದಿಲ್ಲ, ತಾಯಿ ಆರೈಕೆ ಆಗಬೇಕು, ಉಣ್ಣುವುದಕ್ಕಾಗಬೇಕು. ಕಲಾವತಿ ಭಿಕ್ಷೆ ಬೇಡಿ ತರುವುದಕ್ಕೆ ಹೋಗಿದ್ದಾಳೆ.
ಭಿಕ್ಷೆ ಬೇಡುವುದಕ್ಕೆ ಅಂತ ಕಲಾವಿಗೆ ಹೋದಾಗ ಒಂದು ಕಡೆ ಸತ್ಯನಾರಾಯಣ ಪೂಜೆ ಆಗುತ್ತೆ. ಆಶ್ಚರ್ಯ ಆಯಿತು. ಸತ್ಯನಾರಾಯಣ ಪೂಜೆ ಅಂತೂ ಒಳ್ಳೆಯ ಊಟ ಸಿಗುತ್ತದೆಯಲ್ಲ, ಯಾವುದೋ ಒಂದು ಪೂಜೆ. ನಮ್ಮ ಹಿಂದೂಗಳ ಭಜನೆಯಲ್ಲೋ ಪೂಜೆಯಲ್ಲೋ ಒಂದು ವಿಶೇಷ ಆಕರ್ಷಣೆ ಅಂದರೆ ಒಳ್ಳೆಯ ಪ್ರಸಾದ ಇರ್ತದೆ. ಭಜನೆಗೆ ಯಾಕೆ ಬರ್ತೇವೆ? ಅವರಕ್ಕೆ ಮುಂದಿನ ವಾರ ಅವರಕ್ಕೆ ಬೇಡ, ಕಡಲೆ ಉಸುಳಿ ಮಾಡುವ, ಹೆಸರು ಉಸುಳಿ ಮಾಡುವ, ನಾವು ನಿರ್ಣಯ ಮಾಡ್ತೇವೆ. ಅಂದರೆ ಪ್ರಸಾದದ ಬಗ್ಗೆ ಯೋಚನೆ ಮಾಡುವುದು, ಅಂದರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತೇವೆ. ಪ್ರಸಾದ ಸಿಗುತ್ತದೆಯಲ್ಲ ಅಂತ ಕಲಾವತಿ ಕೂತಿದ್ದಾಳೆ. ಒಳ್ಳೆಯ ಪ್ರಸಾದ ಸಿಕ್ಕಿದೆ, ಪಾದಪಕ್ಷ ಒಳ್ಳೆಯ ಋತುವು ಸಿಕ್ಕಿತು. ಆ ಪ್ರಸಾದ ತೆಕ್ಕೊಂಡಲ್ಲಿ ಹೋಗಿದ್ದಾಳೆ. ಮನೆಯಲ್ಲಿ ತಾಯಿಗೆ ಚಿಂತೆ, ಮಗಳಿಗೆ ಹೋಗಿದ್ದಾಳಪ್ಪ, ರಾತ್ರಿ ಆದರೂ ಬರಲಿಲ್ಲ. ಮರುದಿವಸ ಬೆಳಗ್ಗೆ ಕಲಾವತಿ ಪ್ರಸಾದ ಕೊಂಡು ಹೋಗಿರುವಾಗ ಇದು ಪ್ರಸಾದ ಆವತ್ತು ನಮ್ಮವರು ದಿಲ್ಲಿಂದಲೋ ಬರುವಾಗ ತಕೊಂಡು ಬಂದವರು ಸತ್ಯನಾರಾಯಣ ದೇವರ ಪ್ರಸಾದ ಪಾದಪಕ್ಷ. ಅಯ್ಯೋ, ನಾವು ಸಂಕಲ್ಪ ಮಾಡಿದ್ದೇವೆ ಹರಟ ಹೊತ್ತದ್ದು, ಆ ಪೂಜೆಯನ್ನು ಈವರೆಗೂ ಮಾಡದೇ ಇದ್ದದ್ದರಿಂದಲೇ ಈ ಕಷ್ಟ ನಮಗೆ ಬಂದಿದೆ ಅಂತ ಲೀಲಾವತಿಗೆ ಅರ್ಥ ಆಯಿತು. ಅಳುತ್ತಾ ಮಗಳಲ್ಲಿ ಹೇಳ್ತಾಳೆ, ಈಗಾಗಲೇ ಮಗಳೇ. ಆವಾಗ ಮಗಳು ಹೇಳ್ತಾಳೆ, ಅಮ್ಮ ನಾವೇ ಮಾಡೋದು, ಅವರು ಈಗ ಯಾರು ಮಾಡಬಹುದಾದ ಪೂಜೆ ಅಂತ ನೀನೇ ಹೇಳ್ತೀಯಲ್ಲ. ಕಲಾವತಿಯೇ ಭಿಕ್ಷೆ ಬೇಡಿ ತಂದ ಸಾಮಗ್ರಿಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ತಾಯಿಯ ಜೊತೆಗೆ ನೆರವೇರಿಸ್ತಾಳೆ. ಯಾವಾಗ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಯಿತೋ ಅದೇ ದಿವಸ ಚಂದ್ರಕೇತುವಿನ ಕನಸಿನಲ್ಲಿ ಭಗವಂತನೇ ಮೈದೋರಿ ಚಂದ್ರಕೇತುವಿಗೆ ಸೂಚನೆಯನ್ನು ಕೊಡ್ತಾನೆ. ಆ ವರ್ತಕರದು ತಪ್ಪಿಲ್ಲ, ಅವರನ್ನು ಈ ಕ್ಷಣಕ್ಕೆ ಬಿಡುಗಡೆ ಮಾಡ. ಅರ್ಧರಾತ್ರಿಯಲ್ಲಿ ಎದ್ದಿದ್ದಾನೆ ಚಂದ್ರಕೇತು. ಬೆಳಗಾಗುವುದಕ್ಕೆ ಕಾಯುವುದೋ ಇಲ್ವೋ ಎನ್ನುವ ಹಾಗೆ ಬೆಳಗಿನ ಜಾವಕ್ಕೆ ಮಂತ್ರಿಗಳನ್ನು ಕರೆದ ಅವರನ್ನು ಸೆರೆಮನೆಯಿಂದ ಬಿಡಿಸಿಕೊಂಡು ಬಂದಿದ್ದಾರೆ. ಕೈ ಮುಗಿದು ಹೇಳ್ತಾನೆ, ನಮ್ಮದು ಅಪರಾಧ ಆಗಿದೆ, ನಿಮ್ಮದು ಯಾವ ತಪ್ಪು ಇಲ್ಲ. ನಿಮ್ಮನ್ನು ಬಂಧಿಸಿದ ತಪ್ಪಿಗೋಸ್ಕರ ನೀವೆಷ್ಟು ಸಂಗ್ರಹಿಸಿದ್ದೀರೋ ಅದನ್ನೆಲ್ಲ ನಾನು ವಶದಲ್ಲಿ ತೆಗೆದುಕೊಂಡಿದ್ದೇನೆ. ಅದಕ್ಕಿಂತ ಇಮ್ಮಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇವರ ಕೈಯಲ್ಲಿರುವ ಹಣಕ್ಕೆ ದ್ವಿಗುಣವಾಗಿ ಚಂದ್ರಕೇತು ಕೂಡ ಅವರಿಗೆ ಕಾಣಿಕೆಗಳನ್ನು ಕೊಡ್ತಾನೆ. ಕೊಟ್ಟು ಅವರನ್ನು ನೀವು ಸುಖದಿಂದಲೇ ನಿಮ್ಮ ಊರಿಗೆ ಪ್ರಯಾಣ ಬೆಳೆಸಿ, ಇವರಿಗೂ ಕಾಣ್ತದೆ ಈ ಊರಿನಲ್ಲಿ ಇರುವುದು ಬೇಡ ಅಂತ ಇಷ್ಟೆಲ್ಲ ಆಗಿದೆ. ಅಂತೂ ಇಷ್ಟ ಆಯಿತು. ಉದಾಹರಣೆ ಹೊಗಳ್ತಾ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಆ ಈರುವರು ವರ್ತಕರು ರತ್ನಸಾರವನ್ನು ಬಿಟ್ಟು ತಮ್ಮ ಊರಿನ ಕಡೆಗೆ ಪ್ರಯಾಣ ಹೊರಡುವುದಕ್ಕೆ ಸಿದ್ಧರಾದರು ಎನ್ನುವಲ್ಲಿಗೆ ಸತ್ಯನಾರಾಯಣ ವ್ರತಕಥೆಯಲ್ಲಿ ಎಲೆಗಳೇ ತುಂಬಿವೆ. ಅದೆಲ್ಲ ತೆಗೆಯಾಗಿ ಹೊಗೆಯಿಂದ ಸರಿಯಾದ ವಸ್ತ್ರಪದ್ಧತಿ ಇಲ್ಲದವರು ಅಪಹಾಸ್ಯ ಮಾಡಿದ್ದಾರೆ. ಆವಾಗ ಹೇಳ್ತಾನೆ ಬೈರಾಗಿ, ಅದರಲ್ಲಿ ಪತ್ರಾಧಿಕಗಳಿವೆಯೇ, ಲತಾ ಪತ್ರಾಧಿಕ. ಹಾಗಾದ್ರೆ ಭಗವಂತನ ಇಚ್ಛೆಯಿಂದ ಹಾಗೆಯೇ ಆಗಲಿ ಅಂತ ಒಂದು ಮಾತು ಹೇಳಿದ್ದ. ಇವರು ತಿರುಗಿ ನೋಡ್ತಾರೆ, ಹಡಗು ಪೂರ್ತಿಯಾಗಿ ಮೇಲೆ ನಿಂತಿದೆ. ಬರಿದಾದಂತಹ ಹಡಗು ನೀರಿನ ಮೇಲೆ ಬಿದ್ದರೆ ಹೇಗೆ ಕಂಡಿತೋ ಹಾಗೆ ಕಾಣ್ತಾವ. ಗಾಬರಿಯಿಂದ ಹೋಗಿ ನೋಡ್ತಾರೆ. ಯಥಾರ್ಥಕ್ಕೂ ಆ ಹಡಗಿನಲ್ಲಿ ತುಂಬ ತರಗರಿಗಳೇ ತುಂಬಿದ್ದಾರೆ. ಹಣ್ಣು ಕಷ್ಟವೇ. ಸ್ವಲ್ಪ ಯುವಕ ಅಳಿಯ ಅವರಿಗೆ ಏನು ಮನಸ್ಸಿಗೆ ಬೆಳೆಯಿತು, ಅವ ನಮ್ಮ ಬೈರಾಗಿ ಒಂದು ಮಾತು ಹೇಳಿದನಲ್ಲ, ಆ ಮೇಲೆ ಹೀಗಾದರೂ ಏನೋ ರಹಸ್ಯ ಇದೆ. ಮೊದಲು ಅವನನ್ನು ಹೋಗಿ ಇಡೀ ಓಡಾಡುತ್ತಾ ಹೋಗಿ ಆ ಬೈರಾಗಿಯನ್ನು ನಿಲ್ಲಿಸಿ ಅವರ ಕಾಲು ಹಿಡಿದು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮಿಂದ ತಪ್ಪಾಯಿತು ಅಂತ ಹೇಳುತ್ತಾರೆ. ಕೇವಲ ಅವರ ಪ್ರಾರ್ಥನೆಗೆ ಕರಗುತ್ತಾನೆ ಭಗವಂತ, ಅಷ್ಟು ಸುಲಭದಲ್ಲಿ ಸಿಗುತ್ತಾನೆ. ಆ ಲಕ್ಷ್ಮೀನಾರಾಯಣ ಪ್ರಸನ್ನನಾಗಿ ಅವರಿಗೆ ಹೇಳ್ತಾನೆ, ಯಾವತ್ತೂ ಕೂಡ ನಾನು ಸಲ್ಲದು. ನಿಮ್ಮ ಮನೆಯಲ್ಲಿ ನಿಮ್ಮವರು ಮಾಡಿದಂತಹ ಪೂಜೆಯಿಂದಲಾಗಿ ಚಂದ್ರಕೇತು ನಿಮ್ಮನ್ನು ಬಿಡುಗಡೆ ಮಾಡಿದ. ಅದನ್ನು ಇನ್ನೂ ಅರ್ಥ ಆಗಲಿಲ್ಲ. ಅರ್ಥ ಮಾಡಿಕೊಂಡು ದ್ರೋಹ ಮಾಡಬೇಡಿ ಬುದ್ಧವಾದವನ್ನು ಹೇಳಿದ. ಸಾಧು ವರ್ತಕನಿಗೆ ಹೌದು ಅಂತ ಕಂಡಿತು, ಆದೀತು. ಇನ್ನು ನಾವು ಯಾವತ್ತೂ ಮರೆಯುವುದಿಲ್ಲ, ಕಾಲಕಾಲಕ್ಕ ಸತ್ಯನಾರಾಯಣ ಪೂಜೆ ಮಾಡುತ್ತೇವೆ ಅಂತ ಹೇಳಿ ಆಗ ಮತ್ತೆ ಹಡಗು ಮೊದಲಿನ ಹಾದಿಯಾಗಿ ನೋಡಿದ್ರೆ ಮೊದಲಿನ ಎಲ್ಲ ಸಂಪತ್ತು ಕೂಡ ತುಂಬಿದೆ. ತಮ್ಮ ಊರುಗಳಿಗೆ ಬಂದಿದ್ದೇವೆ ಅಂತ ಮನೆಗೆ ಹೇಳಿ ಕಳುಹಿಸಿದ್ರೆ ಲೀಲಾವತಿ ತನ್ನ ಗಂಡನನ್ನು ಬಹುಕಾಲದ ನಂತರ ಕಾಣ್ತಾ ಇದ್ದೇನೆ ಅಂತ ಆ ಕ್ಷಣಕ್ಕೆ ಬಂದು ಹೊರಟಿದ್ದಾಳೆ. ಅದೇ ದಿವಸ ಸತ್ಯನಾರಾಯಣ ಪೂಜೆ ಆಗುತ್ತಾ ಉಂಟು ಮನೆಯಲ್ಲಿ.
ಶಾರದಾರ್ಥಿಗೆ ಹೇಳ್ತಾಳೆ, ಮಗಳೇ ನೀನು ಪೂಜೆಯನ್ನು ಮುಗಿಸಿ ಆಮೇಲೆ ನಾನು ಮೊದಲೇ ಹೋಗಿರ್ತೇನೆ. ಹೋಗಿದ್ದಾಳೆ. ಮಗಳು ಅವಸರದಿಂದ ಪೂಜೆ ಮಾಡ್ತಾಳೆ. ಶ್ರದ್ಧೆ ಇಲ್ಲ, ಆರತಿಯಲ್ಲಿ ಉಂಟು, ಮಣಿಯಲ್ಲಿ ಗೊತ್ತಾಗುವುದಿಲ್ಲ. ಪೂಜೆ ಹೇಗೋ ಮಾಡಿ ಮುಗಿಸಿದವರು ಅಲ್ಲಿಂದ ಎದ್ದು ಅವಳು ಕೂಡ ಮಾಡಿದ್ದೆ, ಪೂಜೆ ಆಯಿತು ಅಂತ ಹೇಳಿ ಪ್ರಸಾದ ಕೂಡ ತಗೊಳ್ಳಿಲ್ಲ. ಹಾಗೆ ಬಂದಿದ್ದಾಳೆ. ಬರ್ತಾ ಇದ್ದಂತೆ ದೊಡ್ಡ ಸುಂಟರ ಗಾಡಿ ನಾವೇ ನೀರು ನದಿಯಲ್ಲಿ ಮುಳುಗಿ ಹೋಗ್ತದೆ ಅಂದ್ರೆ ಯೋ ನಾನು ಮುಳುಗಿದ್ದಲ್ಲ. ಯಾಕೆ ಮುಳುಗಿತು? ಎಲ್ಲರೂ ಗೋಳಾಡುವಾಗ ಆಕಾಶವಾಣಿಯಾಗುತ್ತದೆ, ಸತ್ಯನಾರಾಯಣನನ್ನು ಮರೆತಿರಿ, ಪ್ರಸಾದ ಸ್ವೀಕರಿಸದೆ ಬಂದಿದ್ದಾಳೆ ಈ ಹೆಣ್ಣುಮಗಳು. ಅಯ್ಯೋ ಹೌದಲ್ಲ, ಕಲಾವತಿ ಓಡಿ ಬರ್ತಾಳೆ ಮನೆಗೆ, ಪ್ರಸಾದ ಸ್ವೀಕರಿಸ್ತಾಳೆ. ಉಳಿದವರಿಗೂ ಕೊಡುವುದಕ್ಕೆ ಸಮಾಧ ಅಂದರೆ ಎಲ್ಲ ಮೊದಲಿನ ಹಾಗೆ ಆ ನಾವೇ ನೀರಿನಿಂದ ಮೇಲೆ ಮತ್ತೆ ಎದ್ದು ಬಂದಿದೆ. त्वमेव बन्धु सखा त्वमेव त्वमेव विद्युत् देवं त्वमेव त्वमेव सर्वं मम देवदेव अप्रिय बुद्धिय पडवे जगति विशेषवान् परसंस्कृत हरे कुल्लादु से ब्रह्मोत्तम पूजादु अनेक विधान प्रजा संकीर्तने विशेषवाद क्षेत्रगाम नंकाट जनरल अवमृत्यो व्याळमृत्यो गौरमृत्यो चंद्रमृत्यो अग्निभय जलभय सत्वभय चमनभय राजभय निवारण
ಮೂರು ಗಂಟೆಯ ಪ್ರಾರ್ಥನೆ ಮಾಡಿದ ಅಕಲ ಅಭಿಪ್ರಾಯ ಬೆಳಗಾವಿ ಒಂದು ಈ ಕ್ಷೇತ್ರ ಬೆಳಗಾವಿ ನಮ್ಮ ಇಷ್ಟಾದ ಮಾತೆಗಾಗಿ ಬೆಳಗಾವಿ ಇಲ್ಲಾಡೆ ಶಿಲಾಂಗವನ್ನು ಯೋಗವಾಗಿ ಆ ದೇವ ಯೋಗಾದಿಯೊಂದೇ ಮಾಡಿದ ಪ್ರಸನ್ನ ಗಾಯರು ಮಾತೆಲ್ಲ ಸೇರ ದೇವರನ್ನ ಪ್ರಾರ್ಥನೆ ఉంటుంది ಲಕ್ಷ್ಮೀ ಸತ್ಯನಾರಾಯಣ ಪದಾರ್ಥಕ್ಕೆ ಗೋವಿಂದ 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 ಸತ್ಯನಾರಾಯಣನ ದಿವ್ಯ ಕಥನ ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ ನಾರದ ಮಹಾಮುನಿಯ ಲೋಕ ಕಾರುಣ್ಯ ಕಣ್ಣಾರೆದ ಕಂಡ ನೋವಿನ ಕ್ರಂದನ ಶ್ರೀಹರಿಯೇ ನೀಡು ಅಭಯ ಶ್ರೀಹರಿಗೆ ನೀಡ ಭಯ ಎಂದು ತಾ ಕೇಳಿದ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ಬೇಡಿದ ಭಕ್ತ ಜನ ಮಂದಾರ ಶ್ರೀ ವಿಷ್ಣು ಬಂದು ನಾರದರ ಸಂದೇಹ ನೀಗಲೆಂದು ನಸು ನಗುತ ಹೇಳಿದನು ಬಂಧು ಕೇಳೆಂದು ಜನಹಿತಕ್ಕೆ ತಾನಿಹುದು ವ್ರತರತ್ನ ಒಂದು ಸತ್ಯನಾರಾಯಣನ ವ್ರತ ಶ್ರೇಷ್ಠವೆಂದು ಸತ್ಯನಾರಾಯಣನ ದಿವ್ಯ ಕಥನ ನಿತ್ಯ ಸಂಕೀರ್ತನ ಪುಣ್ಯ ಶ್ರವಣ ಪ್ರತಿ ಮಾಸ ಸಂಕ್ರಾಂತಿ ಪೌರ್ಣಮಿಯ ಪರ್ವದಿನವು ಸತ್ಯನಾರಾಯಣನ ವ್ರತಕ್ಕೆ ಶುಭ ದಿನವು ಧನಧಾನ್ಯ ಸಂತಾನ ಸೌಭಾಗ್ಯಪ್ರದವು ಸಪಾದ ಪ್ರಸಾದದಿಂ ಪೂರ್ಣ ಫಲವು ಜಯವು ನಿಶ್ಚಯವು ಜಯವು ನಿಶ್ಚಯವು ಈ ವ್ರತದ ಫಲವು ಹೇಳಿದನು ಶ್ರೀಹರಿಯು ಸತ್ಯವೆಂದು ಸತ್ಯವೆಂದು ಇದು ಸತ್ಯವೆಂದು ಪೂರ್ವದಲ್ಲಿ ಕಾಶಿಯಲ್ಲಿ ಪಂಡಿತ ಶತಾನಂದ ನಿತ್ಯ ದಾರಿದ್ರ್ಯದಲ್ಲಿ ನೊಂದು ಬೆಂದ ಪೂರ್ವದಲ್ಲಿ ಕಾಶಿಯಲ್ಲಿ ಪಂಡಿತ ಶತಾನಂದ ನಿತ್ಯ ದಾರಿದ್ರ್ಯದಲ್ಲಿ ನೊಂದು ಬೆಂದ ಈ ವ್ರತವಾಚರಿಸೆ ಬಲು ಭಕ್ತಿಯಿಂದ ಈ ವ್ರತವಾಚರಿಸೆ ಬಲು ಭಕ್ತಿಯಿಂದ ಧನಧಾನ್ಯ ಸಂಪದವ ಸತ್ಯೇಶ ತಂದ ಸತ್ಯನಾರಾಯಣನ ವ್ರತದ ಬಲದಿಂದ